शुभदास्तु मे श्रीधरद्वया शुभदास्तु सदा देवी सर्वप्रभाताय लक्ष्मी सोज्वलकरा शार्दूलवराहरा कात्यायनी शुभं प्रत्या देवी दानगातिनी शपाकर्णा पुराणनाथरा स्थिता श्रीकर्णिका कर्णि ऐराव्यक्तशरीरिणी श्वेताम्बरधरा शुचि महागौरी शुभं दद्या महादेव प्रमोददा सिद्धगन्धर्वयक्षाधीरसुरैरवैरवि सेव्यमाना सदा भूया सिद्धिदा सिद्धिदायिनी
समन्विते भयेभ्यस्त्राहि नो देवी हे देवी नमोऽस्तुते नमस्ते शरण्ये शिवे सानुकम्पे नमस्ते जगद्व्यापिके विश्वरूपे नमस्ते जगद्वन्दे पादारविन्दे नमस्ते जगद्कारिणी काविदुर्गे नमस्ते शरण्ये शिवे सानुकम्पे
జన్మనిచ్చి భార్యని తల్లిని చేసి పంచభూతాలే తానే ఐదన్ బంధాలే తానే అమ్మాయి అక్కై చెల్లై భార్య వదిలి ఇల్లు నడిపించే శక్తియే అమ్మా నందిని నందిత మోదిని విశ్వ వినోదిని నందిరుతే జీవన శిరోదిని నాది భగవతి కేశిని గంటలు కుంభిని పూరి కుంభిని పూరి కృతే జయ జయ హే మహిషాసురనర్దిని రమ్యకవర్ధిని శైలసుతే సకలన నాదతని తనీత తాళని విద్ద చాసనతే మామతి వరదౌన్నత తాళన తాళ అననాదతే దివ్యని గిడతి గిడతిని ధని తీరం దండని నాదతే జయ జయ హే మహిషాసురనర్దిని రమ్యకవర్ధిని శైలసుతే రమ్యకవర్ధిని శైలసుతే రమ్యకవర్ధిని శైలసుతే రమ్యకవర్ధిని శైలసుతే ಒಂದು ಹೊಸ ಯಜ್ಞದ ಆರಂಭವನ್ನ ನಮ್ಮ ಮಾರುತಿ ಜನಸೇವಾ ಸಂಘ ಮಾಡ್ತಾ ಇದೆ. ಅದರ ಆರಂಭದ ಕ್ಷಣಗಳಿಗೂ ಮುಂಚೆ ಈ ಸಂಸ್ಥೆ ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಿದೆ, ಇದರ ಹಿನ್ನೆಲೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ರಾಜ್ಯೋತ್ಸವವನ್ನ ಪ್ರಶಸ್ತಿಯನ್ನ ಪಡೆದಂತಹ ಈ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಒಂದು ಪುಟ್ಟ ಸಾಕ್ಷ್ಯ ಚಿತ್ರ ನಿಮ್ಮೆಲ್ಲರ ಕಣ್ಮನಗಳ ಸಾಕ್ಷಿಯಾಗಿ ಈಗ LED ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಮಾರುತಿ ಜನಸೇವಾ ಸಂಘದ ಕುರಿತು ಮುಂದೆ ತೋರಣ. ಉಳ್ಳಾಲವೆಂದರೆ ಪಶ್ಚಿಮ ಕಡಲಿನ ಆಶೀರ್ವಾದ. ಕಡಲು ನಮಗೆ ಕೇವಲ ಕಡಲಲ್ಲ, ಇದು ನಮ್ಮ ಮಾತೆ. ನಾವು ಪೂಜಿಸುವ, ಗೌರವಿಸುವ, ತಲೆಬಾಗುವ ನಮ್ಮ ಆರಾಧ್ಯ ದೇವತೆ. ಕಡಲು ನಮ್ಮ ಬದುಕಿನ ಜೀವನೋಡಿ. ನಮ್ಮೆಲ್ಲರ ದುಡಿಮೆಗೆ, ಸಂಪಾದನೆಗೆ, ವೃತ್ತಿಗೆ, ವ್ಯಕ್ತಿತ್ವಕ್ಕೆ, ಆರೋಗ್ಯಕ್ಕೆ, ಸಂತೋಷಕ್ಕೆ ಕಡಲು ದಿವ್ಯ ಚೇತನ. ಉಳ್ಳಾಲವು ನಮ್ಮೆಲ್ಲರ ಹೆಮ್ಮೆಯ ಪವಿತ್ರ ಭೂಮಿ. ಪರಕೀಯ ಪೋರ್ಚುಗೀಸರ ಪುಂಡಾಟಿಕೆಯನ್ನು ಬಗ್ಗುಬಡಿದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಮಣಿ ವೀರರಾಣಿ ಅಬ್ಬಕ್ಕಳ ಕರ್ಮಭೂಮಿ. ಉಳ್ಳಾಲವು ಸರ್ವ ಜನಾಂಗದ ಶಾಂತಿಯ ತೋಟ. ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನ, ಸೈಯದ್ ಮದನಿ ದರ್ಗಾ, ಸಂತ ಸೆಬಾಸ್ಟಿಯನ್ ಚರ್ಚ್, ಆದಿನಾಥ ಪಾರ್ಶ್ವನಾಥ ಬಸದಿ ಇಂತಹ ಕ್ಷೇತ್ರಗಳಿಂದಾಗಿರುವ ಪುಟ್ಟ ಭಾರತ. ಮಾನವತೆಗೆ ಮತ್ತೊಂದು ಹೆಸರು. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ತಾಯಿಯ ದಿವ್ಯ ನೆಲೆಯಾದ ಉಳ್ಳಾಲ ಕಡಲ ಕಿನಾರೆಯ ಮೊಗವೀರ ಪಟ್ಟಣದಲ್ಲಿ ಕ್ರಿಕೆಟ್ ಆಟವಾಡುತ್ತಿದ್ದ ಬಾಲಕರ ಪಡೆ 40 ವರ್ಷಗಳ ಹಿಂದೆ 1985ರಲ್ಲಿ ಶ್ರೀ ವೀರಮಾರುತಿ ಗೇಮ್ಸ್ ಟೀಮ್ ಸ್ಥಾಪಿಸಿದ್ದು ಇತಿಹಾಸ. ಕಾಲಕ್ರಮೇಣ ಸಂಘಟನೆಯ ಧ್ಯೇಯೋದ್ದೇಶಗಳು ಜನಪರವಾಗಿ ಬದಲಾದಂತೆ
ಸೇವಾ ಕ್ಷೇತ್ರವನ್ನು ವಿಸ್ತರಿಸುವ ದೃಷ್ಟಿಯಿಂದ ಮಾರುತಿ ಕ್ರಿಕೆಟರ್ಸ್ ರಿಜಿಸ್ಟರ್ಡ್, ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್, ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಆಗಿ ಇದು ಅಭಿದಾನ ಪಡೆದಿದ್ದು ಸರ್ವ ಸದಸ್ಯರ ಶ್ರದ್ಧೆ, ತ್ಯಾಗ, ಸಮರ್ಪಣೆ, ಉದಾರತೆ, ನಿಸ್ವಾರ್ಥತೆ ಮತ್ತು ನಮ್ಮೆಲ್ಲರ ಬೆನ್ನು ತಟ್ಟಿದ ಸಮಾಜದ ಹಾಗೂ ಊರವರ ಪ್ರೀತಿಯ ಫಲ. ಕರಾವಳಿಯ ಯುವಕ ಮಂಡಲಗಳಲ್ಲಿ ಸರ್ವಧರ್ಮ ಸಮನ್ವತೆಯನ್ನು ಪ್ರತಿಪಾದಿಸಿದ ಸಂಸ್ಥೆ ಇದ್ದರೆ ಅದು ಮಾರುತಿ ಯುವಕ ಮಂಡಲ. ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮಲ್ಲಿ ಅಧ್ಯಕ್ಷರಾಗಿದ್ದವರು ಸರ್ವಶ್ರೀಗಳಾದ ಚನ್ನಪ್ಪ ಅಮೀನ್, ಲೋಕನಾಥ ಕೋಟ್ಯಾನ್, ಎಚ್.ಎಸ್. ನಿಸಾರ್, ಪ್ರಕಾಶ್ ಡಿಸೋಜಾ, ದಿನೇಶ್ ಕರ್ಕೇರ, ಹರೀಶ್ ಪುತ್ರನ್, ಕಮಲಾಕ್ಷ ಬಂಗೇರ, ಸುಧೀರ್ ವಿ ಅಮೀನ್, ವರದರಾಜ್ ಬಂಗೇರ, ಸಂದೀಪ್ ಪುತ್ರನ್, ಅಶ್ವಿನ್ ಕೋಟ್ಯಾನ್ ಹಾಗೂ ಕಿರಣ್ ಪುತ್ರನ್. ಮಹಾಭಾರತದ ಒಂದು ಸಂದರ್ಭದಲ್ಲಿ ನಮಗೆ ಸಮಾಜ ಏನು ಕೊಟ್ಟಿದೆ ಎಂದು ಪ್ರಶ್ನಿಸಬಾರದು, ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಎಂದು ಪ್ರಶ್ನಿಸಿಕೊಳ್ಳಬೇಕು ಎಂಬ ಮಾತು ಬಂದಿದೆ. ಹೌದು, ನಾವು ಸಮಾಜಕ್ಕೆ ಪ್ರಾರಂಭದಿಂದಲೂ ಅಗಾಧವಾಗಿ ಅಲ್ಲದಿದ್ದರೂ ಕಿಂಚಿತ್ತಾದರೂ ಸೇವೆಯನ್ನು ಸಲ್ಲಿಸಿರುವ ಆತ್ಮಸಂತೃಪ್ತಿ ನಮಗಿದೆ. ಉಳ್ಳಾಲ ಪರಿಸರದ ಪ್ರಪ್ರಥಮ ಶಾಲೆಯಾದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವಕ ಮಂಡಲವು ಬೃಹತ್ ಮೊತ್ತದಲ್ಲಿ ಶಾಲಾ ಕಟ್ಟಡದ ಕೊಡುಗೆ ನೀಡಿರುವುದು ನಮ್ಮ ಹೆಮ್ಮೆ. ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ ಉಳ್ಳಾಲದಲ್ಲಿ 2012ರಲ್ಲಿ ಪ್ರಪ್ರಥಮ ಬೀಚ್ ಉತ್ಸವವನ್ನು ಅದ್ದೂರಿಯಾಗಿ ಏರ್ಪಡಿಸಿದ್ದು ಮಾತ್ರವಲ್ಲದೆ ಸರ್ವಧರ್ಮದ ಲಕ್ಷಾಂತರ ಜನ ಒಗ್ಗೂಡಿದ ಉತ್ಸವವು ಸೌಹಾರ್ದತೆಗೆ, ಸಾಮರಸ್ಯಕ್ಕೆ, ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಕೊರೋನಾ ಸಂದರ್ಭದಲ್ಲಿ ಸ್ಥಳೀಯ ಸುಮಾರು 625 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದ ಸಂತೃಪ್ತಿ ನಮ್ಮ ಸಂಸ್ಥೆಗಿದೆ. ವಿವಿಧ ದೈವ ದೇವಸ್ಥಾನಗಳ ಪ್ರತಿಷ್ಠಾಪನೆ, ಬ್ರಹ್ಮಕಲಶ, ಜೀರ್ಣೋದ್ಧಾರ ಮುಂತಾದ ಸಂದರ್ಭಗಳಲ್ಲಿ ಉದಾರವಾಗಿ ಆರ್ಥಿಕ ಸಹಕಾರವನ್ನು ನೀಡಲಾಗಿದೆ. ಸ್ಥಳೀಯ ಗುರಿಕಾರರಿಗೆ ಮತ್ತು ದೈವ ನರ್ತಕರಿಗೆ ಗೌರವಧನ ಪ್ರದಾನ ಮಾಡುತ್ತಿರುವುದು ಸಂತೋಷವನ್ನು ತಂದಿದೆ. ಬಡ ಹೆಣ್ಣು ಮಕ್ಕಳ ಮದುವೆಗೆ ನೆರವಿನ ಹಸ್ತ, ಕಡಲ್ ಕೊರೆತದಲ್ಲಿ ಮನೆಯನ್ನು ಕಳೆದುಕೊಂಡವರಿಗೆ ಮನೆ ನಿರ್ಮಾಣ, ಪರಿಸರ ರಕ್ಷಣೆಗೆ ವನ ಮಹೋತ್ಸವ, ಉಳ್ಳಾಲ ರುದ್ರಭೂಮಿಗೆ ಮೇಲ್ಛಾವಣಿಯ ಕೊಡುಗೆ, ಇಂತಹ ಸಾಮಾಜಿಕ ಸೇವೆಗಳಿಗೆ ಸಹಾಯ ಹಸ್ತವನ್ನು ನೀಡಿದ್ದೇವೆ. ಸುಮಾರು 100ಕ್ಕೂ ಹೆಚ್ಚು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಧಕರನ್ನು ಗುರುತಿಸಿ ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿರುವ ಹೆಮ್ಮೆ ನಮಗಿದೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಗತಿಗಳು, ಉಚಿತ ಸಮವಸ್ತ್ರ, ಉಚಿತ ಪುಸ್ತಕಗಳನ್ನು ವಿತರಿಸುವ ಸತ್ ಸಂಪ್ರದಾಯ ನಮ್ಮಲ್ಲಿದೆ. ಇದಕ್ಕಾಗಿ ನಮ್ಮ ಸಂಸ್ಥೆಯು ಪ್ರತಿ ವರ್ಷ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. ವಿಶೇಷತೆ ಏನೆಂದರೆ ಈ ಎಲ್ಲ ವೆಚ್ಚವನ್ನು ಮಾರುತಿ ಜನಸೇವಾ ಸಂಘದ ಸದಸ್ಯರೇ ಭರಿಸುತ್ತಾರೆ. ಪ್ರತಿ ವರ್ಷ ನಮ್ಮ ಸಂಸ್ಥೆಯ ಕಟ್ಟಡದ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ನಮ್ಮ ದೇಶದ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ ನಿವೃತ್ತ ಯೋಧರು ಧ್ವಜಾರೋಹಣವನ್ನು ಮಾಡುತ್ತಾರೆ. ಆರೋಗ್ಯ ಸೇವೆಯಲ್ಲಿ ಮಾರುತಿ ಜನಸೇವಾ ಸಂಘವು ಮುಂಚೂಣಿಯಲ್ಲಿದೆ. ಗಂಭೀರ ಕಾಯಿಲೆಗೆ ಒಳಗಾದ ಬಡ ರೋಗಿಗಳಿಗೆ ಆರ್ಥಿಕ ನೆರವು, ವಿಶೇಷ ಚೇತನರಿಗೆ ಅವರವರ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಸಾಧನಗಳನ್ನು ಉಚಿತವಾಗಿ ನೀಡುತ್ತಾ ಬಂದಿದ್ದೇವೆ. ನಮ್ಮ ಸಂಸ್ಥೆಯ ಸದಸ್ಯರು ರಕ್ತದಾನ ಮಾಡುವುದರಲ್ಲಿ ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ದಾರೆ. ನಮ್ಮ ಸಂಸ್ಥೆಯ 35 ಸದಸ್ಯರು ಸುಮಾರು 250ಕ್ಕೂ ಹೆಚ್ಚು ಬಾರಿ ಜಾತಿ ಮತ ಭೇದವಿಲ್ಲದೆ ರಕ್ತದಾನ ಮಾಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಜಿಲ್ಲಾ ಮಟ್ಟದ ಪ್ರತಿಷ್ಠಿತ ಮಾರುತಿ ಕ್ರಿಕೆಟ್ ಟ್ರೋಫಿಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಅಭಿಮಾನ ಹೊಂದಿದ್ದೇವೆ. 2023ರ ಫೆಬ್ರವರಿಯಲ್ಲಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮೊಗವೀರ ಪ್ರೀಮಿಯರ್ ಲೀಗ್ ಹಾಗೂ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಸಾಂಸ್ಕೃತಿಕ ಸಂಭ್ರಮಗಳೊಂದಿಗೆ ಏರ್ಪಡಿಸಿ ಲಕ್ಷಾಂತರ ಕ್ರಿಕೆಟ್ ಪ್ರೇಮಿಗಳ ಮನಸ್ಸನ್ನು ಸೂರೆಗೊಂಡಿರುವುದು ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲದ ಹೆಮ್ಮೆ.
ಮಾರುತಿ ಜನಸೇವಾ ಸಂಘದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ವೈದ್ಯಕೀಯ, ಕ್ರೀಡಾ ಕ್ಷೇತ್ರಗಳ ನಿಷ್ಕಾಮ ಸೇವೆಯನ್ನು ಗುರುತಿಸಿ 2023ರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ. ಇದು ನಮ್ಮ ಸಂಸ್ಥೆಯ ಘನತೆ, ನಮ್ಮ ಸಂಸ್ಥೆಯ ಹೆಮ್ಮೆ. ಹಾಗೆಯೇ 2012 ಮತ್ತು 2013ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ನಮ್ಮ ಸಂಸ್ಥೆಯ ಸಾಧನೆಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. 2024ರಲ್ಲಿ ಉಳ್ಳಾಲ ಸಾರ್ವಜನಿಕ ಶಾರದೋತ್ಸವ ಸಮಿತಿಯು ದಿವಂಗತ ಉಳ್ಳಾಲ ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ಇವೆಲ್ಲವೂ ನಮ್ಮ ಸಂಸ್ಥೆಗೆ ಶೋಭೆ. ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲವು ಮಾಣಿಕ್ಯ ಮಹೋತ್ಸವದ ಸಂಭ್ರಮದಲ್ಲಿದೆ. ಸ್ಥಾಪನೆಯ 40ನೇ ವರ್ಷಾಚರಣೆಯನ್ನು 2025ರಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಿದ್ದೇವೆ. ಇಡೀ ವರ್ಷ ಮಾರುತಿ ಮಾಣಿಕ್ಯ ಮಹೋತ್ಸವ ಅಭಿಯಾನವನ್ನು ನಡೆಸಲಿದ್ದೇವೆ. ಸುಮಾರು 3 ಕೋಟಿ ರೂಪಾಯಿಗಳನ್ನು ಮಾರುತಿ ಜನಸೇವಾ ಸಂಘವು ಇದಕ್ಕಾಗಿ ವ್ಯಯಿಸಲಿದೆ. ಸೇವೆಯಲ್ಲಿ ಧನ್ಯತೆ ಎಂಬ ನುಡಿಯು ಮಾರುತಿ ಮಾಣಿಕ್ಯ ಮಹೋತ್ಸವದ ಘೋಷವಾಕ್ಯ. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ವೈದ್ಯಕೀಯ, ಕ್ರೀಡಾ ಕ್ಷೇತ್ರಗಳಲ್ಲಿ ಸುಮಾರು 40 ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಈ ಸಂದರ್ಭದಲ್ಲಿ ಮೊಗವೀರ ಕುಲತಿಲಕ, ಮೊಗವೀರ ರತ್ನ, ಕೊಡುಗೈ ದಾನಿ, ಸಮಾಜ ಸೇವಾ ಧುರೀಣ, ಬಡವರ ಬಂಧು ಸನ್ಮಾನ್ಯ ಶ್ರೀ ಜಿ ಶಂಕರ್ರವರ ಅಭಿಪ್ರೇರಣೆಯನ್ನು ಸ್ಮರಿಸಿಕೊಳ್ಳುತ್ತೇವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಾರುತಿ ಮಾಣಿಕ್ಯೋತ್ಸವ ಅಭಿಯಾನವನ್ನು ಕೈಗೊಳ್ಳುವಲ್ಲಿ ಸೇವಾ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಮ್ಮೊಂದಿಗಿದ್ದು ನಮಗೆ ಧೈರ್ಯವನ್ನು, ಶಕ್ತಿಯನ್ನು ತುಂಬಿ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಶ್ರೀಯುತ ಜಿ ಶಂಕರ್ರವರು. ಶ್ರೀಯುತ ಜಿ ಶಂಕರ್ರವರಿಗೆ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲವು ಆಭಾರಿಯಾಗಿದೆ. ಮಾರುತಿ ಮಾಣಿಕ್ಯ ಮಹೋತ್ಸವದ ಬಗ್ಗೆ ನಾವು ಹೆಮ್ಮೆಯನ್ನು ಹೊಂದಿದ್ದೇವೆ. ವರ್ಷಾಂತ್ಯದಲ್ಲಿ ಅದ್ದೂರಿಯ ಅರ್ಥಪೂರ್ಣವಾದ ಉಳ್ಳಾಲ ಬೀಚ್ ಉತ್ಸವದೊಂದಿಗೆ ಮಾರುತಿ ಮಾಣಿಕ್ಯ ಮಹೋತ್ಸವವು ಸಂಪನ್ನಗೊಳ್ಳಲಿದೆ. ತಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಬೆಂಬಲ, ಹರಕೆ, ಹಾರೈಕೆ ನಮ್ಮೊಂದಿಗಿರಲಿ ಎಂಬುದು ನಮ್ಮ ಪ್ರಾರ್ಥನೆ. ಪ್ರತಿಯೊಂದು ಕೆಲಸ ಕೂಡ ಅವರಿಗೆ ಭರಪೂರ ಪುಣ್ಯದ ಫಲವನ್ನ ನೀಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಕುಟುಂಬಗಳ ಕಣ್ಣೀರನ್ನ ಒರೆಸುವಂಥ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಂಥ ಸಂಸ್ಥೆ ಇವತ್ತು ಒಂದು ರಾಜಕೀಯ ಪಕ್ಷ ಚುನಾವಣೆಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಣಾಳಿಕೆಗಳಲ್ಲಿ ಯೋಜನೆಗಳ ಬಗ್ಗೆಲ್ಲ ಹೇಳ್ತಾರೆ, ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಆದರೆ ಎಲ್ಲಿಯೂ ಕೂಡ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಸ್ವಾರ್ಥವಿಲ್ಲದೆ, ಕೇವಲ ನಮ್ಮಿಂದ ಏನು ಸಾಧ್ಯ ಇದೆ ಅದು ಇನ್ನೊಬ್ಬರ ಕಣ್ಣೀರು ಒರೆಸೋದಕ್ಕೆ ಏನು ಮಾಡಬಹುದು ಅನ್ನುವಂಥ ಸ್ವಾರ್ಥವನ್ನು ಮಾತ್ರ ಇಟ್ಕೊಂಡಂಥ ಈ ಸಂಸ್ಥೆ ಮಾಡ್ತಿರುವಂಥ ಕೆಲಸ, ಯೋಜನೆಗಳ ಬಗ್ಗೆ ನೀವು ಕೇಳಿದರೆ 3.5 ಕೋಟಿ ರೂಪಾಯಿಗಳ ಸಾಮಾಜಿಕ ಕಾರ್ಯಗಳ ಒಂದು ಯಜ್ಞ, 40ರ ಸಂಭ್ರಮ, 40 ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಇವತ್ತು ಉದ್ಘಾಟನೆ ಆಗ್ಲಿಕ್ಕಿದೆ. ಸಭಾ ಕಾರ್ಯಕ್ರಮವನ್ನ ನಾವು ಆರಂಭಗೊಳಿಸ್ತಾ ಮುಖ್ಯ ಅತಿಥಿಗಳಾಗಿ ಇವತ್ತು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಅವರು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿರುವಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗೀತಾನಂದ ಫೌಂಡೇಶನ್ನ ಪ್ರವರ್ತಕರಾದಂಥ ಸನ್ಮಾನ್ಯ ಶ್ರೀ ಆನಂದ್ ಸಿ ಕುಂದರ್ ಅವರು, ಹಾಗೆ ಕರ್ನಾಟಕ ಸ್ಟೇಟ್ ಅಲೈಡ್ ಅಂಡ್ ಹೆಲ್ತ್ ಕೌನ್ಸಿಲ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು, ಇನ್ನು ಕೆಲವೇ ಕ್ಷಣಗಳಲ್ಲಿ ಉಡುಪಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಯಶ್ಪಾಲ್ ಸುವರ್ಣ ಅವರು ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಶ್ರೀ ಜಯಸಿ ಕೋಟ್ಯಾನ್ ಅವರು, ಮತ್ಸ್ಯೋದ್ಯಮಿಗಳಾದಂಥ ಶ್ರೀ ಮೋಹನ್ ಬೆಂಗ್ರೆ ಅವರು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ರಾಜ್ಯದ ಕೋಶಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಯತೀಶ್ ಬೈಕಂಪಾಡಿ, ಮತ್ಸ್ಯೋದ್ಯಮಿಗಳಾದಂಥ ಶ್ರೀ ಸಿಂಧೂರಾಮ್ ಎ ಪುತ್ರನ್, ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀ ಜಯಂತ್ ಅಮೀನ್, ನಿವೃತ್ತ ಅಧ್ಯಾಪಕರು ಭಾರತ್ ಪ್ರೌಢಶಾಲೆ ಉಳ್ಳಾಲ ಶ್ರೀ ಎಂ ವಾಸುದೇವ್ ರಾವ್, ಸಮಾಜಶಾಸ್ತ್ರ ವಿಭಾಗ ಮುಖ್ಯಸ್ಥರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರು ಇದರ ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ್, ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯ ಆಸನವನ್ನ ಅಲಂಕರಿಸಲಿಕ್ಕಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ಶ್ರೀ ಉಮೇಶ್ ಕರ್ಕೇರ ಅವರು, ಮಂಗಳೂರು ಯಾಂತ್ರಿಕ ಮೀನುಗಾರರ ಸಂಘದ
ಮಾಜಿ ಅಧ್ಯಕ್ಷರಾದಂಥ ಶ್ರೀ ಉಮೇಶ್ ಕರ್ಕೇರ ಅವರು ದಯಮಾಡಿ ವೇದಿಕೆಯ ಆಸನವನ್ನ ಅಲಂಕರಿಸಬೇಕು ಅಂತ ಪರಂಪರೆ ದೇವರ ಆಶೀರ್ವಾದವನ್ನ ಬೇಡಿಕೊಳ್ಳುವಂಥದ್ದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಕುಕ್ಷಿಮಹಲಂಬೋಧರನೆ ಇಕ್ಷುಚಾಪನಗಿಲಿದನೆ ಕುಕ್ಷಿಮಹಲಂಬೋಧರನೆ ಇಕ್ಷುಚಾಪನಗಿಲಿದನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನಾ ನಿಜದಾಸನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನಾ ನಿಜದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಸಂಘದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವರದರಾಜ್ ಬಂಗೇರ ಅವರು ಸ್ವಾಗತ ಭಾಷಣಕ್ಕಾಗಿ. ಶ್ರೀ ಕುಲಮಾಸ್ತಿ ಅಮ್ಮ ಹಾಗೂ ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಿಯ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಹಾಗೂ ಮಾರುತಿ ಯೋಗ ಮಂಡಲ ರಿಜಿಸ್ಟರ್ಡ್ ಮೊಗೇರಪಟ್ಟಣ ಹುಳ್ಳಾಲ ನಮ್ಮಿ ಸಂಸ್ಥೆಯ 40ನೇ ವರ್ಷದ ಸಂಭ್ರಮಾಚರಣೆಯ ಮಾರುತಿ ಮಾಣಿಕ್ಯ ಮಹೋತ್ಸವ 2025 ವರ್ಷದ ಯೋಜನೆಗಳ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳನ್ನು ವಂದಿಸುತ್ತಾ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಉಳ್ಳಾಲ ಮೊಗೇರ ಸಂಘದಲ್ಲಿ ಹಲವಾರು ವರ್ಷಗಳ ಕಾಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಿರುವ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಅಬ್ಬಕ್ಕ ರಾಣಿ ಸೇವಾ ಪುರಸ್ಕೃತ ಶ್ರೀ ಸದಾನಂದ ಬಂಗೇರವರಿಗೆ ನಮ್ಮ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಂಘದ ಅಧ್ಯಕ್ಷರಾಗಿ ಸಾಕಷ್ಟು ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂಥ ಸಂದೀಪ್ ಪುತ್ರನವರು ಈಗ ಶ್ರೀ ಸದಾನಂದ ಬಂಗೇರ ಅವರಿಗೆ ಗೌರವದ ಸ್ವಾಗತವನ್ನು ನಮ್ಮ ಪರಂಪರೆಯ ಪ್ರತೀಕವಾಗಿ ಶಾಲನ್ನು ಹೊದಿಸುವುದರ ಮೂಲಕ ಸಾಂಪ್ರದಾಯಿಕವಾದ ಸ್ವಾಗತ ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾರೆ. ಹಾಗೆಯೇ ಗೋದಾನ ಪ್ರದಾನದ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿರುವ ಮಾರುತಿ ಮಾಣಿಕ್ಯ ಮಹೋತ್ಸವದ ವರ್ಷದ ಯೋಜನೆಗಳ ಕಾರ್ಯಕ್ರಮದ ಪ್ರೇರಣಾ ಶಕ್ತಿ ಸಂಸ್ಥೆಯ ಮಹಾಪೋಷಕರು ಮೊಗವೀರ ಸಮಾಜದ ಅಗ್ರಮಣ್ಯ ನಾಯಕ ಧಾರ್ಮಿಕ ಶೈಕ್ಷಣಿಕ ವೈದ್ಯಕೀಯ ಸಾಮಾಜಿಕ ಕ್ಷೇತ್ರದ ಸೇವೆಯಲ್ಲಿ ಸಂಚಲನ ಮೂಡಿಸಿದ ಮಹಾದಾನಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರದ ರೂವಾರಿ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಗೌರವದ ಮಾರ್ಗದರ್ಶಕರಾಗಿರುವ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಗೌರವಾಧ್ಯಕ್ಷರಾದ ವರದರಾಜ್ ಬಂಗೇರ ಅವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರ ಸ್ಫೂರ್ತಿಯಲ್ಲಿ ಈ 40 ಯೋಜನೆಗಳ ಮಾರುತಿ ಮಾಣಿಕ್ಯ ಮಹೋತ್ಸವ ಇವತ್ತು ಉದ್ಘಾಟನೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮೆಲ್ಲರ ನೆಚ್ಚಿನ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಗೌರವದ ಹಾಗೆಯೇ ಮಾರುತಿ ಮಾಣಿಕ್ಯ ಮಹೋತ್ಸವದ ಲಾಂಛನವನ್ನು ಅನಾವರಣಗೊಳಿಸಿ ಉದ್ಘಾಟಿಸಲಿರುವ ಸರ್ವಧರ್ಮದ ಜನರ ಪ್ರೀತಿಗೆ ಕ್ಷಮಿಸಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಶುಭ ಹಾರೈಸಲಿರುವ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಆಡಳಿತ ಮುಕ್ತೇಸರರಾಗಿ ಸೇವೆ ಸಲ್ಲಿಸುತ್ತಿದ್ದು ಕೋಟಾ ಗೀತಾನಂದ್ ಫೌಂಡೇಶನ್ ಮೂಲಕ ಸಮಾಜ ಸೇವೆಯನ್ನು ಮಾಡುತ್ತಿರುವ ನಮ್ಮೆಲ್ಲರ ಹಿರಿಯರು ಕೊಡುಗೆ ದಾನಿಗಳು ಜನತಾ
ಫಿಶ್ ಮಿಲ್ ಆ್ಯಂಡ್ ಆಯಿಲ್ ಪ್ರಾಡಕ್ಟ್ನ ಆಡಳಿತ ನಿರ್ದೇಶಕರು ಮತ್ಸ್ಯೋದ್ಯಮಿಯಾಗಿರುವ ಶ್ರೀಯುತ ಆನಂದ ಸಿ ಕುಂದರ್ ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಮಾರುತಿ ಜನಸೇವಾ ಸಂಘದ ಪ್ರಧಾನ ಸಂಚಾಲಕರಾದ ಸುಧೀರ್ ವಿ ಅಮೀನ್ ಅವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಉದ್ಯಮಿಗಳಲ್ಲಿ ಒಬ್ಬರು ಸನ್ಮಾನ್ಯ ಶ್ರೀ ಆನಂದ್ ಸಿ ಕುಂದರ್ ಅವರಿಗೆ ಗೌರವದ ಸ್ವಾಗತ, ಸುಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಜಯಸಿ ಕೋಟ್ಯನ್, ಅತ್ಯಂತ ಸರಳ ಹಾಗೂ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿರುವ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವ ಶ್ರೀಯುತ ಜಯಸಿನ್ ಕೋಟ್ಯನ್ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಅವರನ್ನ ಶ್ರೀ ಪ್ರಶಾಂತ್ ಬಂಗೇರ ಉಪಾಧ್ಯಕ್ಷರು ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಗೌರವದಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಶ್ರೀಯುತ ಮೋಹನ್ ಬೆಂಗ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಯಶಸ್ವಿ ಮತ್ಸ್ಯೋದ್ಯಮಿಯಾಗಿದ್ದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಉಪಾಧ್ಯಕ್ಷರು, ದಕ್ಷಿಣ ಕರಾವಳಿಯ ಹೆಮ್ಮೆಯ ಸಹಕಾರ ಸಂಸ್ಥೆಗಳಲ್ಲಿ ಒಂದಾದ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಕೊಡುಗೈದಾನಿ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಮೋಹನ್ ಬೆಂಗ್ರೆಯವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಶ್ರೀ ಕಪಿಲ್ ಎಸ್ ಬಂಗೇರ ಪ್ರಧಾನ ಕಾರ್ಯದರ್ಶಿ ಮಾರುತಿ ಜನಸೇವಾ ಸಂಘ ಗೌರವದಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಸಿಂಧುರಾಮ್ ಎ ಪುತ್ರನ್, ನಮ್ಮೆಲ್ಲರ ಆತ್ಮೀಯ ಗೆಳೆಯ, ಬೆಂಗಳೂರಿನಲ್ಲಿ ನಡೆದ ಮೊಗವೀರ ಸಮಾವೇಶದಲ್ಲಿ ಮೊಗವೀರ ಯುವರತ್ನ ಪ್ರಶಸ್ತಿ ಪುರಸ್ಕೃತ SAM ಫಿಶರೀಸ್ ಹಾಗೂ ಎವರೆಸ್ಟ್ ಸೀ ಫುಡ್ಸ್ನ ಆಡಳಿತ ನಿರ್ದೇಶಕರಾಗಿದ್ದು ದೇಶ ವಿದೇಶಗಳಲ್ಲಿಯೂ ತನ್ನ ಉದ್ದಿಮೆಯನ್ನು ನಡೆಸುತ್ತಿರುವ ಓರ್ವ ಯಶಸ್ವಿ ಉದ್ಯಮಿಯಾಗಿರುವ ಶ್ರೀಯುತ ಸಿಂಧುರಾಮ್ ಎ ಪುತ್ರನ್ರವರಿಗೆ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಇವರನ್ನ ಶ್ರೀ ಅನಿಲ್ ಚರಣ್ ಕೋಶಾಧಿಕಾರಿಗಳು ಮಾರುತಿ ಜನಸೇವಾ ಸಂಘ ಸ್ವಾಗತಿಸಬೇಕು, ನಮ್ಮ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ್, ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದು KAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಬಂದಂತಹ DYSP ಹುದ್ದೆಯ ಅವಕಾಶವನ್ನು ತ್ಯಜಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರಸ್ತುತ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರು ಇಲ್ಲಿ ಸಮಾಜಶಾಸ್ತ್ರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಮೊಗವೀರ ಸಮಾಜದ ಹೆಮ್ಮೆ, ನಮ್ಮೆಲ್ಲರ ಅಭಿಮಾನದ ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶರ್ಮಿಳಾ ಯು ಸಾಲಿಯಾನ್ ಅವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಜಯಂತ್ ಅಮೀನ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮೊಗವೀರ ಯುವ ಸಂಘಟನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿದ್ದು ನಾಡೋಜ ಡಾಕ್ಟರ್ ಜಿ ಶಂಕರ್ ರವರ ಮಾರ್ಗದರ್ಶನದೊಂದಿಗೆ ಹಲವಾರು ಸಮಾಜಮುಖಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಮಾರುತಿ ಮಾಣಿಕ್ಯೋತ್ಸವದ ಅಭಿಯಾನವನ್ನು ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಿಸುವ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ನಮ್ಮ ಆತ್ಮೀಯರು, ಸಲಹೆಗಾರರು ಆಗಿರುವ ಶ್ರೀಯುತ ಜಯಂತ್ ಅಮೀನ್ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅವರನ್ನ ಶ್ರೀ ಪುನೀತ್ ಬಂಗೇರ ಜೊತೆ ಕೋಶಾಧಿಕಾರಿ ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಶ್ರೀಯುತ M ವಾಸುದೇವರಾವ್, ಭಾರತ ಪ್ರೌಢಶಾಲೆಯ ನಿವೃತ್ತ ಅಧ್ಯಾಪಕರಾಗಿದ್ದು ಪ್ರಸ್ತುತ ನಮ್ಮ ಸಂಸ್ಥೆಯ 40ರ ಸಂಭ್ರಮಾಚರಣೆಗೆ ಮಾರುತಿ ಮಾಣಿಕ್ಯೋತ್ಸವ 2025 ಸೇವೆಯಲ್ಲಿ ಧನ್ಯತೆ ಎಂಬ ಟ್ಯಾಗ್ ಲೈನ್ನೊಂದಿಗೆ ಈ ಹೆಸರನ್ನು ಸೂಚಿಸಿ ಈ ಎಲ್ಲ ಕಾರ್ಯಕ್ರಮಗಳ ಪೂರ್ಣ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಾಪಕರಾಗಿರುವ ಶ್ರೀ M ವಾಸುದೇವರಾವ್ರವರಿಗೆ ನಮ್ಮ ಸಂಸ್ಥೆಯು ಆಭಾರಿಯಾಗಿದ್ದು ಶ್ರೀಯುತರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದಿಂದ ಸ್ವಾಗತಿಸುತ್ತಿದ್ದೇವೆ. ಅವರನ್ನ ಶ್ರೀ ಕಿರಣ್ ಪುತ್ರನ್ ಉಪಾಧ್ಯಕ್ಷರು ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಇದೇ ಸಂಸ್ಥೆಯ ಆಡಳಿತ ನಿರ್ದೇಶಕರು ಆಗಿರುವ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರುವ ಶ್ರೀಯುತ ಮತ್ಸ್ಯರಾಜ್ ಉಮೇಶ್ ಕರ್ಕೇರವರಿಗೆ ನನ್ನ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಅವರಿಗೆ ಶ್ರೀ ಅಶ್ವಿನ್ ಕೋಟ್ಯಾನ್ ಮಾಜಿ ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕೃತರಾದ ಫಾತಿಮಾ ನಜಾಫ್ ಹಾಗೂ ಮರಣೋತ್ತರ ಪ್ರಶಸ್ತಿ ಸ್ವೀಕರಿಸಲಿರುವ ಹುತಾತ್ಮ ಯೋಧ ದಿವಂಗತ ಅನೂಪ್ ಪೂಜಾರಿಯವರ ಸಂಬಂಧಿಕರಿಗೆ ನನ್ನ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆಯೇ ವರ್ಷ ಪೂರ್ತಿ ನಡೆಯುವ ವಾರ್ಷಿಕೋತ್ಸವದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಸಲು ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಪ್ರೋತ್ಸಾಹಕರಿಗೂ ಪ್ರಾಯೋಜಕರಿಗೂ ವಿವಿಧ ಮತ್ಸ್ಯೋದ್ಯಮ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಬಂದಿರುವ ತಾಯಂದಿರಿಗೂ ಮಕ್ಕಳಿಗೂ ನಾಗರಿಕ ಬಾಂಧವರಿಗೂ ಹಾಗೂ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವರದರಾಜ್ ಬಂಗೇರ ಅವರೇ, ತಮಗೂ ಕೂಡ ಆದರದ ಸ್ವಾಗತವನ್ನು ಕೋರಿಕೊಳ್ತಾ ನಾವು ನೇರವಾಗಿ ಕಾರ್ಯಕ್ರಮದ ಉದ್ಘಾಟನೆಯತ್ತ ಬರ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕ ಈ ಸಂಜೆಯ ಕಾರ್ಯಕ್ರಮ ಆರಂಭವನ್ನು ಕಾಣ್ತಾ ಇದೆ. ಶ್ರೀ ಆನಂದ್ ಸಿ ಕುಂದರ್ ಅವರು, ನಾಡೋಜ ಡಾಕ್ಟರ್ ಜಿ ಶಂಕರ್ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೂಲಕ ಮಾರುತಿ ಮಾಣಿಕ್ಯ ಮಹೋತ್ಸವದ ಉದ್ಘಾಟನೆಯನ್ನ, ಈಗ ಜ್ಞಾನ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಬದುಕಿನ ನಾಂದಿಪದ. शुभं कुरु त्वं कल्याणम् आरोग्यं धनसम्पदः. शुभं कुरु त्वं कल्याणम् आरोग्यं धनसम्पदः. शत्रुबुद्धिविनाशाय दीपज्योतिर्नमोऽस्तुते, दीपज्योतिर्नमोऽस्तुते. शुभं कुरु त्वं कल्याणम् आरोग्यं धनसम्पदः. ಊರ್ಧ್ವಮುಖವಾಗಿ ಬೆಳಗುವ ಬೆಳಕು ಎಲ್ಲರ ಬದುಕನ್ನ ಬೆಳಗಿಸಲಿ. ಮಾರುತಿ ಮಾಣಿಕ್ಯ ಮಹೋತ್ಸವದ ಮೂಲ ಉದ್ದೇಶ ಬೆಳಗ್ತಿರುವ ಜ್ಞಾನ ಜ್ಯೋತಿಯ ಹಾಗೆ ಎಲ್ಲರ ಬದುಕು ಬೆಳಗಲಿ, ಎಲ್ಲರ ಬದುಕಲ್ಲಿ ಸುಖ ಸಂತೋಷ ಸ್ಫಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಪ್ರಾಸ್ತಾವಿಕವಾಗಿ ಒಂದಷ್ಟು ವಿಷಯಗಳನ್ನ ತಮ್ಮ ಮುಂದಿಡ್ಲಿಕ್ಕೆ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಅವರು 39 ವರ್ಷಗಳಿಂದ ನಿರ್ವಹಿಸಿರುವ ಕ್ರೀಡೆ, ಧಾರ್ಮಿಕ, ಶೈಕ್ಷಣಿಕ, ವೈದ್ಯಕೀಯ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಸೇವೆಯನ್ನು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರವು 2023ನೇ ಸಾಲಿನಲ್ಲಿ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವ ವಿಚಾರವು ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪಿಸಿರುವೆನು. 2025 ನಮ್ಮ ಸಂಸ್ಥೆಗೆ 40ರ ಸಂಭ್ರಮ. ಈ ಸಂಭ್ರಮಾಚರಣೆಯನ್ನು ಅರ್ಥಪೂರ್ಣವಾಗಿ ಅವಿಸ್ಮರಣೀಯವಾಗಿ ಆಚರಿಸಬೇಕೆಂಬ ಮಹಾದಾಸೆಯಿಂದ ಕಾರ್ಯಯೋಜನೆಗಳನ್ನೆಲ್ಲ ರೂಪಿಸಿ ನಮ್ಮೆಲ್ಲರ ಹಿರಿಯರು, ಮಹಾಪೋಷಕರು, ಮೊಗವೀರ ಸಮಾಜ ಕಂಡ ಅಗ್ರಗಣ್ಯ ನಾಯಕರು ಹಾಗೂ ಧಾರ್ಮಿಕ, ವೈದ್ಯಕೀಯ, ಶೈಕ್ಷಣಿಕ ಕ್ಷೇತ್ರದ ಸೇವೆಯಲ್ಲಿ ಸಂಚಲನ ಮೂಡಿಸಿದ ಮಹಾದಾನಿ, ನಮ್ಮೆಲ್ಲರ ಹೆಮ್ಮೆಯ ಗೌರವದ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ನಾಡೋಜ ಜಿ ಶಂಕರ್ ಸರ್ ಅವರನ್ನು ಭೇಟಿಯಾಗಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಈ ನಮ್ಮ ಯೋಜನೆಗಳಿಗೆ ಇನ್ನಷ್ಟು ಯೋಜನೆಗಳನ್ನು ರೂಪಿಸಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್, ಮೊಗವೀರ ಯುವ ಸಂಘಟನೆ ಉಡುಪಿ, ಗೀತಾನಂದ ಫೌಂಡೇಶನ್ ಕೋಟದ ಸಹಭಾಗಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಉಡುಪಿ ಜಿಲ್ಲೆಯಾದ್ಯಂತ ಮಾರುತಿ ಮಾಣಿಕ್ಯ ಮಹೋತ್ಸವದ ಅಭಿಯಾನವನ್ನು ಕೈಗೊಳ್ಳುವ ಪ್ರಸ್ತಾಪವನ್ನು ತಿಳಿಸಿದಾಗ ನಾವು ಆಶ್ಚರ್ಯ ಹಾಗೂ ಅತೀವ ಸಂತೋಷಗೊಂಡೆವು. ಯಾಕೆಂದರೆ ನಮ್ಮಂತಹ ಚಿಕ್ಕ ಸಂಸ್ಥೆಯೊಂದಿಗೆ ರಾಜ್ಯಾದ್ಯಂತ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಈ ಎಲ್ಲ ಘಟಾನುಘಟಿ ಸಂಸ್ಥೆಗಳು ನಮ್ಮ ಸಂಸ್ಥೆಯ ಯೋಜನೆಗೆ ಅಭಿಯಾನಕ್ಕೆ ಕೈ ಜೋಡಿಸುವಾಗ ನಾವು ಆಶ್ಚರ್ಯಚಕಿತರಾದೆವು. ಕೇವಲ 1.5 ಕೋಟಿಯ ಅಂದಾಜು ವೆಚ್ಚವನ್ನು ತಯಾರಿಸಿ ರೂಪಿಸಿದ ನಮ್ಮ ಯೋಜನೆಯು ಸುಮಾರು 3 ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವಾಗ ಸ್ವಲ್ಪ ಗಾಬರಿಗೊಂಡೆವು. ಆದರೆ ನಮ್ಮೆಲ್ಲರ ಗುರು ಹಿರಿಯರ ನಾಯಕರುಗಳ ಆತ್ಮೀಯರ ಆಶೀರ್ವಾದದಿಂದ ಈ ವರ್ಷದ ಬೃಹತ್ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಆತ್ಮವಿಶ್ವಾಸವನ್ನು ನಾವು ಹೊಂದಿರುವೆವು. ಮಾರುತಿ ಮಾಣಿಕ್ಯ ಮಹೋತ್ಸವದ 40 ಯೋಜನೆಗಳಲ್ಲಿ ಕೆಲವು ಪ್ರಮುಖ ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. ಈ ವರ್ಷ ಯೋಜನೆಗಳಲ್ಲಿ 2025 ಜನವರಿಯಿಂದ 2025 ಡಿಸೆಂಬರ್ ವರೆಗೆ ಈಗಾಗಲೇ ಜನವರಿ ತಿಂಗಳಲ್ಲಿ ಮಂಗಳೂರಿನ ಲೇಡಿಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಉತ್ತರ ಹಾಗೂ ದಕ್ಷಿಣ ವಲಯದ ಸುಮಾರು 330 ವಿಕಲಚೇತನ ವಿಶೇಷ ಮಕ್ಕಳಿಗಾಗಿ ಅವರ ಆರೈಕೆಗಾಗಿ
ಆ ಸಂಸ್ಥೆಗೆ ವೀಲ್ ಚೇರ್, ಥೆರಪಿ ಬೆಡ್, ಪ್ಯಾಂಪರ್ಸ್ಗಳನ್ನು ನೀಡಿರುವುದಲ್ಲದೆ ಮಕ್ಕಳ ಮೌಲ್ಯವರ್ಧಿತ ವೈದಿಕ ಶಿಬಿರವನ್ನು ಏರ್ಪಡಿಸಿರುವೆವು. ಉಳ್ಳಾಲ ಪರಿಸರದಲ್ಲಿ ಶವ ಶುದ್ಧೀಕರಣದ ವೇಳೆ ಆಗುವ ಸಮಸ್ಯೆಗಳನ್ನೆಲ್ಲ ಪರಿಗಣಿಸಿ ಅದೆಲ್ಲ ಸಮಸ್ಯೆಗಳನ್ನು ಪರಿಗಣಿಸಿ ಅದಕ್ಕೆ ಸುರಕ್ಷಿತವಾದ ಸುರಕ್ಷಾ ಪರದೆ ಮತ್ತು ಶವಸ್ನಾನದ ಪೆಟ್ಟಿಗೆಯನ್ನು ಈವಾಗಲೇ ಉಳ್ಳಾಲ ಮೊಗವೀರ ಸಂಘಕ್ಕೆ ಹಸ್ತಾಂತರ ಮಾಡಿದ್ದೇವೆ. 76ನೇ ಗಣರಾಜ್ಯೋತ್ಸವ ದಿನಾಚರಣೆ ದಿನ ಆಯ್ದ ಬಡ ಅಶಕ್ತ ರೋಗಿಗಳ ಕುಟುಂಬಕ್ಕೆ ಆರ್ಥಿಕ ವೈದ್ಯಕೀಯ ನೆರವು ನೀಡಿರುವುದಲ್ಲದೆ ನಮ್ಮ ಸಂಸ್ಥೆಯ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಬಡ ಕುಟುಂಬಕ್ಕೆ ಹಾಸಿರು ರೂಪದಲ್ಲಿ 4 ಮನೆ ನಿರ್ಮಾಣದ ಕೊಡುಗೆಯಲ್ಲಿ ಒಂದಾದ ಮಂಗಲದೇವಿಯ ಮಂಕಿ ಸ್ಟ್ಯಾಂಡ್ ಹತ್ತಿರದಲ್ಲಿರುವ ಶಾಂತಮ್ಮ ಹಾಲ್ವ ಕಾಂಪೌಂಡ್ನಲ್ಲಿ ಪಾಳು ಬಿದ್ದಿರುವ ಮನೆಗೆ ಈಗಾಗಲೇ ಶಿಲಾನ್ಯಾಸ ನೆರವೇರಿಸುವ ಮುಖಾಂತರ ಚಾಲನೆಯನ್ನು ನೀಡಿರುತ್ತೇವೆ. ರಾಜ್ಯ ಪ್ರಶಸ್ತಿಯೊಂದಿಗೆ 5 ಲಕ್ಷ ರೂಪಾಯಿಯನ್ನು ಈಗಾಗಲೇ ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ 4 ಶವ ಶೀತೀಕರಣದ ಪೆಟ್ಟಿಗೆಯನ್ನು ತಯಾರಿಸಿ ಸಾಂಕೇತಿಕವಾಗಿ ನೀಡಿರುವೆವು. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರಾಗಿರುವ ಶ್ರೀ UT ಖಾದರ್ ಅವರ ನೇತೃತ್ವದಲ್ಲಿ ಇದರ ಉದ್ಘಾಟನೆಯು ಜರುಗಲಿರುವುದು. ನಮ್ಮ ಸಂಸ್ಥೆಯು ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಶಸ್ತ್ರಚಿಕಿತ್ಸಾ ಹಾಗೂ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಉಳ್ಳಾಲದ ಮೊಗವೀರ ಶಾಲೆಯಲ್ಲಿ ಈಗಾಗಲೇ ಜರುಗಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪ್ಪಳದಿಂದ ಸಸೀತ್ನವರೆಗೆ ಎಲ್ಲ ತಾಯಂದಿರಲ್ಲಿ ಕೂತಿದ್ದಾರೆ. ಅವರ ಜೀವನವೇ ದೊಡ್ಡ ಹೋರಾಟ. ಅವರೆಲ್ಲ ತಂದೆಯನ್ನು ಕಳೆದುಕೊಂಡಂತಹ, ಅವರ ಗಂಡಂದಿರನ್ನು ಕಳೆದುಕೊಂಡಂತಹ ಸುಮಾರು ಉಪ್ಪಳದಿಂದ ಸಸೀತ್ನವರೆಗೆ 150ಗಿಂತಲೂ ಮಿಕ್ಕ ಬಡ ಕುಟುಂಬದ ಮಕ್ಕಳ ತಾಯಂದರಿಗೆ ಮಕ್ಕಳ ಶಿಕ್ಷಣ ನೆರವು, ಅವರ ಪೋಷಣೆಗೆ ಸುಮಾರು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆರ್ಥಿಕ ನೆರವು ಹಾಗೂ ಆಹಾರ ಕಿಟ್ ವಿತರಣೆಯನ್ನು, ವೈದ್ಯಕೀಯ ನೆರವು ಹಾಗೂ ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು. ಅದಲ್ಲದೆ ಸಂಸ್ಥೆಯು ರಕ್ತದಾನ ಶಿಬಿರ, ಮಹಿಳೆಯರಿಗೆ ವಿಶೇಷ ವೈದ್ಯಕೀಯ ಶಿಬಿರ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮೀನಿನ ಮೌಲ್ಯವರ್ಧಿತ ಶಿಬಿರ ಹಾಗೂ 100 ಮಂದಿ ಕ್ಯಾನ್ಸರ್ ಪೀಡಿತ, ಹೃದ್ರೋಗ, ಕಿಡ್ನಿ ವೈಫಲ್ಯ ಮುಂತಾದ ಅನಾರೋಗ್ಯ ಆಸಕ್ತರಿಗೆ ಬೃಹತ್ ವೈದ್ಯಕೀಯ ನೆರವು, ಹಲವು ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ಅನುಗುಣವಾಗಿ ಕೊಡುಗೆಗಳನ್ನು ನೀಡುವುದು, ಉಳ್ಳಾಲ ಪರಿಸರದಲ್ಲಿ ವನ ಮಹೋತ್ಸವದ ಮೂಲಕ ಹಸಿರು ಕ್ರಾಂತಿಗೆ ಹೆಜ್ಜೆ, ಕರಾವಳಿಯ ಪ್ರಸಿದ್ಧ ಉಳ್ಳಾಲ ಬೀಚ್ ಶುಚಿತ್ವಗೊಳಿಸುವುದು ಹಾಗೂ ಮಾರುತಿ ಮಾಣಿಕ್ಯ ಭಜನೋತ್ಸವದ ಮೂಲಕ ಭಜನೆಗೆ ಪ್ರಾಶಸ್ತ್ಯವನ್ನು ನೀಡುವುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ತಜ್ಞರಿಂದ ಮಾರ್ಗದರ್ಶನ ಶಿಬಿರ, ಸುಮಾರು 100ಕ್ಕಿಂತಲೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದೊಂದಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ನಡೆಸುವ ಉದ್ದೇಶವನ್ನು ಹೊಂದಿರುವೆವು. ಹಲವಾರು ಉಪಯುಕ್ತ ಮಾಹಿತಿ ಶಿಬಿರಗಳು ಮುಂದಿನ ದಿನಗಳಲ್ಲಿ ಜರುಗಲಿರುವುದು. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಹಾಗೂ ಮೊಗವೀರ ಯುವ ಸಂಘಟನೆ ಮುಖಾಂತರ ನಡೆಯುವ ಸಾಮೂಹಿಕ ವಿವಾಹದಲ್ಲಿ ಸಹಭಾಗಿತ್ವವನ್ನು ವಹಿಸಿಕೊಳ್ಳುವುದಲ್ಲದೆ ಉಡುಪಿ ಜಿಲ್ಲೆಯಾದ್ಯಂತ ನಡೆಯಲಿರುವ ಮಾರುತಿ ಮಾಣಿಕ್ಯ ಮಹೋತ್ಸವದ ಅಭಿಯಾನದೊಂದಿಗೆ ಕೈ ಜೋಡಿಸುವ ಮುಖಾಂತರ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಯೋಜನೆಗಳ ಸಮಾರೋಪ ಸಮಾರಂಭವು ಉಳ್ಳಾಲ ಕಡಲ ಕಿನಾರೆಯಲ್ಲಿ ಸರ್ವಧರ್ಮದ ಸಮನ್ವಯದ ಉಳ್ಳಾಲ ಬೀಚ್ ಫೆಸ್ಟ್ 2020 ಎಂಬ ಟ್ಯಾಗ್ ಲೈನ್ನೊಂದಿಗೆ ಸಂಪನ್ನಗೊಳಿಸುವ ಇರಾದೆಯನ್ನು ಇಟ್ಟುಕೊಂಡಿರುವೆವು. ವರ್ಷವಿಡೀ ನಡೆಯಲಿರುವ ಈ ಯೋಜನೆಗಳು ಯಶಸ್ವಿಯಾಗಿ ಸಕಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸುವ ಸಂಕಲ್ಪವನ್ನು ನಾವು ಹೊಂದಿರುವೆವು. ಪ್ರಾಮಾಣಿಕ, ನಿಸ್ವಾರ್ಥತೆ, ಘನೋದ್ದೇಶ ಹಿಡಿದ ಕಾರ್ಯವನ್ನು ಸಾಧಿಸುವ ಛಲ ಇರುವಲ್ಲಿಗೆ ನಾಗರಿಕರು, ಸಾರ್ವಜನಿಕರು, ದಾನಿಗಳು, ಪ್ರಾಯೋಜಕರು ಔದಾರ್ಯದಿಂದ ಪ್ರೋತ್ಸಾಹಿಸುತ್ತಾರೆ ಎಂಬ ಪೂರ್ಣ ವಿಶ್ವಾಸ ನಮಗಿದೆ. ನಾವು ಇಟ್ಟಿರುವ ಹೆಜ್ಜೆಗೆ ತಮ್ಮೆಲ್ಲರ ಹರಕೆ, ಹಾರೈಕೆ, ಸಹಕಾರ, ಪ್ರೋತ್ಸಾಹ, ಸಹಭಾಗಿತ್ವ ನಮ್ಮೊಂದಿಗೆ ಇರಲಿ ಎಂದು ವಿನಮ್ರ ಪೂರ್ವಕವಾಗಿ ವಿನಂತಿಸುತ್ತಾ ಈ ಪ್ರಾಸ್ತಾವಿಕ ವಿಚಾರವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಕಪಿಲ್ ಎಸ್ ಬಂಗೇರ ಅವರಿಗೆ. ಬಹಳ ಸವಿಸ್ತಾರವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ತಾವು ಸಲ್ಲಿಸಿದ್ರಿ. ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಮುಂದೆ ಬಹಳ ವಿಭಿನ್ನವಾದಂತಹ ಒಂದು ಕಾರ್ಯದ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಕಂಡಿದೆ. ಈಗಾಗಲೇ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಸಭಾಂಗಣದ ಹೊರಭಾಗದಲ್ಲಿ ಗೋದಾನವನ್ನ ಮಾಡಿದ್ದಾರೆ. ದಿವಂಗತ ಹೇಮಚಂದ್ರರವರ ಧರ್ಮಪತ್ನಿ ಗೀತಾ ಅವರ ಕುಟುಂಬ ಬಹಳ ಸಂಕಷ್ಟದಲ್ಲಿದೆ. ಅವರ ಜೀವನೋದ್ಧಾರಕ್ಕಾಗಿ, ಜೀವನೋಪಾಯಕ್ಕಾಗಿ ಒಂದು ದನ ಮತ್ತೆ ಕರುವನ್ನ ನೀಡೋದರ ಮೂಲಕ, ಬಹುಶಃ ಇಲ್ಲಿ ಕರೆದು ಹಣ ಕೊಟ್ರೆ ಅದು ಒಂದಷ್ಟು ದಿನದಲ್ಲಿ ಖಾಲಿ ಆಗ್ಬಹುದು, ಖರ್ಚಾಗಿ ಹೋಗ್ಬಹುದು. ಆದ್ರೆ ಒಂದು ದನ ಕರುವನ್ನ ಕೊಟ್ಟು ಹಾಲನ್ನ ಕರೆದು ಅದ್ರ ಮೂಲಕ ಜೀವನವನ್ನ ರೂಪಿಸ್ಕೊಳ್ಬೇಕು, ಬದುಕುವ ದಾರಿಯನ್ನ ಅವರು ಕಂಡುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಗೋದಾನವನ್ನ ಮಾಡಿದ್ದಾರೆ. ಅದರ ಗೋಗ್ರಾಸವನ್ನ ಈಗ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಸಾಂಕೇತಿಕವಾಗಿ ಹಸ್ತಾಂತರಿಸಬೇಕು. ಜೊತೆಗೆ ಅವರಿಂದ ಒಂದು ಮುಚ್ಚಳಿಕೆಯನ್ನ ಕೂಡ ನಾವು ಮಾರುತಿ ಜನಸೇವಾ ಸಂಘ ಪಡ್ಕೊಂಡಿದೆ. ಈ ದನ ಮತ್ತೆ ಕರು ಅದನ್ನ
ಅವರು ಮುಂದಿನ ದಿನಗಳಲ್ಲಿ ಜೀವನೋಪಾಯಕ್ಕಾಗಿ ಬೆಳೆಸ್ತಾರೆ, ಗೋ ಸಂತತಿಯನ್ನ ಉಳಿಸಿ ಬೆಳೆಸುವಂತ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮುಚ್ಚಳಿಕೆ ಪತ್ರವನ್ನ ಕೂಡ ಈಗ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಈ ಕುಟುಂಬಕ್ಕೆ ಹಸ್ತಾಂತರಿಸಬೇಕು. ಈಗ ನಮ್ಮ ಜೊತೆಗೆ ನಮ್ಮೆಲ್ಲರ ರಣರಂಗದ ಅಜಾತ ಶತ್ರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಆಗಮಿಸಿದ್ದಾರೆ. ಅವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಈಗ ಶ್ರೀ ಮಹೇಶ್ ಅವರು ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರಿಗೆ ಸಲ್ಲಿಸಬೇಕು ಅಂತ ಶ್ರೀ ಯು ಟಿ ಖಾದರ್ ಅವರನ್ನ ಗೌರವದಿಂದ ಈಗ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಯು ಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮಾರುತಿ ಜನಸೇವಾ ಸಂಘ ತೊಡಗಿಸಿಕೊಂಡಿದೆ. ಸರ್, ತಮಗೆ ಆದರದ ಸ್ವಾಗತ. ಈಗ ತರಿಸುವಂತಹ ಸಂದರ್ಭ ದಿವಂಗತ ಹೇಮಚಂದ್ರರವರ ಪತ್ನಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈಗ ಗೋದಾನ ನಡೆದಿದೆ ಸಭಾಂಗಣದ ಹೊರಭಾಗದಲ್ಲಿ. ಅದರ ಮುಚ್ಚಳಿಕೆಯನ್ನ ಈಗ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಆ ಮೂಲಕ ಅವರ ಜೀವನದ ಸಂಕಷ್ಟದ ದಿನಗಳು ಕಡಿಮೆ ಆಗಲಿ, ಅವರ ಮನೆಯಲ್ಲಿ ನಗುವಿನ ಬೆಳಕು ಸದಾ ಅರಳಲಿ, ಬದುಕು ಬೆಳಗಲಿ ಅನ್ನುವ ಹಾರೈಕೆ. 40 ಕಾರ್ಯಕ್ರಮಗಳ ಸಂಭ್ರಮದ ಈ ಒಂದು ಲಾಂಛನವನ್ನ ಮಾಡಿದ್ದಾರೆ. ಲೋಗೋವನ್ನ ಲಾಂಚ್ ಮಾಡುವಂಥದ್ದು, ಅದನ್ನ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಈಗ ಲೋಗೋವನ್ನ ಲಾಂಚ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮಾಣಿಕ್ಯ ಮಹೋತ್ಸವದ ಲಾಂಛನದ ಬಿಡುಗಡೆಯನ್ನ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು, ಸೋಲಿಲ್ಲದ ಸರದಾರ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಯು ಟಿ ಖಾದರ್ ಅವರು ಈಗ ಲಾಂಛನದ ಅನಾವರಣವನ್ನ ಮಾಡಲಿಕ್ಕಿದ್ದಾರೆ. ದಯಮಾಡಿ ಜನಸೇವಾ ಸಂಘದ ಮಾರುತಿ ಮಾಣಿಕ್ಯ ಮಹೋತ್ಸವದ ಲಾಂಛನದ ಬಿಡುಗಡೆ ಕರ್ನಾಟಕ ವಿಧಾನಸಭೆಯ ಬಹಳ ಸುಂದರವಾದ ಅನಾವರಣ ಮಾಡಬೇಕು ಅಂತ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಮಾಣಿಕ್ಯ ಮಹೋತ್ಸವ ಬಹಳ ಅರ್ಥಪೂರ್ಣವಾದಂಥ ಲೋಗೋವನ್ನ ರೆಡಿ ಮಾಡಿದ್ದಾರೆ. ಅದರ ಲಾಂಛನ ಟ್ಯಾಗ್ಲೈನ್ ಬಹಳ ಸುಂದರವಾಗಿದೆ. ಸೇವೆಯಲ್ಲಿ ಧನ್ಯತೆ ಅನ್ನುವಂಥದ್ದು ಸೇವಾ ಕಾರ್ಯಗಳ ಅನಾವರಣ ಆಗಿದೆ. ಧನ್ಯವಾದಗಳು ಹಾಗೆ ಅಭಿನಂದನೆಗಳನ್ನ ಮಾರುತಿ ಜನಸೇವಾ ಸಂಘಕ್ಕೆ ಸಲ್ಲಿಸ್ತಾ ಇದ್ದೇವೆ. ಸಂಘದ ಸದಸ್ಯರು, ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಚಾಲಕರು ಅಂತ ಕೇಳಿಕೊಳ್ತಾ ಇದ್ದೇನೆ. 2025ರ ಈ ವರ್ಷ 40 ಬೇರೆ ಬೇರೆ ಕ್ಷೇತ್ರಗಳಲ್ಲಿ 10 ಕಾರ್ಯವನ್ನ ಈ ವೇದಿಕೆಯ ಮೂಲಕ ಇವತ್ತು ಉದ್ಘಾಟನಾ ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಗಣ್ಯರು ಬಿಡುವಿಲ್ಲದ ಶೆಡ್ಯೂಲ್ ಮಧ್ಯೆ ಕೂಡ ಬಂದಿದ್ದಾರೆ. ಆದ್ರೆ ಈ ಆರ್ಥಿಕ ನೆರವು ಯಾರಿಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಉಳ್ಳಾಲದಿಂದ ಸಸಿ ಹಿತ್ಲುವರೆಗೆ ಯಾವುದೇ ಜಾತಿ ಧರ್ಮವನ್ನ ನೋಡದೆ ಒಂದು ಮನೆಯಲ್ಲಿ ದುಡಿಯುವ ವ್ಯಕ್ತಿಯನ್ನ, ಗಂಡನನ್ನ ಕಳ್ಕೊಂಡಂತಹ ಆ ತಾಯಿ ಮಕ್ಕಳನ್ನ ಹೇಗೆ ಮುಂದೆ ನಾನು ಸಾಕಬೇಕು, ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥ ಸಂಕಷ್ಟದಲ್ಲಿರುವಂತಹ ಕುಟುಂಬಗಳನ್ನ ಆಯ್ದು ಆ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡ್ತಿದ್ದಾರೆ. ಸುಮಾರು 150 ಬಡ ಕುಟುಂಬಗಳಿಗೆ ಇವತ್ತು ಆರ್ಥಿಕ ನೆರವಿನ ಹಸ್ತಾಂತರ ವೇದಿಕೆಯಲ್ಲಿ ಸಾಂಕೇತಿಕವಾಗಿ 12 ಜನರಿಗೆ ಅದನ್ನ ನೀಡಲಿಕ್ಕಿದ್ದಾರೆ. ಉಳಿದವರಿಗೆ ವೇದಿಕೆಯ ಸಭಾಂಗಣದ ಹೊರಭಾಗದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಇವತ್ತು ಕ್ಯಾಶ್ ಅನ್ನ, ನಗದನ್ನ, ಜೊತೆಗೆ ದಿನಸಿ ಕಿಟ್ ಅನ್ನ ನೀಡ್ತಿದ್ದಾರೆ. ನನ್ನ ಹೆಸರು ಹೇಳಿದ ಹಾಗೆ ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ, ಮೊದಲನೇದಾಗಿ ಗೀತಾ ಬಂಟ್ವಾಳ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಈಗ ಆರ್ಥಿಕ ನೆರವು ಹಾಗೆಯೇ ದಿನಸಿ ಕಿಟ್ ಅನ್ನ ಸಾಂಕೇತಿಕವಾಗಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೀತಾ ಬಂಟ್ವಾಳ ಈ ಸಂಕಷ್ಟದಲ್ಲಿರುವಂತಹ ಕುಟುಂಬಗಳನ್ನ ಹುಡುಕಿ ಆಯ್ದು ಅವರ ಮನೆಗೆ ಈ ಹಣ ಹಾಗೆ ಈ ದಿನಸಿ ಕಿಟ್ ಅನ್ನ ತಲುಪಿಸುವಂತ ಒಂದು ಕೆಲಸವನ್ನ ಮಾಡುವುದರ ಮೂಲಕ ತಮ್ಮ ಹೃದಯ ಶ್ರೀಮಂತಿಕೆಯನ್ನ ನಮ್ಮ ಮಾರುತಿ ಜನಸೇವಾ ಸಂಘ ತೋರಿಸ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಎಲ್ಲ ಸದಸ್ಯರಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಪ್ಪಳದಿಂದ ಸಸಿ ಹಿತ್ಲುವರೆಗೆ ಆಯ್ದ ಕುಟುಂಬಗಳಿಗೆ ಹಾಗೆ
ಮಂಚನಾಡಿಯ ಝರೀನಾ ಮಂಚನಾಡಿ ವೇದಿಕೆಗೆ ಆಗಮಿಸಬೇಕು. ಝರೀನಾ UT ಖಾದರ್ ಸರ್ ಇದನ್ನ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂತೋಷ ನೆಲೆಯಾಗಲಿ ಅನ್ನೋ ಹಾರೈಕೆಯೊಂದಿಗೆ ಇನ್ನು ಮುಂದೆ ಝೀನಾ ಡಿಸೋಜಾ ಸೋಮೇಶ್ವರ ಇವರಿಗೆ ಸನ್ಮಾನ್ಯ ಶ್ರೀ ಆನಂದ್ ಸಿ ಕುಂದರ್ ಅವರು ಹಸ್ತಾಂತರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೀತಾನಂದ ಫೌಂಡೇಶನ್ನ ಪ್ರವರ್ತಕರು ಶ್ರೀ ಆನಂದ್ ಸಿ ಕುಂದರ್ ಅವರು ಝೀನಾ ಡಿಸೋಜಾ ಅವರ ಕುಟುಂಬಕ್ಕೆ ಈಗ ಆರ್ಥಿಕ ನೆರವಿನ ಜೊತೆಗೆ ದಿನಸಿ ಕಿಟ್ಟನ್ನ ನೀಡುವಂತ ಮಹತ್ ಕಾರ್ಯವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ರಮಣಿ ವಾಮಂಜೂರಿನಿಂದ ಬಂದಿರತಕ್ಕಂಥ ರಮಣಿ ಅವರಿಗೆ ಈ ಹಸ್ತಾಂತರವನ್ನ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಮಣಿ ವಾಮಂಜೂರು ಅವರಿಗೆ ಆರ್ಥಿಕ ನೆರವು ಹಾಗೆ ಅವರ ದಿನೋಪಯೋಗಿ ಗೃಹೋಪಯೋಗಿ ವಸ್ತುಗಳ ಒಂದು ದಿನಸಿ ಕಿಟ್ಟನ್ನ ನೀಡ್ತಾ ಇದ್ದಾರೆ. 1 ತಿಂಗಳಿಗೆ ಬೇಕಾಗುವಷ್ಟು ವಸ್ತುಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಹಾಗೆ ಮಿನ್ನತ್ ಕೋಟೆಪುರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಸನ್ಮಾನ್ಯ ಜಯ ಸಿ ಕೋಟ್ಯಾನ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಅವರು ಈಗ ಆರ್ಥಿಕ ನೆರವಿನ ಜೊತೆಗೆ 1 ತಿಂಗಳಿಗೆ ಮನೆಯ ಅಡುಗೆಗೆ ಬೇಕಾಗುವಂಥ ದಿನಸಿ ವಸ್ತುಗಳನ್ನ ನೀಡ್ತಾ ಇದ್ದಾರೆ. ಇನ್ನು ಮುಂದೆ ಸಕೀನಾ ಮುಖಚ್ಚೇರಿ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಸನ್ಮಾನ್ಯ ಶ್ರೀ ಮೋಹನ್ ಬೆಂಗ್ರೆ ಮತ್ಸ್ಯೋದ್ಯಮಿಗಳು ಸಮಾಜ ಸೇವಕರು ನಿರ್ದೇಶಕರು MIMPSS ಅವರು ಈಗ ಆರ್ಥಿಕ ನೆರವನ್ನ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಕೀನಾ ಮುಖಚ್ಚೇರಿ. ಶಶಿಕಲಾ ಸುರತ್ಕಲ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಮತ್ಸ್ಯೋದ್ಯಮಿಗಳಾದಂಥ ಶ್ರೀ ಸಿಂಧೂರಾಮ್ ಎ ಪುತ್ರನ್ ಅವರು ಈಗ ಆರ್ಥಿಕ ನೆರವು ಹಾಗೆ ದಿನಸಿ ಕಿಟ್ಟನ್ನ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೇಷ್ಮಾ ಬಂಟ್ವಾಳ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಜಯಂತ್ ಅಮೀನ್ ಅವರು ಈಗ ಆರ್ಥಿಕ ನೆರವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೇಷ್ಮಾ ಬಂಟ್ವಾಳ್. ತಾಹಿರಾ ಕೋಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಾಹಿರಾ ಕೋಡಿ ಅವರಿಗೆ ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ್ ವಿಭಾಗ ಮುಖ್ಯಸ್ಥರು ಸಮಾಜಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರು ಅವರು ಈಗ ತಾಹಿರಾ ಕೋಡಿ ಅವರ ಕುಟುಂಬ. ಸನ್ಮಾನ್ಯ ಶ್ರೀ ಉಮೇಶ್ ಕರ್ಕೇರ ಅವರು ಈಗ ಈ ಆರ್ಥಿಕ ನೆರವು ಹಾಗೆ ದಿನಸಿ ಕಿಟ್ಟನ್ನ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಉಮೇಶ್ ಕರ್ಕೇರ ಅವರ ಹಸ್ತದಲ್ಲಿ ಕವಿತಾ ಉಳ್ಳಾಲ್ ಅವರಿಗೆ ಶ್ರೀ ಎಂ ವಾಸುದೇವ್ ರಾವ್ ನಿವೃತ್ತ ಅಧ್ಯಾಪಕರು ಭಾರತ್ ಪ್ರೌಢಶಾಲೆ ಉಳ್ಳಾಲ. ಇದು ಸಾಂಕೇತಿಕವಾಗಿ 10 ಜನರಿಗೆ ಮಾತ್ರ ವೇದಿಕೆಯಲ್ಲಿ ನಾವು ನೀಡ್ತಿದ್ದೀವಿ. ಇನ್ನು ಉಳಿದಂಥ 140 ಜನರಿಗೆ ಸಭಾಂಗಣದ ಹೊರಭಾಗದಲ್ಲಿ ಈಗ ಈ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದೆ ಪ್ರತಿ ವರ್ಷ ಕೂಡ ನಮ್ಮ ನೀಡ್ತಾ ಬಂದಿದೆ. ಈ ಮಾಣಿಕ್ಯ ಮಹೋತ್ಸವದ ಈ ವೇದಿಕೆಯಲ್ಲಿ ಇವತ್ತು ಮಾರುತಿ ಸಾಧಕ ಪ್ರಶಸ್ತಿ ಮೊದಲ ಪ್ರಶಸ್ತಿಯನ್ನ ಯಾರು ಪಡ್ಕೊಳ್ತಿದ್ದಾರೆ ಅನ್ನೋದನ್ನ ನಾನು ಹೇಳಲ್ಲ, ಅವರ ಬಗೆಗಿನ ಒಂದು VT LED ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ದಯಮಾಡಿ ತಾವೆಲ್ಲ ವೀಕ್ಷಿಸಬೇಕು ಅಂತ ಕೇಳಿ. ಈ ಪ್ರಾಣಾರ್ಪಣೆಯನ್ನ ಮಾಡಿದ ಹುತಾತ್ಮ ಯೋಧ ದಿವಂಗತ ಅನೂಪ ಪೂಜಾರಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಪುಟ್ಟ ಗ್ರಾಮವಾದ ಬೀಜಾಡಿಯ ನಾರಾಯಣ ಪೂಜಾರಿ ಮತ್ತು ಚಂದು ಪೂಜಾರ್ತಿಯವರ ಸುಪುತ್ರರಾದ ದಿವಂಗತ ಅನೂಪ ಪೂಜಾರಿಯವರು ಅಖಂಡ ಭಾರತದ ಹೆಮ್ಮೆ. 2011ರಲ್ಲಿ ಭಾರತೀಯ ಸೈನ್ಯಕ್ಕೆ ಸೇರಿದ ಇವರು ದೆಹಲಿ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರಗಳಲ್ಲಿ 10 ವರ್ಷಕ್ಕೂ ಹೆಚ್ಚು ಕಾಲ ಯೋಧರಾಗಿ ಭಾರತ ಮಾತೆಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೆತ್ತವರೊಂದಿಗೆ ಪತ್ನಿ ಮಂಜುಶ್ರೀ,
ಮತ್ತು ಮುದ್ದಿನ ಮಗು ಇಶಾನಿಯೊಂದಿಗೆ ದೇಶ ಸೇವೆಯ ಜೊತೆ ಸುಂದರ ಕುಟುಂಬದ ಕನಸುಗಳನ್ನು ಹೊತ್ತಿದ್ದ ಅನೂಪ್ ಪೂಜಾರಿಯವರ ಬದುಕಿನ ಸೂರ್ಯ ನಡು ಹಗಲಿಗೆ ಮೊದಲೇ ಅಸ್ತಮಿಸಿದ್ದು ದುರಂತ. ವೈರಿಗಳಿಂದ ನಮ್ಮ ದೇಶವನ್ನ ಕಾಪಾಡುವಲ್ಲಿ ಬಿಸಿಲು, ಮಳೆ, ಚಳಿ, ಗಾಳಿ ಎನ್ನದೆ ಹಗಲಿರುಳು ಶ್ರಮಿಸುತ್ತಿದ್ದ ಇವರು ಅನಿರೀಕ್ಷಿತವಾಗಿ ವೀರ ಮರಣವನ್ನ ಹೊಂದಿದ್ದು ಕೇವಲ ಪಿಜಾಡಿಯವರ ದುರಾದೃಷ್ಟವಲ್ಲ, ಅದು ಭಾರತೀಯರ ದೌರ್ಭಾಗ್ಯ. ದಿವಂಗತ ಸನ್ಮಾನ್ಯ ಅನೂಪ್ ಪೂಜಾರಿಯವರ ಆತ್ಮಕ್ಕೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು. ಶ್ರೀಯುತರ ದೇಶಭಕ್ತಿ, ರಾಷ್ಟ್ರ ನಿಷ್ಠೆ, ಶಿಸ್ತು, ತ್ಯಾಗ, ಸೈನಿಕ ಸೇವೆಯ ಆದರ್ಶಗಳನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲವು ತನ್ನ ಸ್ಥಾಪನೆಯ ಮಾಣಿಕ್ಯ ಮಹೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ಮರಣೋತ್ತರವಾಗಿ ಮಾರುತಿ ಸಾಧಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ದಿವಂಗತ ಅನೂಪ್ ಪೂಜಾರಿಯವರ ರಾಷ್ಟ್ರ ಭಕ್ತಿ ಎಂದೆಂದಿಗೂ ಅಜರಾಮರ. ದಿವಂಗತ ಮಾರುತಿ ಜನಸೇವಾ ಸಂಘ 25,000 ರೂಪಾಯಿಗಳ ಚೆಕ್ ಅನ್ನ ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಮುಖಾಂತರ ನೀಡ್ತಾ ಇದ್ದಾರೆ. ಆತ್ಮರಾಗಿ ಈ ಮಣ್ಣಿನ ಕಣಕಣಗಳಲ್ಲಿ ಅಮರರಾಗಿ ಭಾರತೀಯರ ಹೃದಯ ಕಮಲಗಳಲ್ಲಿ ಸದಾ ನೆನಪಾಗಿರುವ ಹುತಾತ್ಮ ಯೋಧ ದಿವಂಗತ ಅನೂಪ್ ಪೂಜಾರಿಯವರ ನೆನಪುಗಳು ಅಖಂಡ ಭಾರತದ ಶತಕೋಟಿ ಭಾರತೀಯರ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿರುತ್ತೆ. ಒಬ್ಬ ಯೋಧನಿಗೆ ಯಾವತ್ತೂ ಮರಣ ಇಲ್ಲ. ಅವರು ದೇಶಕ್ಕಾಗಿ ಸಲ್ಲಿಸಿರುವ ಸೇವೆ ಅಪ್ರತಿಮ. ಅವರ ನೆನಪುಗಳು ನಮ್ಮ ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಎನ್ನುವ ಹಾರೈಕೆಯೊಂದಿಗೆ ಅವರನ್ನು ಕಳ್ಕೊಂಡ ಅವರ ಮನೆಯವರಿಗೆ ಆ ನೋವನ್ನು ನುಂಗುವ ಶಕ್ತಿ ಸಾಮರ್ಥ್ಯವನ್ನ ಭಗವಂತ ಕರುಣಿಸಲಿ ಅನ್ನುವ ಪ್ರಾರ್ಥನೆಯ ಜೊತೆಗೆ ಅವರ ಕುಟುಂಬಕ್ಕೆ 25,000 ರೂಪಾಯಿಗಳ ಚೆಕ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಹಸ್ತಾಂತರ ಮಾಡ್ತಾ ಇದ್ದಾರೆ. ಧನ್ಯವಾದಗಳು, ಅಭಿನಂದನೆಗಳು. ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿರುವಂತಹ ಸಾಧನೆಯನ್ನ ಮಾಡಿದಂತ ಸಾಧಕಿಯ ಪರಿಚಯದ ಒಂದು ವಿಟಿ ತಮ್ಮ ಮುಂದೆ ಬರ್ತಾ ಇದೆ. ದಾಖಲೆಯನ್ನ ಮಾಡಿದ ಕ್ರೀಡಾಪಟು ಫಾತಿಮಾ ನಜಫ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮಂಗಳೂರು ಸಮೀಪದ ಅಡ್ಡೂರಿನ ಪುಟ್ಟ ಬಾಲಕಿ ಫಾತಿಮಾ ನಜಫ್ ರವರು ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ 1 ನಿಮಿಷದಲ್ಲಿ 200 ಪಂಚ್ ಹೊಡೆತದ ಮೂಲಕ ನೋಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ದಾಖಲಿಸಿರುವುದು ಸಮಸ್ತ ಕರಾವಳಿಗೆ ಹೆಮ್ಮೆ. ಮೂಡುಬಿದಿರೆಯಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಅಚ್ಚರಿ ಮೂಡಿಸಿದ ಬಾಲಕಿ ಫಾತಿಮಾ ನಜಫ್ ಅಡ್ಡೂರಿನ ಸಹರಾ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ. ಅಡ್ಡೂರಿನ ಸನ್ಮಾನ್ಯ ಅಬ್ದುಲ್ ರಜಾಕ್ ಬಾವಾರವರ ಸುಪುತ್ರೆ. ಬಾಲ್ಯದಲ್ಲಿಯೇ ಜಾಗತಿಕ ಮನ್ನಣೆಗೆ ಪಾತ್ರರಾಗಿರುವ ಫಾತಿಮಾ ನಜಫ್ ರವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಕಿರಿಯ ವಯಸ್ಸಿನಲ್ಲಿಯೇ ಸಾಹಸದ ಮೆಟ್ಟಿಲನ್ನ ಏರುತ್ತಿರುವ ಫಾತಿಮಾ ನಜಫ್ ರವರ ಕ್ರೀಡಾ ಪ್ರತಿಭೆಯನ್ನ ಗುರುತಿಸಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲವು ತನ್ನ ಸ್ಥಾಪನೆಯ ಮಾಣಿಕ್ಯ ಮಹೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತದೆ. ಫಾತಿಮಾ ನಜಫ್ ರವರ ಕ್ರೀಡಾ ಕ್ಷೇತ್ರದ ಯಶಸ್ಸು ದಿಗ್ದಿಗಂತಗಳನ್ನ ಬೆಳಗಲಿ ಅನ್ನುವುದು ನಮ್ಮ ಹಾರೈಕೆ. ಗೌರವಾನ್ವಿತ ಸ್ಪೀಕರ್ ಯುಟಿ ಖಾದರ್ ಸರಿ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೋಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲಾಗಿರುವಂತಹ ಸಾಧನೆಯನ್ನ ಮಾಡಿದಂತ ಕುಮಾರಿ ಫಾತಿಮಾ ನಜಫ್ ರವರ ಕ್ರೀಡಾ ಜೀವನ ಇನ್ನಷ್ಟು ಯಶಸ್ಸನ್ನ ಕಾಣಲಿ. ಮುಂದಿನ ದಿನಗಳಲ್ಲಿ ಕರಾಟೆಯ ಕ್ಷೇತ್ರದಲ್ಲಿ ಭಾರತದ ಹೆಸರನ್ನ ಅಖಂಡ ವಿಶ್ವದಲ್ಲಿ ಬೆಳಗಿಸುವ ಸಾಧನೆ ಅವರ ಮೂಲಕ ಸಾಕಾರವಾಗಲಿ ಅನ್ನುವ ಹಾರೈಕೆಯನ್ನ ಮಾರುತಿ ಮಾಣಿಕ್ಯ ಮಹೋತ್ಸವದ ಈ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದಾವೆ. ಕುಮಾರಿ ಫಾತಿಮಾ ನಜಫ್ ಅವರ ಈ ಸಾಧನೆ ಪುಟ್ಟ ಪ್ರಾಯದಲ್ಲಿಯೇ ಬೆಟ್ಟದಷ್ಟು ಹೆಸರನ್ನ ಗಳಿಸಿರುವಂಥ ಫಾತಿಮಾ ನಜಫ್ ನಮ್ಮ ಉಳ್ಳಾಲದ ಹೆಮ್ಮೆ ಮಾತ್ರವಲ್ಲ, ಅಖಂಡ ಭಾರತದ ಹೆಮ್ಮೆಯಾಗಿ ಬೆಳಗಲಿ ಅನ್ನುವ ಹಾರೈಕೆಯನ್ನ ಮಾರುತಿ ಜನಸೇವಾ ಸಂಘದ ಪರವಾಗಿ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದಾವೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು ಫಾತಿಮಾ ನಜಫ್ ಅವರಿಗೆ. ಮಾರುತಿ ಸಾಧಕ ಪ್ರಶಸ್ತಿಯ ಸಾಧನೆಯ ಮುಕುಟವನ್ನ ಅಲಂಕರಿಸ್ತಾ ಇದ್ದಾರೆ ಫಾತಿಮಾ ನಜಫ್.
ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳು ಸಾಕಾರವಾಗಲಿ. ಮಾರುತಿ ಜನಸೇವಾ ಸಂಘದ 50ರ ಸಂಭ್ರಮದಲ್ಲಿ ಇನ್ನಷ್ಟು ಸಾಧನೆಗಳ ಮೂಲಕ ಮತ್ತೆ ಅವರನ್ನು ಗೌರವಿಸುವ ಸುಯೋಗ ಕೂಡಿ ಬರಲಿ. ವಿಧಾನಸಭೆಯ ಸ್ಪೀಕರ್ ಆಗಿ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 2 ದಶಕಗಳಿಂದ ನಿರಂತರವಾಗಿ ಜನಮಾನಸದ ಪ್ರೀತಿಯನ್ನ ಪಡ್ಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಗಳಲ್ಲಿ ಒಬ್ಬರು, ಕಳಂಕವಿಲ್ಲದ ರಾಜಕಾರಣದ ಪರಂಪರೆಯಲ್ಲಿ ಬೆಳಗಿ ಬಂದ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವ ಪ್ರೀತಿಗೆ ಪಾತ್ರರಾಗಿರುವಂತಹ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಇದರ ವತಿಯಿಂದ ಹಮ್ಮಿಕೊಂಡಂತಹ ಮಾರುತಿ ಮಾಣಿಕ್ಯ ಮಹೋತ್ಸವದ 40 ವರ್ಷದ ಒಂದು ಅತ್ಯಂತ ಯಶಸ್ವಿಯ ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಸಭಾ ಅಧ್ಯಕ್ಷರನ್ನು ವಹಿಸಿದಂಥ ನನಗೆ ಅತ್ಯಂತ ಗೌರವಿತರು, ನಮಗೆಲ್ಲರೂ ಹಿರಿಯರು, ಮೊಗವೀರ ಸಂಘ ಉಳ್ಳಾಲದ ಮಾಜಿ ಅಧ್ಯಕ್ಷರು ಗೌರವಿತರಾದಂಥ ಶ್ರೀ ಸದಾನಂದ ಬಂಗೇರವರೇ, ಈ ಕಾರ್ಯಕ್ರಮವನ್ನು ದೀಪ ಮೂಲಕ ಪ್ರಜ್ವಲನೆಗೆದ್ದು ಉದ್ಘಾಟಿಸಿದಂಥ ನಮಗೆ ಅತ್ಯಂತ ಗೌರವಿತರು, ಗೀತಾನಂದ್ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂಥ ಗೌತಮ ಶ್ರೀ ಆನಂದ್ ಸಿ ಕುಂದರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋದಾನ ಪ್ರದಾನ ಮಾಡಿದಂತಹ ನನಗೆ ಅತ್ಯಂತ ಗೌರವಿತರು, ಆತ್ಮೀಯರು, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನ ವಿಶೇಷ ಸಮರಿಗೆ ಕೊಡ್ತಿರುವಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮೆಲ್ಲ ಗೌರವಿತರಾಗಿರುವಂಥ ಶ್ರೀ ಜಯಸಿ ಕೋಟ್ಯಾನ್ರವರೇ, ಸನ್ಮಿತ್ರರಂತಹ ಮೋಹನ್ ಬಂಗೇರವರೇ, ಆತ್ಮೀಯರಂಥ ಸಿಂಧೂರ್ ಎ ಪುತ್ರನ್ರವರೇ, ಜಯಂತ್ ಅಮೀನ್ ಅವರೇ, ವಾಸುದೇವ್ ರಾವ್ರವರೇ, ಅತಿಥಿ ಡಾಕ್ಟರ್ ಸುಮನ್ ಸುಧಾಕರ್ ಬೋಲಾರವರೇ, ಇನ್ನಿದ ಗಣ್ಯಾತಿಗಣ್ಯ ಅತಿಥಿಗಳೇ, ಮಾರುತಿ ಸೇವಾ ಸಂಘದ ಯುವಕ ಮಂಡಲ ಅಧ್ಯಕ್ಷರಾದ ಸಂದೀಪ್ ಮತ್ತು ಎಲ್ಲವರ ಸನ್ಮಿತ್ರರೇ, ಪುದರ್ಪ ಮಾಡಿ ದಿನೇಶ್ ಇಂಕು ನಮ್ಮೆಲ್ಲ ಒಂದೇ ಎಲ್ಲ ಅದಾಗ ಅತ್ಯಂತ ಎಲ್ಲ ನಮ್ಮ ಸರ್ವ ಸದಸ್ಯರೇ, ನನ್ನ ಮುಂದಿರುವ ಎಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿ ವರ್ಗದವರೇ, ಮಾರುತಿ ಸೇವಾ ಸಂಘಕ್ಕೆ ತನ್ನ ಹಲವಾರು ವರ್ಷಗಳಿಂದ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ ಹಾಗೂ ಬಂಧು ಮಿತ್ರರೇ, ಮಾಧ್ಯಮದ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ಬಹುಶಃ ನಮ್ಮ ಉಳ್ಳಾಲದ ಒಂದು ಕಿರೀಟದ ಗರಿ ಮಾತ್ರ ಅಲ್ಲ, ಇಡೀ ಕರಾವಳಿ ಪ್ರದೇಶಕ್ಕೆ ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ಗೌರವದಿಂದ ಸಂಘ ಅಂತ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ನನಗೆ ಭಾಳಷ್ಟು, ನಾನು ಶಾಸಕನಾಗುವ ಮೊದಲೇ ನಾನು ಬಹುಶಃ ಸಕ್ರಿಯವಾಗಿ ಅವರೆಲ್ಲ ಕಾರ್ಯಕ್ರಮದ ಭಾಗವಹಿಸೋದು ಮಾತ್ರ ಅಲ್ಲ, ನಾನು ಈಗ ಸ್ವಲ್ಪ ನಾನು ಬ್ಯುಸಿ ಇದ್ದಕ್ಕನಾಗಲಿಲ್ಲ, ಹಿಂದೆಲ್ಲ ನಾನು ಕೂಡ ಅವರು ಮೆಂಬರ್ ರೀತಿಯಲ್ಲಿ ಅವರೆಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಾನು ಇದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನನಗೆ ಭಾಳಷ್ಟು ಇನ್ನು ನಾನು ML ಆಗುವ ಮುಂಚೆ ಮೊಗವೀರ ಶಾಲೆಯಲ್ಲಿ ನಾವು ಬಹುಶಃ ನಮ್ಮ ಪ್ರವೀಣ್ ಕೋಟ್ಯ ನಿಂತವರಿಗೆಲ್ಲ ಈಜುಗಾರ ತಂಡ ಗುರುತಿಸಿಕೊಂಡು ಕಟ್ಟಡ ಕಟ್ಟಲಿಕ್ಕೆ ಪ್ರಥಮವಾಗಿ ನೀವೇ ಅಲ್ಲಿ ಅದಕ್ಕೆ ಎಲ್ಲರ ಶೈಲೇಶ್ ಆಚಾರ್ಯರಿದ್ದರು ಅವತ್ತು ಕಾಲದಲ್ಲಿ. ಆದ ಕಾರಣ ಅವತ್ತಿನಿಂದಲೂ ಇವತ್ತಿನ ತನಕ ಪ್ರತಿಯೊಂದು ಹಂತದ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇವತ್ತು ತೊಡಗಿಸಿಕೊಂಡು ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಧಾರ್ಮಿಕವಾಗಿಯೂ, ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನ ಮೆಚ್ಚುವ ರೀತಿಯಲ್ಲಿ ಮತ್ತು ದೇವ ಮೆಚ್ಚುವ ರೀತಿಯನ್ನು ಕೆಲಸವನ್ನು ಮಾಡಿದ್ದಾರೆ. ಮತ್ತು 40 ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಬಂದಕ್ಕೆ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಸಂಘ ಕಟ್ಟುವುದು ಸುಲಭ, ಅದು ಸಂಘವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಭಾಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ದೊಡ್ಡ ಯುವಕರಾಗಿದ್ದಾರೆ, ಅವತ್ತು ಕಟ್ಟುವಾಗವೆಲ್ಲ ಸಣ್ಣವರದವೆಲ್ಲ ಆಗಿದ್ದೀರಿ. ಸಣ್ಣ ವಯಸ್ಸಿನಲ್ಲಿ ಇವತ್ತೆಲ್ಲ ಯುವಕರು ಪ್ರಾರಂಭ ಮಾಡಿದಂಥ ಒಂದು ಮಾರುತಿ ಜನಸೇವಾ ಸಂಘ ಇವತ್ತು 40 ವರ್ಷ ಆದರೂ ಕೂಡ ಒಗ್ಗಟ್ಟು, ಏಕತೆ, ಪ್ರೀತಿ, ವಿಶ್ವಾಸ ಇದ್ದರೆ ಅದು ತುಳುನಾಡಿನ ಮಣ್ಣಿನ ಮತ್ತು ಉಳ್ಳಾಲದ ಮಣ್ಣಿನ ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಏಕತೆ ಮತ್ತು ನಿಮ್ಮ ಸೋದರತೆ ಇದೆ, ಅದು ನಿಮ್ಮ ಇವತ್ತು ಶಕ್ತಿಯಾಗಿ ನಿಂತಿದೆ, ಅದು ನಮ್ಮ ಊರ ಶಕ್ತಿ ಮತ್ತು ಸಂಸ್ಕೃತಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಈ ಸೇವಾ ಸಂಘ ಬಹುಶಃ ನಿಮ್ಮ ಸಾಮಾಜಿಕ ಚಿಂತನೆಯ ಜೊತೆಯಲ್ಲಿ ಕರಾವಳಿ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಆಗುವಂಥ ಒಂದು ಸಂಘ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದು ಇಡೀ ನಮ್ಮ ಕರಾವಳಿ ಪ್ರದೇಶ ಸಿಕ್ಕಿದಂಥ ಗೌರವ. ಅಷ್ಟು ಸುಲಭ ಇಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೀಲಿಕ್ಕೆ ಭಾಳ ಕಷ್ಟ ಇದೆ, ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದರೆ ಅಲ್ಲಿ ಬರುವಂಥ ಅಪ್ಲಿಕೇಶನ್ಗೆ 1,000 2,000 ಅಲ್ಲ, ಎಷ್ಟೋ ಸಾವಿರ ಅಪ್ಲಿಕೇಶನ್ ಬಂದು ದೊಡ್ಡ ಮಟ್ಟ ಮತ್ತು ಕಮಿಟಿ ಕೂತ್ಕೊಂಡು ಯಾವುದೊಂದು ಇಂಪ್ಲುಯೆನ್ಸ್ ಇಲ್ಲ, ಆ ಕಮಿಟಿಯವರು ಆಯ್ಕೆ 3ರಲ್ಲಿ ಒಂದು ಆಯ್ಕೆ ಮಾಡಿ ಬಂದರೆ ಮಾತ್ರ ಅದು
ಬಹುಶಃ ಅಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಸಂದರ್ಭ. ಆದಾಗ ಎಲ್ಲ ಹಂತವನ್ನು ಮೀರಿ ಇವತ್ತು ಬಹುಶಃ ಅವರ ಆ ಒಂದು ಸಂಸ್ಥೆಗೆ ಮಂಗಳೂರು ಉಲ್ಲಾಲದಂಥ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಬರಬೇಕಾದ್ರೆ ನಮ್ಮ ಯಾರ ಇನ್ಫ್ಲುಯೆನ್ಸ್ ಅಲ್ಲ, ಅವರ ಕೆಲಸವೇ ಬಹುಶಃ ಅವರಿಗೆ ಪ್ರಶಸ್ತಿ ಬಂದು ಸಿಕ್ಕಿದಂಥ ಬಲ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾನು ಅವತ್ತಿನ ಕಾಲದಲ್ಲಿ ಯಾವೊಂದು ಕಾಲಘಟ್ಟದಲ್ಲಿ ಉಲ್ಲಾಳದಲ್ಲಿ ಸೌಹಾರ್ದ ಪ್ರೀತಿ ವಿಶ್ವಾಸ ಮತ್ತೆ ನಾವು ಪ್ರಾರಂಭ ಮಾಡಬೇಕೆಂದು ಆಲೋಚನೆ ಮಾಡಿದೇವ, ಇತಿಹಾಸ ಪ್ರಸಿದ್ಧ ಅದು ಐತಿಹಾಸಿಕವಾದ ಬೀಚ್ ಉತ್ಸವವನ್ನು ಮಾಡಿಕೊಂಡು ಇಡೀ ನಮ್ಮ ಉಲ್ಲಾಳವನ್ನು ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರನ್ನು ಬೆರೆತುಕೊಂಡು ಹೋಗುವಂಥ ದೊಡ್ಡ ಮಟ್ಟದ 2 ದಿವಸ ಕಾರ್ಯಕ್ರಮ ಕೂಡ ಬಹುಶಃ ಇವತ್ತು ಆವತ್ತಿಂದ ಪ್ರಾರಂಭ ಆಗಿದೆ. ಅವತ್ತು ಪ್ರಾರಂಭ ಆದಂಥ ಜನಸಾಮಾನ್ಯರ ಮಧ್ಯೆ ಬೆಸೆಯುವಂಥ ಸೌಹಾರ್ದದ ಕೊಂಡಿ ಇವತ್ತಿಗೂ ಕೂಡ ಉಲ್ಲಾಳದಲ್ಲಿ ಅಷ್ಟೇ ಬಲಿಷ್ಠವಾಗಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವಾಗ ಸಾಮಾಜಿಕ ಸೇವೆ ಜೊತೆಯಲ್ಲಿ ಸೌಹಾರ್ದದ ವಿಶೇಷ ಒತ್ತು ಕೊಡೋ ಕೆಲಸ ಇವತ್ತಾಗಿದೆ. ಬಹುಶಃ ಇವತ್ತು ಮೊಗವೀರ ಶಾಲಾ ಆ ಒಂದು ಶಾಲೆಗೆ ನೂತನ ಕಟ್ಟಡ ಕೊಡುವಂಥದ್ದು, ಉಲ್ಲಾಳದ ಆಸ್ಪತ್ರೆ ಬಹುಶಃ ಇವರು ದೊಡ್ಡ ಮತ್ತು ಕೋರಿಕೆ ಇತ್ತು. ನಾನು ಶಾಸಕನಾಗಿದ್ದು, ನನ್ನ ತಂದೆ ಶಾಸಕದ ಕೋರಿಕೆ ಇತ್ತು. ಭಾಳ ಒಂದು ಸಣ್ಣ ಆಸ್ಪತ್ರೆ ಆಗಿತ್ತು. ಅದನ್ನು ಆಸ್ಪತ್ರೆ ಸ್ವಲ್ಪ ದೊಡ್ಡ ಆಸ್ಪತ್ರೆ ಮಾಡಬೇಕು, ಬೇಕಾದರೆ ನಾವೇ ಇವತ್ತು ಹೇಗೆ ಶಾಲೆ ಕಟ್ಟಿದೆ ಅದೇ ಒಂದು ಕೊಠಡಿ ಕಟ್ಟಿ ಕೊಡ್ತೇನೆ ಆಗಾಗ ಮನವಿ ನನಗೆ ಕೊಡ್ತಾ ಇದ್ರು. ನಾನು ಶಾಸಕನಾಗುವಲ್ಲಿ ಕೂಡ ಇದೇ ಮನವಿ ಇತ್ತು. ಇವರ ಮನವಿ ಮತ್ತು ಆಶೀರ್ವಾದ ಪ್ರಕಾರ ನಾನೇ ಆರೋಗ್ಯ ಸಚಿವನಾಗಿ ಬರುವಂಥ ಕೆಲಸದ ಕಾರಣ ಪ್ರಪ್ರಥಮ ಬಾರಿಗೆ ಅದನ್ನು ಒಂದು ಅದ್ಭುತವಾದ ಆಸ್ಪತ್ರೆಯಾಗಿ ಕಟ್ಟಿ ನಿಲ್ಲಲಿಕ್ಕೆ ಇವತ್ತು ಕೆಲಸ ಆಗಿದೆ. ಅಲ್ಲಿ ನಮಗೆ ಶವಾಗಾರಕ್ಕೆ ಇವತ್ತು ಮೊನ್ನೆ ನಮಗೆ ಶವಾಗಾರನ ಪ್ರಾರಂಭಿಸಿದಾದ ಕಾರಣ ನಮಗೆ ಫ್ರೀಸರ್ ಬಾಕ್ಸ್ ಬೇಕಂತ ಹೇಳಿದಾಗ ಮೊನ್ನೆ ಒಂದು ಫ್ರೀಸರ್ ಕೊಡುವಂಥ ಕೆಲಸ ಕೊಡ್ತಾವಿಲ್ಲ ಇವತ್ತು ಅಲ್ಲಿ ಮಾಡಿದ್ದೀರಿ. ಸಾಮಾಜಿಕವಾದ ಚಿಂತೆಯಲ್ಲಿ ಜನಸಾಮಾನ್ಯರಿಗೆ ಏನೆಲ್ಲ ಪ್ರಯೋಜನ ಆಗಬೇಕಾ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅರ್ಥ ಮಾಡಿಕೊಂಡು ಜನರ ಬೇಡಿಕೆ ಇಲ್ಲದೆ ಜನರಿಗೆ ಮುಟ್ಟಿಸುವಂಥ ದೊಡ್ಡ ಮಟ್ಟದ ಸಾಮಾಜಿಕವಾದ ಚಿಂತನೆ ಮುಖಾಂತರ ನನಗೆ ವಿಶೇಷತೆ ತಿಳಿದರೆ ನೀವು ಯಾರ ಹತ್ರ ಕೂಡ ಕೈ ಚಾಚೋ ಬದಲು ಸ್ವಾಭಿಮಾನದಿಂದ ನಿಮ್ಮ ದುಡ್ಡಿನಲ್ಲೇ ನೀವು ದುಡಿದುಕೊಂಡು ನಿಮ್ಮ ಸ್ವಾಭಿಮಾನದಿಂದ ತಮ್ಮ ಇವತ್ತು ಕೆಲಸ ಮಾಡಿಕೊಡುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಿದ್ದೀರಿ. ಆದ ಕಾರಣ ಈ ಎಲ್ಲ ಸಂಘ ದೊಡ್ಡ ಮಟ್ಟದೊಂದು ಪ್ರೇರಣೆಯ ಪ್ರೋತ್ಸಾಹದ ಒಂದು ಕಾರ್ಯಕ್ರಮ ಆಗಿ ಬರುವಂಥ ಅವಕಾಶ ಇವತ್ತು ಆಗಲಿ. ನಾನು ಕೂಡ ಉಲ್ಲಾಳಕ್ಕೆ ಫಸ್ಟ್ ನಾನು ಕಾಲೇಜ್ ಟೈಮಲ್ಲಿ ಉಲ್ಲಾಳಕ್ಕೆ ಫಸ್ಟ್ ಯಾವಾಗ ಹೋಗೋದಂತ ಹೇಳಿದಾಗ ಇವ್ರದ್ದೊಂದು ಕ್ರಿಕೆಟ್ ಮ್ಯಾಚ್ ಇತ್ತು. ಆಗ ದಿನೇಶ್ ದೊಡ್ಡ ಪ್ಲೇಯರ್ ಕ್ರಿಕೆಟಲ್ಲಿ ನಿಮ್ಮಲ್ಲಿ ಸಿ ಗ್ರೌಂಡಲ್ಲಿ ನಾನು ಲಾ ಕಾಲೇಜಿನಲ್ಲಿ 3rd ಇಯರ್. ಆವಾಗ ನಾನು ಮತ್ತು ರಾಹುಲ್ ಬಲ್ಲಲ್ ಫಸ್ಟ್ ಬಹುಶಃ ಇವರ ಕ್ರಿಕೆಟ್ ಮ್ಯಾಚಿಗೆ ಅಲ್ಲಿ ನಾವು ಹೋದದ್ದು ರಾತ್ರಿ 1 ಗಂಟೆಗೆ ಇದರಲ್ಲಿ ಆ ಒಂದು ಸಂದರ್ಭ. ಅದಕ್ಕೆ ಇವರು ಯಾಕೆಂತ ಹೇಳಿದರೆ ಕ್ರೀಡಾ ಕ್ಷೇತ್ರವಾಗಿ ಕೆಲವರು ಕ್ರೀಡಾದ ಬರೀ ಕ್ರೀಡಾ ಮಾತ್ರ ಇರೋದು, ಇವ್ರದ್ದು ಕ್ರೀಡೆಗೆ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆ ಇವತ್ತು ಮಹಿಳಾ ಸೋದರ ಸಂಘ ಕೂಡ ಕಟ್ಟಿ ಸಾಂಸ್ಕೃತಿಕವಾದ ಚಟುವಟಿಕೆ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಆರೋಗ್ಯ ರೀತಿಯಿಂದ ಕೆಲಸ ಮಾಡುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ನಮ್ಮ ಶಿಕ್ಷಣಕ್ಕೆ ಬಂದಾಗ ಶೈಕ್ಷಣಿಕ ಆಲೋಚನೆ ಮಾಡಿಕೊಂಡು ಅಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು. ಸೌಹಾರ್ದತೆ ಬಂದಾಗ ಎಲ್ಲನೂ ಕೂಡ ಕ್ರೋಢೀಕರಿಸಿಕೊಂಡು ಒಂದೇ ತಾಯಿಯ ಮಕ್ಕಳ ರೀತಿ ಕೊಂಡು ಹೋಗುವಂಥ ಒಂದು ದೊಡ್ಡ ಮಟ್ಟದ ಅವರ ಒಂದು ಗುಣ ಇವತ್ತು ನಮಗೆ ಎದ್ದು ಕಾಣ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಬಹುಶಃ ನಮ್ಮ ದೇಶದ ವಿಶ್ವದ ಒಂದು ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅದು ಬಹುಶಃ ನಮ್ಮ ಭಾರತ ದೇಶದಲ್ಲಿ ಕಾಣ್ತದೆ. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ಕಾಣ್ತದೆ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅದು ಮಾರುತಿ ಯುವ ಕಮಲ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಅವರೆಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವನ್ನು ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟದ ಪ್ರೀತಿ ವಿಶ್ವದ ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಇವತ್ತು ಆಗಿದ್ದೀರಿ. ಆದ ಕಾರಣ 40 ವರ್ಷಕ್ಕೆ ತಾವು ಯಶಸ್ವಿಯಾಗುವಂಥ ಎಲ್ಲ ಕೆಲಸದ ಹಂತವಾಗಿ ತಾವು ಇವತ್ತು ಮಾಡಿಕೊಂಡು ಬಂದಿದ್ದೀರಿ. ಭವಿಷ್ಯದ 20-30 ವರ್ಷಕ್ಕೆ ಏನು ಬೇಕಾ ಆ ಆಲೋಚನೆ ಕೂಡ ತಾವು ಇವತ್ತು ಮಾಡಿದ್ದೀರಿ. ಇನ್ನು 20 ವರ್ಷ ಆಗೋ ಇದಕ್ಕಿಂತ ಜಾಸ್ತಿ ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನನಗೆ ಗ್ಯಾರಂಟಿ ವಿಶ್ವಾಸ ಇದೆ. ಯಾಕೆ ಇವರಿಗೆಲ್ಲ ದುಡ್ಡು ಜಾಸ್ತಿ ಆಗುವ ಈಗ ಒಂದೊಂದು ಬೋಟ್ ಇರ್ತಾಗ 2-3 ಬೋಟ್ ಹಾಕಿಕೊಂಡು ಇವರ ದುಡ್ಡು ಕೂಡ ಇವರಿಗೆ ಜಾಸ್ತಿ ಆಗಿ ಕಾರ್ಯಕ್ರಮ ಕೂಡ ಖಂಡಿತವಾಗಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಬಯಸೋದು. ಇವಾಗ ಶ್ರೀಮಂತರಾಗಬೇಕಂತ ನಾನು ಕೂಡ ಹೇಳುವಂಥದ್ದು. ಯಾಕಂತ ಹೇಳಿದರೆ ಇವರ ಜೊತೆ ಸೇರಿಕೊಂಡು ಅವರು ವ್ಯಾಪಾರದಲ್ಲಿ ಸ್ವಲ್ಪ ದೊಡ್ಡವನಾದರೆ ನಾನು ರಾಜಕೀಯದಲ್ಲಿ ಇವರ ಜೊತೆ ನಾನು ಕೂಡ ದೊಡ್ಡವರಾಗಿಕೊಂಡು ಬಂದಿದ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇನ್ನು 20 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ನೀವು ದೊಡ್ಡ ಮಟ್ಟದ ಬೇರೆ ಬೇರೆ ಆಗ್ತೀರಿ. ಅದು ರೂಪುರೇಷೆ, ಒಂದು ನಾಲೆಜ್ ಮತ್ತು ಕಮಿಟ್ಮೆಂಟ್, ಒಂದು ಒಗ್ಗಟ್ಟು ಮತ್ತೊಂದು ಪ್ಲ್ಯಾನ್ ಹಾಕಿಕೊಂಡು ಅದಕ್ಕೆ ನಾವು ಕೆಲಸ ಮಾಡಿಕೊಂಡು ತಾವು ಯಶಸ್ವಿ ಆಗ್ತದೆ ವಿಶ್ವಾಸನೆಗೆ ಖಂಡಿತವಾಗಿ ಇರುವಂಥದ್ದು. ಅದಕ್ಕೆ ತಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದೆ ಹೋಗಲಿ. ನಾನು ಮಾರುತಿ ಅವರಿಗೆ ಬೇರೆ ಏನು ಹೇಳಿದೆ, ಒಂದಕ್ಕೆ ಮಾತ್ರ ನಾನು ಜೋರು ಮಾಡ್ತಾ ಇರ್ತೇನೆ. ಯಾವಾಗಲೂ ಸಿಗಬಹುದು ಹರೀಶ್ ಗಾಂಧಿಯಲ್ಲಿ ನಾನು ಯಾವಾಗಲೂ ಅವರಿಗೆ ಒಂದಕ್ಕೆ ಮಾತ್ರ ನಾನು ಜೋರು ಮಾಡೋದು, ಬೇರೆ ಯಾವುದಕ್ಕೆ ಜೋರು ಮಾಡೋದಿಲ್ಲ. ವೈಕ್ ಜೋರು ಮಲ್ಪುಣಿ
ಮುಕ್ಕಳು ಪೂರ ಒಂಚೂರು ಕಾಸಾಯಿ ಕೂಡಲೇ ಉಲ್ಲಾಲ ಬಡ್ದು ಕೂಡ್ಲಾರ್ದು ಬಸ್ ಸೆಟ್ಲ್ ಆಪ ಐತೆ ಬಿಡುಪು ನಿಮಗೆ ಅದೇ ಅಂದಿಕ್ಕೆ ನಾವಸ್ತೆ ಕಾಸು ಇದ್ದಾನ ಉಲ್ಲಾಲಣ್ಣ ಕಾಸಾಯಿ ಕೂಡಲೇ ಕೂಡ್ಲಾಡ್ಬತ್ತು ಉಂಟು ನಾ ಬಂದು ಮುರಾಲೇನು ಜೋರು ಮಲ್ತೆ ಐಕ್ ಬೋಡದೆ ಏತ್ ಬಂಗಾಳ ಮಲ್ಲೆಜ್ಜಿ ಯಾನು ಕೋಟೆ ಬರೆದು ಬೋಲಾರ್ಗೆ 200 ರೂಪಾಯಿ ಕೊಟ್ಟಿದ್ದ ಸಂಕಡೆ ಮಲ್ದು ಕೋರಿ ನಾಲ್ಕು ನಿನ್ನ ಅಂಚಿ ತಿಂಗ್ ಬರೋ ಇಂಚೆ ಬದ್ದು ಕುಲ್ಲೇ ಬಂದು ಇದು ಮುಂದಕ್ಕೆ ನೀವು ಅಲ್ಲಿ ಹೋಗ್ಲಿಕ್ಕಿಲ್ಲ ಅಲ್ಲಿ ಅವ್ರು ಬಂದು ಇಲ್ಲೇ ನಿಲ್ಬೇಕಂತ ಹೇಳಿ 200 ಕೋಟಿ ರೂಪಾಯಿ ಸಂಕ ಬರೇ ನಮ್ಮ ಕೋಟೆ ಪುರದಿಂದ ಬೋಲಾರಕ್ಕೆ ನೇರವಾಗಿ ಅದು ಎಲ್ಲಿಯೂ ಕೂಡ ಇಲ್ಲ. ಇವತ್ತು ಬೇರೆಲ್ಲ ಸಂಕ ನಮಗೆ ಹೆಂಗೆ ತಿಕ್ಕೊಂಡು ಬೇತವರ ಸಂಕಲ್ ಓಲವು ಪೂರ ಹೈವೇ ರೋಡ್ದ ಮೇನ್ ರೋಡ್ದ ಅದು ಒಂಜಿ ಗ್ರಾಮ ಕನೆಕ್ಟ್ ಆಗ 200 ಕೋಟಿ ಇದ್ದವರು ಬ್ರಿಡ್ಜ್ ಇಡೀ ರಾಜ್ಯ ಓಲ್ಲ ಸಿಕ್ಕರೆ ಹೈವೇ ಒಂಜಿ ಬಣ್ಣ ಓಲ್ಲ ಸಿಕ್ಕರೆ ತಾಜ್ಯ ಇಜ್ಜಿ ಆಯ್ತು ನನ್ನ ನಿಕ್ಕಲು ಇವು ಐಟಿ ಇಲ್ಲಿ ಕಟ್ನಾಗ ಪೂರ ತಪ್ಪಿದ ಉಲ್ಲಾಲಕ್ಕೆ ಬರ್ಪಾರ ತುಂಬ ನನಗೆ ಗ್ಯಾರಂಟಿ ನನಗಿದ್ದು ಗೊತ್ತಾಗುವಂಥ ವಿಷಯ ಖಂಡಿತವಾಗಿಯೂ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನನಗೆ ಯಾವ ನಮಗೆ ಮೀನುಗಾರಿಕೆ ಸಂಬಂಧಪಟ್ಟಾಗೆ ನಮ್ಮ ಉಲ್ಲಾಲದವರ ಮೀನುಗಾರಿಕೆ ನಮ್ಮಲ್ಲಿ ದೊಡ್ಡ ಬೋಟ್ ಕೆಲವ್ರ ಹತ್ರ ಮಾತ್ರ ಇದೆ. ಎಲ್ಲ ಮಂಗಳೂರಿನವರು ದೊಡ್ಡ ಬೋಟ್ ಇರೋದು. ನಮ್ಮ ಉಲ್ಲಾಲದಾಗಲ ಪೂರ ಎಲ್ಲಿ ಮೀನು ಬತ್ತನ ಬೋಟ್ ಇಪ್ಪುನಿ ಮುಕ್ಕಲ್ಬೋದು ಕುಡ್ಲಾಗಬೋದು ಮೀನು ಪತ್ತಂದ ಒಂಚ ಅಂಚಿದೆ ಮುಕ್ಕಲ ಬೋಟ್ ಬೋದನ NMP ಇಪ್ಪು ಅಂಚಿನ ಮುಕ್ಕಲನ ಪರಿಸ್ಥಿತಿ ಬರ್ಕೊಂಡು ಒಳ ಕೈ ತಾಳ್ದಿಂದ ಮಲ್ಲ ಬೋಟ್ ತಾಗದು ಈ ಎಲ್ಲಿ ಬೋಟದ ಅಡ್ರೆಸ್ ಇಜ್ಜಿ ಅದಕ್ಕೆ ಈ ಮುಕ್ಕಲ್ ನಾನು ಉಪದ್ರ ಯಾರನ್ನೇ ಬಲ್ಲಿ ಬಂದು ಯಾನು ಕೋಟೆ ಬೊರಡೆ 5 ಕೋಟಿ ರೂಪಾಯಿಗೆ ಮೀನುಗಾರಿಕೆ ಜಟ್ಟಿಯ ಸ್ಯಾಂಕ್ಷನ್ ಮಲ್ತೈತೆ ಅನುದಾನ ಕೊಡ್ದು ಬಿಡ್ತೆ ನನಗೆ ಮೀನು ಮಾರನ ಪದ ಮೂಲೆ ಬರೋಡು ಪುರ ಅಂತೆ ನನ್ನ ಮೂಲೆ ಡ್ರೆಜ್ಜಿಂಗ್ ಮಲ್ತಂದ ಇನ್ನು ಯಾವುದೇ ನಮಗೆ ಇಲ್ಲೇ ಮೀನುಗಾರಿಕೆ ಜಟ್ಟಿ ಇಲ್ಲೇ ಮಿನಿ ಬಂದರ್ ಅದು ಈಗ ಸದ್ಯದಲ್ಲೇ ಮಿನಿ ಬಂದರಾಗಿ ಪ್ರಾರಂಭ ಆಗ್ಬೋದು. 10-15 ವರ್ಷ ಆಗುವಾಗ ದೊಡ್ಡ ಮಟ್ಟದ ಪ್ಯಾರಲಲ್ ಬಂದರಾಗಿ ಬಹುಶಃ ಇವತ್ತು ಮೀನುಗಾರಿಕೆ ಬಂದರಾಗಿ ಅಲ್ಲಿ ಪ್ರಾರಂಭ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಈ ದೂರದರ್ಶನದಿಂದ ಅಲ್ಲಿ ಕೂಡ ನಾನು ಬಹುಶಃ ಮೀನುಗಾರಿಕೆ ಸಂಬಂಧಪಟ್ಟಾಗೆ ಮೀನು ಜಟ್ಟಿ ಜಾಗದ ತಕರಾರು ಸ್ವಲ್ಪ ಅಲ್ಲಿ ಇಲ್ಲದ ಸಮಸ್ಯೆ ಅಲ್ಲದಿದ್ದರೆ ಈಗ ಶಂಕುಸ್ಥಾಪನೆ ಗಾಡಿ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತಾ ಇತ್ತು. ಆದ ಕಾರಣ ಕಡಲ ಕೊರತೆಗೆ ಸಂಬಂಧಪಟ್ಟಾಗೆ ಒಂದು ಹಂತದ ಕೆಲಸ ಆಗಿದೆ. ಮೊನ್ನೆ ನಾನು ಬಂದು ನಿಮ್ಮ ಹಿಂದೆ ಕ್ಲಬ್ಬಿನಿಂದ ಸ್ವಲ್ಪ ಕಡೆ ನೋಡಿದ್ದೇನೆ, ಅದಕ್ಕೆ ಅನುದಾನ ಬಿಡುಗಡೆಯಾಗಿ ಮುಂದೆ ಎಲ್ಲಿ ಸ್ಟ್ರೆಚ್ ನೋಡಿದ್ದೇನೆ ಅಂಥವಾಗಿ ಅದನ್ನು ನಾನು ವರ್ಷ ಮುಂದಿನಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಹೋಗುವಂಥದ್ದು. ನಾನು ಯಾಕೆ ಹೇಳ್ತೆ ಅಂತ ಹೇಳಿದರೆ ನೆಕ್ಕು ಪೂರ ಪೋಡಿ ನಿಕ್ಕು ಉಲ್ಲಾಲನ್ನು ಬಿಡ್ದು ಪೋಚಿ ಅವು ಇನ್ನಿಜ್ಜೆಲ್ಲ ಸರಿಯಾಪು ಅಂತ ಈಗ ನಿಕ್ಲೆ ಪನ್ಪುನ ಎಂಕ್ ಮಂಡೆ ಹಚ್ಚಿದಾದ ನಿಕ್ಲು ಮಾತ್ರ ಪೋಪುನ ನಿಕ್ಲ ಪಿರೋಡ್ ಬೇತಗಳ ಬೀದಾಡಿದಾರ ಬರ್ರೆ ಮುಕ್ಕಳು ಎಂಕುಲ್ಲ ಪೋಯಿ ಬಂದು ಐನದಾದ ನಮ್ಮ ಎಂಕ್ಲೆ ನಮ್ಮ ಊರು ಇಂಪ್ರೂವ್ಮೆಂಟ್ ಆವಡು ಬಂದ್ಪುನ ನಮ್ಮ ಆಸೆ ಐಕ್ ಬಡದು ಓಲೋ ಅಂದು ಓಟು ಮೂಲಿತ್ತನೆಗೆ ಮಾತಾಡಿದೆ ಮರ್ಯಾದೆ ಜನ ಉಳ್ಳಿದ್ದಿಕ್ಲೆ ಅನ್ನಕ್ಕೆ ನಾನು ಹೇಳ್ತಾ ಇರ್ತೇನೆ ಇಲ್ಲ ಓಟ್ ಓಲ್ಲ ಪೋಲೆ ಮಾರೆ ಓಟೊಂಜಿ ಮಾತ್ರ ಮೂಲೆ ಇಪ್ಪೋಡು ಐನು ಮಾತ್ರ ಮುದ್ದೆ ಪೋಚಿ ಬಂದ್ಪುನಂಜಿ ವಿಚಾರ ಅದು. ಅದಕ್ಕಾಗಿ ಬಹುಶಃ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿ ಮುಂದೆ ಹೋಗೋದು ವಿಚಾರ ಆಗಲಿ ನನಗೆ ಭಾಳ ಹೆಮ್ಮೆ ಆಗ್ತಿದೆ. ಈ ರೀತಿಯ ಒಂದು ಯುವ ಸಂಘ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿದ್ದುಕೊಂಡು ಒಂದು ಪ್ರೇರಣೆಯ ಮತ್ತು ಪ್ರೋತ್ಸಾಹದ ಒಂದು ಸಂಘವಾಗಿ ತಾವು ಇವತ್ತು ಎದ್ದು ನಿಂತಿದ್ದೀರಿ. ನಿಮ್ಮನ್ನು ನೋಡಿ ಬೇರೆ ಬೇರೆ ಸಂಘದವರು ಕೂಡ ಬೇರೆ ಬೇರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ನಿಮ್ಮನ್ನು ನೋಡಿ ಕಲಿತು ಅವರ ಸಂಘ ಸಂಸ್ಥೆಯನ್ನು ಕೂಡ ಒಂದು ಮಾದರಿಯಾಗಿ ತೆಕ್ಕೊಂಡು ಹೋದರೆ ಅದು ಪರೋಕ್ಷವಾಗಿ ನಮ್ಮ ಸಮಾಜ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡುವಂಥ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು. ಇವರ ಬಳಿ ಕ್ರೀಡೆ ಸಣ್ಣ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧ ಕೂಡ ದೊಡ್ಡ ಮಟ್ಟಿನ ಒಂದು ಪ್ರೋತ್ಸಾಹ ಇವತ್ತು ಕೊಟ್ಟಿದ್ದೀರಿ. ಇವತ್ತಿನ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತನ್ನು ನೋಡಿದೆ, ಇನ್ನೂ ಕೂಡ 2-3 ಸನ್ಮಾನ ಇದೆ. ಅದರಲ್ಲಿ ಒಂದು ಇವತ್ತು ನಿಮ್ಮ ಊರಿಗೆ ಶಾಲ್ಸ್ ಅವರಿಗೆ ಇವತ್ತು ತಾವು ಸನ್ಮಾನ ಮಾಡಿದ್ದೀರಿ. ಅವರ ತಾಯಿಯನ್ನು ಮನೆಯನ್ನು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರಿಗೆ ಸನ್ಮಾನ ಅಂತ ಹೇಳಿದೆ. ಯಾಕೆ ಆ ಸಣ್ಣ ಮಕ್ಕಳು ಇವತ್ತು ಯಶಸ್ವಿ ಆಗಬೇಕಾದ್ರೆ ಪ್ರಮುಖ ಅವರ ತಂದೆ ತಾಯಿ ಎಂದಿರೋದಕ್ಕೆ ಮೊದಲ ಇವತ್ತು ಕಾರಣಕರ್ತರಾಗಿದ್ದಾರೆ. ಬಹುಶಃ ಅದು ಸನ್ಮಾನ ಮಾಡಿದಿರಿ. ನನಗೆ ವಿಶ್ವಾಸ ಇದೆ ಮುಂದೆ ಅವ್ರ ಮಿನಿಟಿಗೆ 200 ಪಂಚ ಅಂತೆ. ಈಗ ನಿಮ್ಮ ಸನ್ಮಾನದಿಂದ 250 ಪಂಚ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ದೊಡ್ಡ ಎಲ್ಲ ಪ್ರಶಸ್ತಿ ಯಾರು ಪಡೆದಿದ್ದಾರೆ ತಾವು ಮಾರುತಿ ಯುವಕ ಸಂಘ ಮತ್ತು ಮಾರುತಿ ಜನಸೇವಾ ಸಂಘ ಕೊಟ್ಟಂಥ ಈ ಕೊಡುಗೆ ನಿಮಗೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮ ಬೇರೆ ಕಾರ್ಯಕ್ರಮಗಳು ಮುಂದಿನ ಇನ್ನಷ್ಟು ಮುಂದಕ್ಕೆ ಹೋಗುವಂಥ ಅವಕಾಶವತ್ತಾಗಲಿ. ಸಾಮಾಜಿಕವಾದ ಕ್ಷೇತ್ರ ಇನ್ನು ಬಹುಶಃ ಬೇರೆ ಏನೆಲ್ಲ ಕೆಲಸಗಳು ಆಗಬೇಕಾ ನಮ್ಮ ಗಮನಕ್ಕೆ ಕೂಡ ತಾವು ಗಮನಕ್ಕೆ ಕೂಡ ತನ್ನಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೀನುಗಾರಿಕೆ ಸಂಬಂಧಪಟ್ಟಂತೆ ಬಹುಶಃ ನಮ್ಮ ಜಿ ಶಂಕರ್ ಅವರು ಆನಂದ್ ಕುಂದರ್ ಹಲವಾರು ಅವರ ಸಲಹೆ ಸೂಚನೆ ನನಗೆ ಇವತ್ತು ಕೊಡ್ತಾ ಬಹುಶಃ ಇದ್ದಾರೆ. ಯಾಕಂತ ಹೇಳಿದರೆ ಸಮಗ್ರವಾದ ಈಗಾಗಲೇ ಹೇಳಿದಾಗೆ ಸಮಗ್ರವಾದ ಒಂದು ಮೀನುಗಾರಿಕೆ ನೀತಿ ನಮಗೆ ಇವತ್ತು ಇಡೀ ಕರಾವಳಿ ನಮ್ಮ ಕರ್ನಾಟಕಕ್ಕೆ ಮಂಗಳೂರಿಗೆ ಮಾತ್ರ ಅಲ್ಲ, ಅದು ಕೇರಳ, ಕರ್ನಾಟಕ, ಗುಜರಾತ್, ಗೋವಾ ಎಲ್ಲ ಸೇರಿ ಸಮಗ್ರವಾದ ಕರ್ನಾಟಕ ಮೀನುಗಾರಿಕೆ ನೀತಿ ಭವಿಷ್ಯದಿನ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು.
ಆದ ಕಾರಣ ಬಹುಶಃ ನಾನು ಇವತ್ತು ನಿಮಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆಯ ಜೀವನ ಸಾಗಿಸಲಿಕ್ಕೆ ನಾವು ಮುಂದೆ ಹೋಗುವ, ನಾವೆಲ್ಲ ಜೊತೆಗೆ ಮುಂದೆ ಹೋಗುವಂಥ ಅವಕಾಶ ನಾವು ಖಂಡಿತ ಕಲ್ಪಿಸುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಈ ಸೇವೆಯೇ ಜನರ ಮಧ್ಯೆ ನಿಮ್ಮನ್ನು ಶಾಶ್ವತವಾಗಿ ನೆನೆ ನಿಲ್ಲಿಸ್ತದೆ. ನಿಮ್ಮ ಆಸ್ತಿ ಅದಕ್ಕೆ ಈಗ ನಾನು ಮುಂಚೆ ಕೂಡ ಹೇಳಿದ್ದೇನೆ, ನಾನು ಯೂಟಿಗೆ ಆದ್ರೆ ಅದುಲ್ಲೆ, MLA ಅದುಲ್ಲೆ, ಮಂತ್ರಿ ಅದುಲ್ಲೆ, ಎಂಕಿತ್ತೆ ಮೂಲೆ ಇಲ್ಲ ಪೋಣದ ಅದನ್ನು ಹೆಚ್ಚು ಕಮ್ಮಿ ಅನ್ನ ನಿಕುಲೇರಲ್ಲ ಇಲ್ಲ ಬರ್ತದೆ. ಯೂಟಿಗೆ ಆದರೂ ಇಲ್ಲೇರ, MLA ಉಳ್ಳೇರ, ಮಂತ್ರಿ ಉಳ್ಳೇರ, ಸಭಾಧ್ಯಕ್ಷ ಉಳ್ಳೇರ, ನಿಕುಲೇರಲ್ಲ ಕೇನು ಜಾರು ನಿಕುಲ್ ಕೇಂದ್ರ ಅಂದ ಪುನಃ ಬೈದಿಂದ ಪುನಃ ಪೋತುಂಡ ಪುನಃ 7 ಗಂಟೆಗೆ ಬರ್ಪುಣ್ ಬಂದು 53 ವರ್ಷಲೆತ್ತಿನ ಯೂಟಿಗೆ ಅದನ್ನು ಪುದರೇಜಿ ನಮ್ಮ ಅಧಿಕಾರ ಆಸ್ತಿ ಅಂತಸ್ತು ಅಹಂಕಾರ ಗತ್ತು ಓಲ ಒಂಥರ ಸಾಧ್ಯ ಇಜ್ಜಿ ಹೂವಂಡ ಪರ್ಮನೆಂಟ್ ಉಂಟು ನಾಂಡ ನಮ್ಮ ಪ್ರೀತಿ ವಿಶ್ವಾಸ ನೀವು ಇತ್ತಿನ ಟೈಮ್ ಮುಡವು ಎಡ್ಡೆ ಕೆಲಸ ಮಲ್ತಾರೆ ಅವು ಮಾತ್ರ ಜನಕ್ಕೂ ನೆನಪನ್ನು ಮಲ್ಪಂಚಿನ ಕೆಲಸ ಏನು ಆಪು ಮುಗ ಪುನಃ ಎಂಗೆ ಮಾತಾಡ್ತು ಪೂರ ಒಂಜೇ ಲೈನ್ ಎಲ್ರಸ್ ಒಟ್ಟಿಗೆ ಅಂದರೆ ಪೂರ ಜಾತಿ ಧರ್ಮಗಳು ಒಂಜೇ ಪುದರ್ ಆಟೋಮೆಟಿಕ್ ಆಮು ಆಯ್ತು ಅರ್ಥದಾದ ಪಂಡ ದೇವ್ರನ್ನ ಎದುರು ಪೂರಕಲ್ಲು ಒಂಜೇ ಬಂದು ಸಮಾನ ಬಂದು ತೋಚಪಾವನಂಚಿನ ಅವಕಾಶ ಕ್ಲೀನ್ ಅಂದು ಕೊರ್ಪನಂಚಿನ ಅವಕಾಶ ಆಪು ಆಯ್ತು ಯಾನು ಏಪಲ ಪನ್ಪನ್ ನಮ್ಮ ಯಾನು ಎನ್ನ ಊರು ಪನ್ನ ಸದಾ ಮಕ್ಕಳಿಗೆ ಗೊತ್ತು ಏನು ಕ್ಷೇತ್ರದಕ್ಕಿಂತ ಕೇಂದ್ರಕ್ಕೆ ಬಡಿದಿಪ್ಪಿ ನಾನು ಹಿಂದೂ ಹೆಂಗೆ ಪನ್ಪನಿಗೆ ಕೆಲಸ ನನಗೆ ದೊಡ್ಡ ಅಭ್ಯಾಸ ಎಲ್ಲಿ ಹೋದ್ರು ಅದನ್ನು ಹೇಳುವಂಥದ್ದು ನೋಡಿ. ಸರ್ವಶಕ್ತ ದೇವರು ಒಬ್ಬನಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಅಂದರೆ ಏನು ಕೂಡ ಸಂಶಯ ಇವತ್ತು ಇಲ್ಲ, ಒಬ್ಬನೇ. ಯಾಕೆ ನಾವು ಹುಟ್ಟುವಾಗ ಮಗು ಹುಟ್ಟುವಾಗ ಎಲ್ಲರ ಗುರಿ ಏನು? ತಾಯಿ ಬದುಕಬೇಕು ಮತ್ತು ಮಗು ಬದುಕಬೇಕು, ಈ ಎರಡು ಬಿಟ್ಟು 3 ಪ್ರಶ್ನೆ ಇಲ್ಲ. ಅದು ಯಾವ ಜಾತಿಯ ಡಾಕ್ಟರ್ ಆಗಲಿ, ಯಾವ ಧರ್ಮದ ನರ್ಸ್ ಆಗಲಿ, ಯಾರ ಆಸ್ಪತ್ರೆ ಆಗಲಿ, ಯಾರಿಗೂ ಕೂಡ ಬಿದ್ದೋಗಲಿಲ್ಲ. ಮಗು ಬದುಕಬೇಕು ಮತ್ತು ತಾಯಿ ಬದುಕಬೇಕು. ಹುಟ್ಟಿದ ನಂತರ ಎಲ್ಲ ಮಗು ಕೂಡ ಕೂಗುದಲ್ಲದೆ ಯಾವ ಮಗು ನೆಗಡುದು ಮತ್ತು ಬೇರೆ ಶಬ್ದ ಯಾರು ಕೂಡ ಮಾಡೋದಿಲ್ಲ. ಬೇರೆ ಬೇರೆ ದೇವರಿದ್ದರೆ ಬೇರೆ ಬೇರೆ ಶಬ್ದ ಮಾಡ್ತಿದ್ರು, ಒಂದೊಂದು ದೇವರಿಗೆ ಒಂದೊಂದು ರೀತಿಯ ಮಕ್ಕಳು ಇವತ್ತು ಮಗು ಶಬ್ದ ಮಾಡಿದ್ಬೇಕು, ಎಲ್ಲ ಕೂಗ್ತಾ ಇದ್ರು, ಬೊಬ್ಬೆ ಆಗ್ತಾಯಿದ್ರು, ಎಲ್ಲ ಒಂದೇ ಇರುವಂಥದ್ದು. ಮನುಷ್ಯನ ಆಕಾರದಲ್ಲಿ ಕೂಡ 2 ಕಣ್ಣು, ಅದು ಕೂಡ ಮುಂದೆ ಕಣ್ಣು, ಮೂಗು ಮುಂದಿದೆ, ಕಿವಿ ಸೈಡಲ್ಲಿದೆ, ಬಾಯಿ ಮುಂದೆ ಇದೆ, ಎಲ್ಲ ಆಕಾರದಲ್ಲಿ ಕೂಡ ಒಂದೇ. ಬೇರೆ ಬೇರೆ ದೇವರಿದ್ದಿದೆ, ಕಿವಿಯನ್ನು ಹಿಂದೆ ಕೊಡ್ತಿದ್ರು, ಮೂಗನ್ನು ಸೈಡಲ್ಲಿ ಕೊಡ್ತಿದ್ರು, ಬೇರೆ ಆಕಾರದಲ್ಲಿ ಕೂಡ ಬೇರೆ ಬೇರೆ ಒಂದು ವಿಚಾರ ಇರ್ತಿತ್ತು. ಭಾವನಾತ್ಮಕವಾಗಿ ಕೂಡ ಯಾರೇ ಒಬ್ಬ ಕಷ್ಟದಲ್ಲಿ ಬಿದ್ದಿರಲಿ ಆಟೋಮೆಟಿಕ್ ಆಗಿ ನೀವು ಉಪಕಾರ ಮಾಡಲಿಕ್ಕೆ ಹೋಗ್ತೀರಿ. ಅದು ಯಾವ ಜಾತಿ ಯಾವ ಧರ್ಮ ಯಾವುದನ್ನು ಕೂಡ ನೋಡೋದಿಲ್ಲ, ನೇರವಾಗಿ ಉಪಕಾರ ಮಾಡಲಿಕ್ಕೆ. ಯಾಕಂದರೆ ದೇವರು ನಮಗೆ ಭಾವನಾತ್ಮಕವಾಗಿ ಒಂದೇ ರೀತಿಯೆಲ್ಲವೂ ಕೂಡ ಭಾವನಾತ್ಮಕದ ವಿಚಾರವನ್ನು ಕೂಡ ನಮಗೆ ಇವತ್ತು ಕೊಟ್ಟಿದ್ದಾನೆ. ಸೊ ಎಲ್ಲ ವಿಚಾರದ ನಮಗೆಂದು ಇರುವಾಗ ನಾವು ನಮ್ಮದ ಆಚರಿಸಿಕೊಂಡು ಗೌರವಿಸಿಕೊಂಡು ಪ್ರೀತಿ ವಿಶ್ವಾಸದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಿಕೊಂಡು ಈ ಸಮಾಜ ನಮಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ, ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ ಆಗ್ತದೆ. ಬಹುಶಃ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಂಡು ಬಹುಶಃ ನ್ಯಾಯವನ್ನು ಒಂದು ಬೇರೆ ಕಳಿಸ್ಕೋ. ಯಾಕಂತ ಹೇಳಿದರೆ ಭಾರತ ದೇಶದ ಸಂಸ್ಕೃತಿ ಯಾವ ಆಧಾರದ ಮೇಲಿದೆ ಅಂತೇಳಿ ನನ್ನ ಹತ್ರ ಬಹಳಷ್ಟು ಜನ ಚರ್ಚೆ ಆಗ್ತದೆ. ನಾನಾಗ ಭಾಳ ಧೈರ್ಯವಾಗಿ ಚರ್ಚಾಗಿ ನಾನು ಕೇಳ್ತೇನೆ, ಭಾರತ ದೇಶದ ಸಂಸ್ಕೃತಿ ಯಾವ ಆಧಾರದ ಮೇಲೆ, ಯಾವ ಸಂಸ್ಕೃತಿ ಆಧಾರದ ಮೇಲೆ ನಿಂತಿದೆ ಅಂತೇಳಿ ನಾನಾಗ ಚರ್ಚೆ ಮಾಡೋಕೆ ಹೇಳ್ತೇನೆ. ಭಾರತ ದೇಶ ಸಂಸ್ಕೃತಿ ಅದು ಮಹಾಭಾರತ ಮತ್ತು ರಾಮಾಯಣದ ಸಂಸ್ಕೃತಿ ಆಧಾರದಲ್ಲಿ ತಲೆ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಜಾತಿ ಧರ್ಮದ ಎಲ್ಲಿ ಕೂಡ ಎಲ್ಲಿಯೂ ಕೂಡ ಗಲಾಟೆ ಆಗಲಿಲ್ಲ. ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ನೀತಿ ಅನೀತಿ ಇದರ ವಿರುದ್ಧ ಆಗಿದೆ ಹೊರತು ಎಲ್ಲಿಯೂ ಕೂಡ ಜಾತಿ ಧರ್ಮ ಎಲ್ಲಿಯೂ ಕೂಡ ಆಗಲಿಲ್ಲ. ಆದಾಗ ಮಹಾಭಾರತದಲ್ಲಿ ಕೂಡ ಇವತ್ತಿದೆ. ಆದಾಗ ನಮ್ಮ ಸಂಸ್ಕೃತಿ ಏನಿದೆ, ಯಾರೆಲ್ಲ ಅನ್ಯಾಯ ಮಾಡ್ತಾರ ಅದನ್ನೆಲ್ಲ ಬದಿಗಿದ್ದು ಯಾರೇ ಇರಲಿ ಅನ್ಯಾಯ ಒಂದಾಗಿದ್ದುಕೊಂಡು ನ್ಯಾಯಯುತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಆ ಸರಿಯಿಲ್ಲದವರು ಸರಿಪಡಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಎಲ್ಲರೂ ವಹಿಸಿಕೊಂಡು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಭಾರತ ದೇಶ ವಿಶ್ವದ ಯಾವುದೇ ದೇಶಗಳು ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಅತ್ಯಂತ ಸಂತೋಷ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ವಿಶ್ವದ ಹಲವಾರು ದೇಶಕ್ಕೆ ಹೋಗಿದ್ದೇನೆ. ಹೋಗಿ 2 ದಿವಸ ಆಗುವಾಗ ಎಂಕ್ಲೆ ಕೂಡಲೇ ಎಡ್ಡೆ ಮಾರ ದಾದ ಪಕ್ಕಡೆ ಮಾರಲ ಇಡಬಾರ್ದು ಅಂತೇಳಿ ನಮಗೆ ಇವತ್ತು ಆಗ್ತದೆ. ಆದ ಕಾರಣ ಎಲ್ಲ ಯುವಕರಿಗೆ ನಾನು ಹೇಳೋದು ಇಷ್ಟೇ. ಯಾಕಂತ ಹೇಳಿದರೆ ಯುವಕರಿಗೆಲ್ಲ ಏನಾಗಿದೆ, ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೈಗೆ ಸಿಕ್ಕಲಿಕ್ಕೆ ಬುಡ್ಸೆತ್ತಿಲ್ಲ, ಪಾಸ್ಪೋರ್ಟ್ ಮಾಡಿ ಪಿಡ್ಚು ಫಾರಿನ್ಗೆ ಮಗ ಇಡ್ಬೋದು ಬುಲ್ಪುನಿ ಬಾರಿ ಬಂಗೊಂಡಮ್ಮ ಯಾರೇಟನ್ನು ಬರಪೆ ಅಂತೇಳಿ ಅಲ್ಲಿ ಹೋದ ನಂತರ ನಮಗೆ ಕಷ್ಟ ಇವತ್ತು
ಗೊತ್ತಾಗುವುದು. ನಾವು ಇಲ್ಲೇ ನಿಂತು ಇಲ್ಲೇ ಎಷ್ಟೋ ನಮಗೆ ಅವಕಾಶ ಇದೆ ಅಂತೇಳಿ ತೋರಿಸಿಕೊಟ್ಟವರಲ್ಲಿ ಅದು ಮಾರುತಿ ಕ್ಲಬ್ನ ಯುವಕರು ಕೂಡ ಅದರಲ್ಲಿ ಒಂದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರೂ ಇಲ್ಲೇ ದುಡಿದುಕೊಂಡು ಇಲ್ಲೇ ಇದ್ದುಕೊಂಡು ಇಲ್ಲೇ ಶ್ರಮಪಟ್ಟು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಆಗಿದೆ. ಮತ್ತು ನಮ್ಮ ಸಂವಿಧಾನದಲ್ಲಿ ಹೆಚ್ಚಿನ ಅವಕಾಶ ಇಲ್ಲ ಅಂತ ಹೇಳಿದಿಲ್ಲ. ಕೆಲವರಿಗೆ ಮಾತಾಡಲಿಕ್ಕೆ ಅವಕಾಶ ಅಂದರೆ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಭಾರತ ದೇಶದ ಪ್ರೇಮ ಅಂತ ಹೇಳಿದರೆ, ನಮ್ಮ ದೇಶ ಪ್ರೇಮ ಅಂತ ಹೇಳಿದರೆ, ನಾವು ಆಡುವ ಪ್ರತಿ ಮಾತು, ಮಾಡುವ ಪ್ರತಿ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗಿದ್ದದ್ದೇ ಅತ್ಯಂತ ದೊಡ್ಡ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ನಮ್ಮ ಮಿತ್ರರಿಗೆಲ್ಲ ಉದಾಹರಣೆ ಕೊಡ್ತಾ ಇರ್ತೇನೆ. ಭಾರತ ದೇಶದ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಅದರಷ್ಟಕ್ಕೆ ಮಲಗಿ ಲಾಚಾರಾಗಿ ಊಟ ಮಾಡಿ ಅದರಷ್ಟೇ ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಎಲ್ಲ ಗಟ್ಟಿ ಮುಟ್ಟಾಗಿತ್ತು. ಒಂದು ದಿವಸ ಚೈನಾ ದೇಶದ ಪ್ರಾಣಿ ಎದ್ದು ಭಾರತ ದೇಶದ ಒಳಗೆ ಬರ್ತಾ ಇತ್ತಂತೆ. ಭಾರತ ದೇಶದ ಪ್ರಾಣಿ ಕೇಳ್ತಾನೆ, ನಿನ್ನೆಂಥ ಅವಸ್ಥೆ ಮಾರ್ಯ, ನಾನೇ ಇಲ್ಲಿ ಭಾಳ ಕಷ್ಟದಲ್ಲಿದ್ದೇನೆ, ನನಗೆ ಯಾವಾಗಲೂ ಊಟ ಸಿಕ್ಕುದು, ನಾನೇ ಲಾಚಾರಾಗಿದ್ದೇನೆ, ನಾನೇ ಭಾಳ ಕಷ್ಟದಲ್ಲಿದ್ದೇನೆ, ನಿನಗೆ ಚೈನಾದಲ್ಲಿ ಬೇಕಾದ ವ್ಯವಸ್ಥೆ ನೀನು ಗಟ್ಟಿಮುಟ್ಟಾಗಿದ್ಯಾ, ಇನ್ನು ನೀನು ಅಲ್ಲಿಂದ ಇಲ್ಲಿಗೆ ಬಂದೆ, ನಿನ್ನ ಪರಿಸ್ಥಿತಿ ನೋಡಿ ಯಾರು ಅಂತ ಹೇಳಿ. ಚೈನಾ ದೇಶದ ಪ್ರಾಣಿ ಹೇಳ್ದಂತೆ, ಅದೌದು, ಚೈನಾದಲ್ಲಿ ನನಗೆ ಏನು ಕೊರತೆ ಇಲ್ಲ, ನನಗೆ ಬೇಕಾದಷ್ಟು ಸವಲತ್ತಿದೆ, ಊಟ ಕೂಡ ಬೇಕಾದಷ್ಟಿದ್ದೇನೆ, ನಾನು ಕೂಡ ಗಟ್ಟಿ ಮುಟ್ಟಾಗಿದ್ದೇನೆ, ನನಗೆ ಏನು ಅದರಲ್ಲಿ ನನಗೆ ಕಡಿಮೆ ಆಗಲಿಲ್ಲ, ಆದರೆ ಇಲ್ಲಿ ಬೊಗಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ನಾನು ಈ ಕಡೆ ಬರೋದು ಅಂತ ಹೇಳಿ ನಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಅಂತ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು, ನಾವು ಸಮಸ್ಯೆ ಬಗೆಹರಿಸೋದು, ನಮ್ಮ ಅರ್ಧ ಆಯುಷ್ಯ ಇಲ್ಲಿ ಮುಗಿದಂತೆ ಕೆಲಸದಾಯಿತು. ಅದಕ್ಕೆ ನಾವೆಲ್ಲರಿಗೂ ಸರಿಯಾಗಿ ಮಾತಾಡಿದರೆ ಭಾರತ ದೇಶ ತನ್ನಿಂತಾನೇ 1ನೇ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಇವತ್ತು ಖಂಡಿತವಾಗಿಯೂ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ನಿಮಗೆ ಮತ್ತೊಂದು ಏಕೆ ಅಂತ ಹೇಳಿದ್ರೆ, ಎಲ್ಲ ಉತ್ತಮವಾದ ಕೆಲಸ ಮಾಡ್ತೀರಿ, ಎಲ್ಲರಿಗೂ ಕೂಡ ಜನ ಮೆಚ್ಚುತ್ತಾರಂತ ಬೇಡ. ಟೀಕೆ ಟಿಪ್ಪಣಿಗಳೆಲ್ಲ ಸ್ವಾಭಾವಿಕ, ಅದನ್ನೆಲ್ಲ ತಾವು ಸ್ವೀಕರಿಸಿ ಇಷ್ಟು ದೊಡ್ಡ ಜನ ಆಗಿದ್ದೀರ ಅಂತೇಳಿ ನಮಗೆ ವಿಶ್ವಾಸ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೆ ಜನರನ್ನು ಮೆಚ್ಚಿಸಲಿಕ್ಕೆ ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ದೇವರನ್ನು ಮೆಚ್ಚಿಸುವಂಥ ಕೆಲಸ ಮಾಡಿ ದೇವರ ಆಶೀರ್ವಾದ ಪಡೆದಂಥವ್ರು ಎಲ್ಲವೂ ಕೂಡ ನಿಮಗೆ ಸರಿಯಾಗಿ ಮುಟ್ಟುವಂಥ ಅವಕಾಶ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಈಗ ನಮ್ಮ ಪಂಚಾಯತ್ ಸದಸ್ಯರು ಓಟಿಗೆ ನಿಲ್ತಾರೆ, ಓಟಿಗೆ ನಿಂತಾಗ ಗೆದ್ದಾಗಿ ಪಂಚಾಯತ್ ಮೆಂಬರ್ನ ಎಂಥ ಕಿರಿಕಿರಿ, ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಬೋರ್ ಇಲ್ಲ ಅಂತ ನಮ್ಮ ನಿಲ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಬಿಡಲಿ ಇವನ ಡಿಮಾಂಡ್ನಲ್ಲಿ. 1 ವರ್ಷದ ನಂತರ ಪಂಚಾಯತ್ ಮೆಂಬರ್ ಕೈಗೆ ಸಿಕ್ಕುವುದಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ಬಂದರೆ ಕೇಳಿದರೆ, ಎಲ್ಲಿ ಮಾರೆ ನೋಡಲಿಕ್ಕಿಲ್ಲ ಅಂತ ಹೇಳಿದರೆ, ಅವನು ಬೇಡ, ನನಗೆ ಬೇಡ ಮಾರ, ನಾನು ಪಂಚಾಯತ್ ಮೆಂಬರ್, ನಾನು ರಾಜೀನಾಮೆ ಕೊಟ್ಟು ನಾನು ಮನೆಗೆ ಹೋಗುತ್ತೇನೆ, ನನಗೆ ಬೇಡ. ಯಾಕೆ? ಜನಸಾಮಾನ್ಯ ನನ್ನ ತಂದೆಗೆ, ನನ್ನ ತಾಯಿಗೆ, ಅಣ್ಣನಿಗೆ, ನಾಯಿಗೆ ಬೈದಾಗೆ ಬೈತಾರೆ, ಇವರ ವಿಷಯ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ಗಡಿಬೇಡಿ ಬಾಡ್ಮೇಲೆ ಮಾರ, ಇದೆಲ್ಲ ಸ್ವಾಭಾವಿಕ. ದೇವರ ಭಕ್ತಂತೆ ಭಾಳ ಕಷ್ಟ ಆಯ್ತಂತೆ, ದೇವರಿಗೆ ಒಂದು ಪತ್ರ ಬರೀತಾನಂತೆ, ನಾನು ಭಾಳ ಕಷ್ಟದಲ್ಲಿದ್ದೆ ಅಂತೇಳಿ. ಈ ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ ನೋಡಿದಾಗ ಅದರಲ್ಲಿದೆ, ನಾನು ಭಾಳ ಕಷ್ಟದಲ್ಲಿದ್ದೇನೆ, ನಾನು ನಿನ್ನ ಭಕ್ತನಾಗಿದ್ದೇನೆ, 2,000 ರೂಪಾಯಿ ದುಡ್ಡು ನನಗೆ ಕಳಿಸ್ಬೇಕಂತೇಳಿ. ಪೋಸ್ಟ್ ಮಾಸ್ಟರ್ ದೇವರಿಗೆ ಪತ್ರ ಬರೆದಂತೆ ಹರಿದು ಬಿಸಾಡ್ತಾನಂತೆ. 2ನೇ ಲೆಟ್ರ್ ಬರ್ತದೆ 1 ವಾರ ನಂತರ, ನಾನು ಭಾಳ ಕಷ್ಟದಲ್ಲಿದ್ದೇನೆ, ಮೊನ್ನೆ ಲೆಟ್ರ್ ಬರೆದಿದ್ದೇನೆ, ನಯ ಪೈಸೆ ಬರಲಿಲ್ಲ, ಈ ಲೆಟರ್ ಸಿಕ್ಕ ತಕ್ಷಣ ನನಗೆ ನೀನು ಕಳಿಸ್ಬೇಕಂತೇಳಿ 2ನೇ ಲೆಟ್ರ್ ಕೂಡ ಪೋಸ್ಟ್ ಮಾಸ್ಟರ್ಗೆ ಬರ್ತದೆ, ಮತ್ತೆ ಹರಿದು ಬಿಸಾಡ್ತಾನೆ, ನೀವು ನಿಜವಾಗಿ ತಲೆ ಸಾಲಿದ ಬರೆದು ಬಿಸಾಡ್ತಾನೆ. 3ನೇ ಲೆಟರ್ ಭಾಳ ಖಾರವಾಗಿ ಬರ್ತದೆ, ನಾನು ಭಾಳ ಕಷ್ಟದಲ್ಲಿದ್ದೇನೆ, ನಿನ್ನ ಪರಮ ಭಕ್ತವಾಗಿದ್ದೇನೆ, 2 ಲೆಟ್ರ್ ಬರೆದಿದ್ದೇನೆ, ನೀವು ನ್ಯಾಯ ಪೈಸೆ ಕಳಿಸಲಿಲ್ಲ, ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ ನಿಮಗೆ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ 3ನೇ ಲೆಟರ್ ಪೋಸ್ಟ್ ಮಾಸ್ಟರ್ ಓಡ್ತಾನೆ. ಪೋಸ್ಟ್ ಮಾಸ್ಟರ್ಗೆ ನಿಜವಾಗಿಯೂ ಬೇಸರ ಆಗ್ತದೆ, ನಿಮ್ಮಂತ ಅವನು ಕೂಡ ಸ್ವಲ್ಪ ಮಾನವೀಯತೆ ಇದ್ದವನು, ಅವನಿಗೆ ಭಾಳ ಬೇಸರ ಆಗಿ ಅನಿಸ್ತದೆ, ಈ ಮನುಷ್ಯ ಭಾಳ ಕಷ್ಟದಲ್ಲಿರಬೇಕು, ಇಲ್ಲದಿದ್ದರೆ ದೇವರಿಗೆ ಅವನು 2 ಪತ್ರ ಬರಲಿಕ್ಕೆ ಅಂತ ಹೇಳಿಕೊಂಡು ಪಾಪ ಇವರ ಸಂಬಳದಿಂದ ಪೋಸ್ಟ್ ಮಾಸ್ಟರ್ 100 ರೂಪಾಯಿ ತೆಗೆದು ಅದೇ ಅಡ್ರೆಸ್ಸಿಗೆ ಮನಿ ಆರ್ಡರ್ ಮಾಡ್ತಾನಂತೆ. ಇವನಿಗೆ 1,000 ರೂಪಾಯಿ ಸಿಕ್ಕಿದ ತಕ್ಷಣ ಭಾಳ ಸಂತೋಷ, ಇನ್ನೊಂದು ಲೆಟರ್ ಬರೀತಾನಂತೆ, ಇದು ಪೋಸ್ಟ್ ಮಾಸ್ಟರ್ಗೆ ಸಿಗ್ತದೆ. ಪೋಸ್ಟ್ ಮಾಸ್ಟರ್ ಲೆಟ್ರನ್ನು ಹೊತ್ತಾನಂತೆ, ನಾನು ಭಾಳ ಕಷ್ಟದಲ್ಲಿದ್ದೆ, ನಾನು ಭಾಳ ಕಷ್ಟ ಸಂದ ನಿಮಗೆ 3 ಲೆಟ್ರ್ ಬರೆದೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ನನಗೆ ವಿಶ್ವಾಸ ಇದೆ, ನೀವು ನನಗೆ 2,000 ದುಡ್ಡು ಕಳಿಸಿದ್ದೀರಿ, ಈ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದೇ ನನಗೆ 1,000 ರೂಪಾಯಿ ಕೊಟ್ಟ ಮಾತಾಡಿ ಇಲ್ಲೊಂದು ವಿಚಾರ ಇವತ್ತು ಆಗ್ತದೆ. ಸೊ ಜನರನ್ನು ಮೆಚ್ಚಿಸ್ಲಿಕ್ಕೆ ಅಷ್ಟು ಭಾಳ ಕಷ್ಟ ಇದೆ. ನೀವು ದೇವರನ್ನು ಮೆಚ್ಚಿಸುವಂಥ ಕೆಲಸ ಮಾಡಿ, ನೀವು ಆಟೋಮೆಟಿಕ್ಕಾಗಿ ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ನನಗೆ ಈಗ ಅನುಭವ ಆಗಿದೆ. ಯಾಕೆಂತೇಳಿ ಮುಂಚೆ ನನ್ನ ಭಾವನೆ ಎಷ್ಟು ಅಂತ ಹೇಳಿದೆ, ಒಂದು ಏನಾದರೂ ಯಶಸ್ವಿ ಆಗಬೇಕಾದ್ರೆ ಭಯಂಕರ ಕಷ್ಟಪಟ್ಟು 90% ಕಷ್ಟಪಡಬೇಕು, 10% ಆಶೀರ್ವಾದ ಅಂತ ನನ್ನ ತಲೆಯಲ್ಲಿತ್ತು.
ಈಗ ಬಂದು ಗೊತ್ತಾಗಿದೆ ಅದು 10% ಕಷ್ಟಪಟ್ಟರೆ ಸಾಕು, 90% ಜನರ ಆಶೀರ್ವಾದ ಇದ್ದರೆ ಖಂಡಿತವಾಗಿ ನಾವು ಹೋಗಿ ದೂರಿ ಮುಟ್ಟುವಂಥ ಕೆಲಸ ಇವತ್ತಾಗ್ತದೆ. ಜನರ ಹಿರಿಯರ ಧಾರ್ಮಿಕ ಮುಖಂಡರ ಆಶ್ರಯ ಎಲ್ಲಿ ಸರಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಲಾಸ್ಟ್ ಏನಾದೊಂದು ಗ್ರಾಚಾರ ಬಂದು ಬಿಡ್ತದೆ, ಆಗೋದು ಕೂಡ ಆಗದ ಕೆಲಸ ಆಗುವಂಥದ್ದು. ಆದಾಗ ಎಲ್ಲ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಎಲ್ಲ ಗುರು ಹರೇಶ್ವರ ಮುಂದೆ ಹೋಗುವಂಥ ಅವಕಾಶ ಮಾಡಿ ತಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿ ಆಗುವಂಥ ವಿಚಾರ ಇವತ್ತಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ಯುವಕರಿದ್ದೀರಿ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಸೋದರರಿಗೆ ಇವತ್ತು ನಾನು ಭಾಳ ಪ್ರೀತಿಪೂರ್ವಕವಾಗಿ ಒತ್ತಾಯ ಬರಲೇಬೇಕಂತ ಹೇಳಿದ್ದಾರೆ. ಒಂದು ನಾನು ಅವರ ಮಿತ್ರನಾಗಿದ್ದೇನೆ, ನಾನೊಬ್ಬ ಸದಸ್ಯ ರೀತಿಯಲ್ಲಿ ಮುಂಚೆಯಿಂದ ಕೆಲಸ ಮಾಡ್ತಿದ್ದೆ. ಮತ್ತು ನಾನು 5 ಬಾರಿ ಶಾಸಕನಾದೆ, 4 ಇಲಾಖೆ ಸಚಿವನಾದೆ, ಮುಖ್ಯಮಂತ್ರಿ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗೆ, ಈಗ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾ ಅಧ್ಯಕ್ಷನಾಗಿದ್ದೇನೆ. 40-45 ವರ್ಷಗಳ ಹಿಂದೆ ನಿಮಗೆ ನಾನು ಕೂಡ ಈ ಟೌನ್ನಲ್ಲಿ ಲಾಸ್ಟಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ಆ ಕಡೆಯಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷ ಆಗುವುದಾದರೆ ದೇವರು UT ಖಾದರ್ಗೆ ಮಾತ್ರ ನಿಮಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವು ಇವತ್ತಲ್ಲಿ ಬಂದು ನಮ್ಮನ್ನು ವೇದಿಕೆ ಮೇಲೆ ಇದ್ದವು ನಮ್ಮನ್ನೆಲ್ಲ ನೋಡಿ ಮಾತ್ರ ನೀವು ಸಂತೋಷ ಪಡ್ದಲ್ಲ, ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ. ಯುವಕ ಮಂಡಳ ಮತ್ತು ಸೇವಾ ಸಂಘ ಇವರೆಲ್ಲ ಇವತ್ತು ಮಾಡಿ ಇದ್ದಾರೆ. ನಮ್ಮೆಲ್ಲರ ಇಚ್ಛೆ ಏನಂದೇಳಿ ನಮ್ಗಿಂತ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಾವೆಲ್ಲ ಹೋಗುವ ಮುಖಾಂತರ ಒಂದು ಅತ್ಯಂತ ಸುದೃಢವಾದ ಭಾರತ ಕಟ್ಟಲಿಕ್ಕೆ ನಿಮ್ಮದೇ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನೀವು ಕೊಡುವಂಥ ಎಲ್ಲ ಕೊಡುಗೆ ಅದು ಸಮಾಜ ಮತ್ತು ದೇಶಕ್ಕೆ ಕೊಡುವ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಿಮ್ಮ ಎಲ್ಲ ಸೇವೆ ಅದು ನಿಜವಾದ ದೇಶ ಪ್ರೇಮ, ಸಮಾಜ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಭಾರತೀಯ ಜನಸೇವಾ ಸಂಘ, ಭಾರತೀಯ ಯುವಕ ಮಂಡಲ ಅತ್ಯಂತ ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶವತ್ತಾಗಲಿ. ನಮ್ಮ ಮಗುವಿನ ಪಟ್ಟಣ ಅತ್ಯಂತ ಸೌಹಾರ್ದತೆ, ಒಂದು ಪ್ರೀತಿ, ಒಂದು ದೊಡ್ಡ ಮಟ್ಟದ ಗೌರವದ ಸಂಘ, ನಮ್ಮ ಉಲ್ಲಾಳಿಕೆ ಅತ್ಯಂತ ಗೌರವದ ಸಂಕೇತ. ನಮ್ಮ ಅತ್ಯಂತ ಸಾಧಾರಣ ಬಂಗೇರರಿದ್ದಾರೆ, ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಬಹುಶಃ ಇವತ್ತೇ ಕೂಡ ಭಾಗವಹಿಸುವ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ. ನಾನು ಸಣ್ಣದಿಂದಲೂ ನೋಡ್ತಾ ಇದ್ದೇನೆ ಎಲ್ಲ ರೀತಿಯಿಂದ. ಆದ ಕಾರಣ ಇದೆಲ್ಲ ಒಂದು ಸಂಸ್ಕೃತಿ ನಿಮ್ಮ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶ, ಒಂದು ಮಾರ್ಗದರ್ಶನ ನಾನು ಹೇಳಿಕೊಳ್ತಾ ಬಹುಶಃ ಈಗಾಗಲೇ ಭಾಳಷ್ಟು ಮಾತಾಡಿದ್ದೇನೆ. ಇನ್ನು ಮುಂದಕ್ಕೆ ಬಹುಶಃ ಭಾಳಷ್ಟು ಜನ ಮಾತಾಡಲಿಕ್ಕೆ ಇರ್ತಿದೆ. ಮುಂದಿನ 10 ವರ್ಷ ನಂತರ ಮತ್ತೆ ನಾವು ಏನಾದರೂ ಮಾತಾಡುವಂಥ ಅವಕಾಶ ನಾವೆಲ್ಲದು ಪಡ್ಕೊಳ್ಳು, ಅದಕ್ಕೆ ದೇವರು ನಮಗೆ ಅವಕಾಶ ಮಾಡಿ ಕೊಡಲಿ ಅಂತ ಹೇಳಿಕೊಳ್ತಾ, ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಪವರ್ ಜಾಸ್ತಿ ಆಗ್ತಾ ಹೋಗಿದೆ. ಈಗ ಬಂದಿದ್ದೇನೆ, ಪವರ್ ಹೇಗೆ ಜಾಸ್ತಿ ಆಗ್ತಾನೆ ನೋಡುವಂತ ನಾವು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮೆಲ್ಲ ಆಶೀರ್ವಾದ ವೇದಿಕೆಯಲ್ಲಿ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಮತ್ತು ಒಬ್ಬ ಸೋದರನಾಗಿ ನನ್ನ ಯಾವ ರೀತಿಯ ಸಹಕಾರ ಯಾವ ಹಂತದಲ್ಲಿ ಬೇಕು ಎಲ್ಲ ರೀತಿಯ ಸಹಕಾರವನ್ನು 24 ಗಂಟೆ ನಿಮ್ಗೆ ಕೊಡಲಿಕ್ಕೆ ನಾನು ತಯಾರಿ ಇದ್ದೇನೆ ಅಂತ ಹೇಳಿಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಜನಸೇವಾ ಸಂಘದ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಆಗಮಿಸುವ ಹಾಗೆ ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಈ ವರ್ಷಾಂತ್ಯದಲ್ಲಿ ನಡೆಯುವ ಮಾರುತಿ ಉಳ್ಳಾಲದ ಬೀಚ್ ಫೆಸ್ಟಿವಲ್ಗೆ ನಿಮ್ಮ ಸಂಪೂರ್ಣ ಸಹಕಾರ ನಮಗಿದೆ ಅನ್ನೋ ಭರವಸೆ, ನಂಬಿಕೆ ನಮಗಿದೆ. ಮಾರುತಿ ಮಾಣಿಕ್ಯ ಮಹೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತವರು, ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದವರನ್ನ ನಾವು ದೇವರು ಅಂತ ಅಂದುಕೊಳ್ತೀವಿ. ಅಂತಹ ಸ್ಥಾನವನ್ನ ಸಾವಿರಾರು ಜನರ ಹೃದಯದಲ್ಲಿ ಪಡೆದಂಥ ನಮ್ಮ ಕರಾವಳಿ ಕರ್ನಾಟಕದ ಕೊಡುಗೈದಾನಿ ಕಲಿಯುಗ ಕರ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. 10 ದೇವಸ್ಥಾನಗಳ ಜೀರ್ಣೋದ್ಧಾರದ ರೂವಾರಿಯಾಗಿ ಶೈಕ್ಷಣಿಕ, ಆಧ್ಯಾತ್ಮ, ಧಾರ್ಮಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾವಿರಾರು ಜನರಿಗೆ ಸಹಾಯವನ್ನು ಮಾಡುವುದರ ಮೂಲಕ ಎಷ್ಟೋ ಮನೆಗಳಲ್ಲಿನ ಬೆಳಕನ್ನ ಬೆಳಗಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್, ನಿಮ್ಮ ಮಾತುಗಳಿಗಾಗಿ ವೇದಿಕೆ. ಈ ಜನಸೇವಾ ಸಂಘದ 40ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಭಾಧ್ಯಕ್ಷರಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಖಾದರ್ ಸರ್ ಅವರೇ, ಉಳ್ಳಾಲ ಗ್ರಾಮ ಸಭೆಯ ಮಾಜಿ ಅಧ್ಯಕ್ಷರಾದ ಸದಾನಂದ್ ಬಂಗೇರ್ ಅವರೇ, ಮಗವರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಕೋಟ್ಯಾನ್ರೇ, ಆನಂದ್ ಕೊಂದರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನೆರೆದ ಎಲ್ಲ ಏನು ಇವತ್ತು ಸವಲತ್ತುಗಳನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಿದೆ, ಹಾಗೆ ಮಾರುತಿ ಜನಸೇವಾ ಸಂಘದ ಅಭಿಮಾನಿಗಳೇ, ಪತ್ರಕರ್ತ ಮಿತ್ರರೇ, ಮುಕ್ಕಾಲಷ್ಟು ಮಾತು ಖಾದರ್ ಸರೇ ಮಾತಾಡಿದ್ದಾರೆ. ಖಂಡಿತ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಅವ್ರು ಕೊಟ್ಟಿದ್ದಾರೆ. ಭಾಳಷ್ಟು ನಮಗೆ ಖುಷಿಯಾಗಿದೆ. ಯಾಕಂದರೆ ಏನು ಹೇಳಬೇಕು ಮತ್ತು ಸಮಾಜದಲ್ಲಿ ಏನು ನಡೀತದೆ ಎಲ್ಲ ಅವರು ಅನುಭವಿಸಿ ಬಂದವರು. ಯಾಕಂದರೆ ಎಲ್ಲ ಹೇಳ್ತಾರೆ, ಯಾವಾಗಾದ್ರೂ ಒಂದು ಸಲ ಅವ್ರ ಮನೆಗೆ ಹೋದಾಗ ಅವರು ಅನುಭವಿಸಿದ ಕಷ್ಟ ಸುಖ. ಖಂಡಿತ
ಒಂದು ಒಳ್ಳೆಯ ಸರ್ ಅವರು MLA ಆಗಿದ್ದಾರೆ. ಯಾವುದೇ ಒಂದು ಅವ್ರಿಗೆ ಗರ್ವ ಇದು ಯಾವುದೇ ಇಲ್ಲೇ ಇಲ್ಲ ಅವ್ರಿಗೆ. ಅವರು ಮಿನಿಸ್ಟರ್ ಆಗಬೇಕಾಗಿತ್ತು, ಪಾಪ ಸ್ಪೀಕರ್ ಕೊಟ್ಟರು. ಅವ್ರಿಗೆ ಸ್ಪೀಕರ್ ಆಗಿದೆ ಒಂದು ಒಳ್ಳೆ ವರ ಆಯಿತು. ಎಲ್ಲ ಮಂತ್ರಿಗಳು ಅವ್ರ ಅಂಡರ್ದಲ್ಲಿ ಬರ್ತಾರೆ, ಇವನ್ ಮುಖ್ಯಮಂತ್ರಿಗಳು ಕೂಡ. ಇವತ್ತು 200 ಕೋಟಿ ಬ್ರಿಡ್ಜ್ ಆಗಿರ್ಬೋದು, ಬೇರೆ ಬೇರೆ ಜಟ್ಟಿ ಆಗಿರ್ಬೋದು, ಖಂಡಿತ ಖಾದರ್ ಸರ ಒಂದು ಇದು ಅದು ಸ್ಪೀಕರ್ ಆಗಿರೋದ್ರಿಂದ ಎಲ್ಲ ಮಂತ್ರಿಗಳು ಅವ್ರ ಮಾತು ಕೇಳ್ತಾರೆ. ನಾವು ಅವ್ರ ಮಂತ್ರಿ ಆಗ್ಬೇಕಂತ ಆಸೆ ಪಟ್ಟಿದ್ದೇವೆ, ಆದರೆ ಅವರು ಸ್ಪೀಕರ್ ಆಗಿದ್ದಾರೆ. ಸರ್ಗೆ ಸ್ಪೀಕರೇ ಬೇಕಂತಾರೆ. ಎಲ್ಲ ದೇಶ ತಿರುಗಾಡಿ ಬಂದರು ಅವರು, ಎಲ್ಲ ದೇಶ, ಗ್ರೀಸ್, ಇಟಲಿ ಇರ್ಬೋದು, ಎಲ್ಲ ಇಂಗ್ಲೆಂಡ್ ಇರ್ಬೋದು, ಎಲ್ಲ ಅಲ್ಲಲ್ಲಿ ಹೋಗಿ ಎಲ್ಲ ಹೊರ ದೇಶಗಳನ್ನ ಸುತ್ತಿ ಬಂದಿದ್ದಾರೆ. ಅಲ್ಲಿಯ ಸಂಸ್ಕೃತಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ಮಗುವಿನ ಸಮಾಜ ಒಂದು ಹಂಚಿ ತಿನ್ನುವ ಒಂದು ಸಮಾಜ. ಯಾಕಂದರೆ ನಾವಷ್ಟೇ ಅಲ್ಲ ಬೆಳೆದ್ರೆ, ಬೇರೆ ಜಾತಿಯವ್ರನ್ನೂ ಕರ್ಕೊಂಡು ಅವ್ರ ಜೊತೆನೂ ಬೆರೆತು ನಾವು ಹಂಚಿ ತಿಂತೇವೆ. ನನ್ನ ಜೀವನದಲ್ಲಿ ಕೂಡ ಹಾಗೆ ಆಗಿತ್ತು. ನಾನು ರಂಪಣಿಯಲ್ಲಿ ಎಲ್ಲರ ಹತ್ರನೂ ತುತ್ತನ್ನವನ್ನು ತಗೊಂಡು ತಿಂದವ. ಆ ನಿಟ್ಟಿನಲ್ಲಿ ನಾನೇನು ಕೆಲಸ ಮಾಡಿದ್ದೇನೆ ಹಾಗೆ ಮಾರುತಿ ಜನಸೇವಾ ಸಂಘದವರು ಕೂಡ ಮಾಡಿದ್ದಾರೆ. ಖಂಡಿತ 40 ವರ್ಷದ ಅವ್ರ ಸೇವೆ 50 ಆಗಲಿ 75 ಆಗಲಿ 100 ವರ್ಷ ಆಗಲಿ, ಹೇಗೆ ಖಾದರ್ ಸರ್ ಹೇಳಿದ್ರು ಹಾಗೆ ಖಂಡಿತ 100 ವರ್ಷ ಆಗ್ತದೆ. ಖಂಡಿತ ಅವರಿಗೆ ಅದೊಂದು ಇದಿದೆ, ಸ್ಪಿರಿಟ್ ಇದೆ, ಕಮಿಟ್ಮೆಂಟ್ ಇದೆ, ಮಾಡ್ತಾರೆ ಅವರು. ಸ್ವಲ್ಪ ಹಿಂದೆಟ್ಟು ಆಗ್ತಾರೆ ಖಂಡಿತ. ಖಾದರ್ ಸಾಹೇಬ್ ಹೇಳಿದಾಗೆ ಅವರು ಇನ್ನೂ ಶ್ರೀಮಂತರಾಗ್ತಾರೆ. 1 ಬೋಟ್ ಬಿಟ್ಟು 2, 2, 3, 4, 5 ಖಂಡಿತ ಆಗ್ತದೆ. ಅವರು ಎಲ್ಲರೂ ಬಂದು ಮಂಗಳೂರಿನಲ್ಲಿ ಸೇರಿದ್ದಾರೆ. ಸರ್ ಹೇಳಿದ್ದು ಕರೆಕ್ಟ್ ಇದೆ. ಅದಕ್ಕೆ ಈ ಕೋಟೆಪುರ ಮತ್ತು ಇದಕ್ಕೆ ಬ್ರಿಡ್ಜ್ ಆದರೆ ಅವ್ರು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು. ನಾನು ಉಳ್ಳಾಲಕ್ಕೆ ಸದಾನಂದ ಬಂಗೇರ ನನಗೂ ದೇವಸ್ಥಾನದ ಒಂದು ಜೀರ್ಣೋದ್ಧಾರದಲ್ಲಿ ನಮಗೂ ಅವರಿಗೂ ಸಂಬಂಧ ಬೆಳೀತು. ನಾನು ಉಳ್ಳಾಲಕ್ಕೆ ಹೋಗ್ತಾ ಇದ್ದೆ, ಅವಾಗ ಗಲಾಟೆನೇ ಜಾಸ್ತಿ. ಖಾದರ್ ಸರಿಗೂ ಗೊತ್ತಿದೆ ವಿಷಯ. ಭಾಳಷ್ಟಾಗಿ ನಾನು ಕೂಡ ನಮ್ಮವ್ರಿಗೆ ಹೇಳ್ತಿದ್ದೆ, ಕೂಲಾಗಿ ಹೋಗಿ ಅಪ್ಪ ಯಾಕೆ ಬೇಕಿದೆಲ್ಲ ಅಂತ. ಏನು ಸ್ವಲ್ಪ ಅದು ನಿಧಾನ ಆಯಿತು. ಆಮೇಲೆ ಉಳ್ಳಾಲನೇ ಭಾಳಷ್ಟು ಒಳ್ಳೆಯದಾಗಿದೆ. ಇವತ್ತು ಹಾಸ್ಪಿಟ್ಲ್ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಭಾಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು 4 ಇದನ್ನು ಕೊಟ್ಟಿದ್ದಾರೆ, ಡೆಡ್ ಬಾಡಿ ಇಡುವಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜ್ಯೋತ್ಸವ ಅವಾರ್ಡ್ ಭಾಳ ಕಷ್ಟ ಅದ, ನನಗೂ ಗೊತ್ತಿದೆ, ಸರಿಗೂ ಗೊತ್ತಿದೆ. ಯಾರ ರೆಕಮೆಂಡೇಶನ್ ಏನೂ ನಡೆದಿಲ್ಲ, ಅವರು ಮಾಡಿದ ಕೆಲಸಕ್ಕೆ ಆ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ. ಮತ್ತು ಅದರ ಜವಾಬ್ದಾರಿ ಕೂಡ ಭಾಳ ಇದೆ. ಮುಂದೆ ಕೂಡ ಅವರು ಎಲ್ಲ ಜಾತಿಯವರಿಗೆ ಇದೇನು ಇವತ್ತು ಮಾಡಿದರೆ ಇದೊಂದು ಮಾದರಿ ಕೆಲಸ, ಮುಂದೆ ಕೂಡ ಇದೇ ಥರ ನೀವು ಮಾಡ್ಕೊಂಡು ಹೋಗಿ. ಖಂಡಿತ ಎಲ್ಲ ದೇವರುಗಳ ಆಶೀರ್ವಾದ ನಿಮಗಿರ್ತದೆ. ಯಾರು ದಾನ ಧರ್ಮ ಮಾಡ್ತಾರೆ ಅದಕ್ಕೊಂದು ದೇವರ ಶ್ರೀರಕ್ಷೆ ನಮ್ಮ ಹಿಂದೆ ಇದ್ದೇ ಇರ್ತದೆ. ಅದಕ್ಕೆ ನಾನೇ ಒಂದು ಜ್ವಲಂತ ಸಾಕ್ಷಿ. ನನಗೆ ಎಷ್ಟೇ ಕಷ್ಟ ಬಂದರೂ ನನಗೊಂದು ಹಿಂದೆ ಒಂದು ಶ್ರೀರಕ್ಷೆ ದೇವರದಿರ್ತದೆ. ಆ ದೃಷ್ಟಿಯಿಂದ ನಾವೇನು ಕಳ್ಕೊಳ್ಳೋದಿಲ್ಲ. ನಾವು ಸಮಾಜ ಸೇವೆ ಮಾಡಿದರೆ ಅದ್ರ ದೇವ್ರ ಕೆಲಸ. ಸಾಹೇಬರು ಹೇಳಿದ್ರಿ, ಈಗ ಹೋಗುವಾಗ ಏನೂ ಕೇಳೋದಿಲ್ಲ, ನಾವೇನು ಮಾಡಿದ್ದೀವಿ ಸಮಾಜಕ್ಕೆ ಅದನ್ನು ಮಾತ್ರ ಜನರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅದನ್ನು ನೀವು ಮಾಡಿ ಮುಂದುವರಿಸಿ ಅಂತ ಹೇಳ್ತಾ, ಸರ್ ಮೀನುಗಾರಿಕೆ ನಮ್ಮೊಳಗೆ ನಾವು ಹೊಡ್ಕೋತೀವಿ. ಟ್ರಾಲ್ ಬೋಟು, ಲೇಲ್ಯಾಂಡು, ಪರ್ಸಿನು, ಸಣ್ಣ ದೋಣಿ ಇರ್ಬೋದು, ನಾಡ ದೋಣಿ, ಕರೆಕ್ಟ್ ತಾವು ಒಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಒಂದು ಸಮಗ್ರ ಮೀನುಗಾರಿಕಾ ನೀತಿಯನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡುವಾಗ ಆಗ್ಬೇಕು ಸರ್. ಯಾಕಂದ್ರೆ ಸುಣ್ಣ ಆಗಿ ನಾವು ಈಗ ಈ ಸಣ್ಣ ಬೋಟೋ ದೊಡ್ಡ ಬೋಟೋ ನಾನು ಯಾರ ಪರವಾಗಿನೂ ಇಲ್ಲ. ನಮಗೆ ಆಮೇಲೆ ಬೈತಾರೆ, ಈ ಟಿಕ್ಕಣೆ ವ್ಯಾಟ್ಸಪ್ನಾಗ ಬರೋದೇ ಅದು. ಜಿ ಶಂಕರ್ ಹಿಂಗೆ ಹೇಳಿದ್ರಂತ. ಅದಕ್ಕೆ ಒಂದು ಸಮಗ್ರ ನೀತಿ ವೆಸ್ಟ್ ಕೋಸ್ಟ್ ಮತ್ತು ಈಸ್ಟ್ ಕೋಸ್ಟ್ ಎರಡಕ್ಕೂ ಕೂಡ ತಾವು ಈಗ ಒಂದು ಇದರ ಅಧಿಕಾರಸ್ಥ ಸ್ಥಾನದಲ್ಲಿದ್ದೀರಿ. ಖಂಡಿತ ಅದ್ರ ಬಗ್ಗೆ ತಾವು ಇದು ಮಾಡಬೇಕು. ಹಾಗೆ ಮೋಹನ್ ಬೆಂಗ್ರೆ, ನಿಮ್ಮ ಹಳೆ ಶಿಷ್ಯ ಚೇತನ್ ಇದ್ದಾರೆ, ಅವ್ರಿಗೆ ಹೇಳಿ ಕಸ್ಬಾ ಬೆಂಗ್ರೆ ಮತ್ತು ತಣ್ಣೀರು ಬಾವಿಗೆ ಒಂದು 2 ಕೋಟಿದಾರು ಒಂದು 2 ಜಟ್ಟಿ ಮಾಡಿಕೊಡಿ ಸರ್ ತಮ್ಮ ಪೀರಿಯಡ್ನಲ್ಲಿ. ಅದು ಕಾನ್ಸ್ಟೆನ್ಸಿ ಸ್ವಲ್ಪ ಬೇರೆ ಇರ್ಬೋದು, ಏನಾದರೂ ಮಗುವಿರ ಸರ್ ಸಹಾಯ ಮಾಡಿ. ಖಂಡಿತ ನಿಮ್ಗೊಂದು ಬೇಸರ ಇದೆ, ನಾವು ನಿಮಗೆ ಓಟ್ ಹಾಕಲ್ಲ, ಗೊತ್ತಿದೆ ನಮಗೆ. ನಮ್ಮ ಮನೋಸ್ಥಿತಿ ಬೇರೆ ಇದೆ, ನೇರ ಹೇಳ್ತೇನೆ. ಸಾಹೇಬ್ರ ಹಂಗೇನೆ ನಾನು ಒಂದು ಇದಿದೆ. ಯಾಕಂದ್ರೆ ನಾವು ಎಲ್ಲೋ ಒಂದು ಬ್ರಿಡ್ಜ್ ಮಾಡಿದ್ವಿ, ಅಲ್ಲಿ ಓಟೇ ಹಾಕಲಿಲ್ಲ. ಸಾಹೇಬ್ರು ಭಾಳ ಬೇಸರದೆ ಅಂತ ಹೇಳಿದರು. ನಾವು ಕಷ್ಟಪಟ್ಟು 2-3 ವರ್ಷ ಮಾಡಿದ್ದೀವಿ, ಆದ್ರೆ ಹಾಕಲಿಲ್ಲ. ಅಂದರೆ ಜನರ ಮನಸ್ಥಿತಿ ಆಗಿದೆ. ಇನ್ನಾದರೂ ಸುಧಾರಿಸ್ಕೋತೀವಿ ನಾವು. ಯಾಕಂದರೆ CM ಮೊನ್ನೆ ಹೋದಾಗೂ ಹೇಳಿದರು, ನೀವೇನಪ್ಪ ನಮ್ಮ ಕೈನೇ ಹಿಡಿಯೋದಿಲ್ಲ, ನಮ್ಮ ಜೊತೆ ಇರಲ್ಲ ಅಂತ ಹೇಳಿದರು. ಇದು ಯಾರಿಗೆ ಬೇಕು? ಅದರಿಂದ ಸ್ವಲ್ಪ ನಾವು ಸುಧಾರಿಸ್ಕೋಬೇಕಾಗ್ತದೆ. ನಾ ಯಾವ ಪಾರ್ಟಿ ಬಗ್ಗೆ ಮಾತಾಡಲ್ಲ, ಆದರೆ ನಮ್ಮ ಒಳಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ, ಮುಂದೆ ಹೇಗೆ ಹೋಗ್ತೀವಂತ. ಸರ್ ಹೇಳಿದ್ರು ಅದನ್ನೆಲ್ಲ. ಖಂಡಿತ ನಿಮಗೆ ಮಾರುತಿ ಜನಸೇವಾ ಸಂಘಕ್ಕೆ ಒಳ್ಳೇದಾಗಲಿ. ಖಂಡಿತ ಸ್ಪೀಕರ್ ಸರ್ ನಮ್ಮ ಜೊತೆ ಇರ್ತಾರೆ. ನಾವು ಸ್ವಲ್ಪ ಕಾರ್ಯಕರ್ತರು ಯಾರು ಇದ್ದಾರೆ ಸರ್, ಸ್ವಲ್ಪ ಸಹಾಯ ಮಾಡಿ ಅವರಿಗೆ. ಯಾಕಂದರೆ ಚೇತನ್ ಅಂತೂ ನಮ್ಮನ್ನು ಇರಲಿಕ್ಕೆ ಬಿಡಲ್ಲ. ದಯಮಾಡಿ ಏನಾರ ಅವನಿಗೆ ಒಂದು ಪೋಸ್ಟ್ ಕೊಡಿಸಿ. ಹಾಗೆ ನಮ್ಮವರಿಗೆ ಏನೋ ನಮ್ಮ ತಪ್ಪು ತಿಳಿಲಾರ್ದೆ ಏನೋ ಒಂದು ನಿಮ್ಮ ಜೊತೆ ಇರ್ತೀವಿ ನಾವು.
ನಮ್ಮಂಥವ್ರು ನಿಮ್ಮ ಜೊತೆ ಇರೋರೆ. ಆ ದೃಷ್ಟಿಯಲ್ಲಿ ನಮ್ಮವ್ರಿಗೆ ಸ್ವಲ್ಪ ಸಹಾಯ ಮಾಡಿ, ನಾವು ಇನ್ನೂ ಸ್ವಲ್ಪ ಡೆವಲಪ್ ಆಗ್ತೀವಿ, ಬೆಳ್ಕೋತೀವಿ. ಬೋಟ್ ಆಗಲಿ ಬೇರೆ ಆಗಲಿ ಏನು ಸಿಗ್ತದೆ ನಮಗೆ ಸ್ವಲ್ಪ ನಿಮ್ಮ ಮೀನುಗಾರಿಕೆಯಲ್ಲಿ. ಇವತ್ತು ಮಾಂಕಾಳು ವೈದ್ಯ ಇರ್ಬೋದು, ನೀವು ಕರೆಸಿದ್ರೆ ಇಮಿಡಿಯೇಟ್ ಬರ್ತಾರೆ ಅವರು. ಅಂಥ ಇದರಲ್ಲಿ ಒಂದು ಸಮಗ್ರ ಮೀನುಗಾರಿಕೆ ನೀತಿ ಆದರೆ ಎಲ್ಲರೂ ಬದುಕೋತಾರೆ, ಸಣ್ಣವರು ದೊಡ್ಡವರು ಎಲ್ಲರೂ. ಆ ನಿಟ್ಟಿನಲ್ಲಿ ತಾವು ಇದನ್ನು ಮಾಡಬೇಕು. ಖಂಡಿತ ನಿಮಗೆ ಇದರಿಂದ ನಿಮ್ಗೊಂದು ಶ್ರೀರಕ್ಷೆ. ಅದು ನಮಗೆ ಸಹಾಯ ಮಾಡ್ತಿರೋ ಬಿಡ್ತಿರೋ, ನೀವು ಅಧಿಕಾರದಲ್ಲಿ ಇದ್ದೀರಿ, ಖಂಡಿತ ನೀವು ಅದನ್ನು ಮಾಡಿದರೆ ನಮಗೊಂದು ಇದು ನೀವು ಮನುಷ್ಯನ ಮೇಲೆ ತಗೋತೀರಿ. ಫಾಲೋಅಪ್ ಆ್ಯಕ್ಷನು ನಿಮ್ಮದು ಭಾಳ ಕರೆಕ್ಟ್ ಇದೆ. ನಾನು ನೋಡ್ತಿರ್ತೀನಿ ಸರ್ಕಾರದ ಮಟ್ಟದಲ್ಲಿ ಆ 200 ಕೋಟಿ ಬ್ರಿಡ್ಜ್ ಆಗ್ಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಿ 10 ಕೋಟಿ ಕೊಡಲ್ಲ, MLAಗಳಿಗೆ 5 ಕೋಟಿ ಕೊಡ್ತಾರೆ. ಅವ್ರು 200 ಕೋಟಿ ಮಾಡಿಸಿದ ಸಾಹೇಬರು. ಈ ಕೋಟೆಪುರದವರಿಗೆ ಲೋಕಲ್ ಇದ್ದವರಿಗೆ ಅರ್ಥ ಆಗ್ಬೇಕು, ಅದು ಅಷ್ಟು ಈಸಿ ಆಗಲ್ಲ. ಸಿದ್ದರಾಮಯ್ಯವ್ರು ಅಷ್ಟು ಸರಳ ಕೈ ಬಿಚ್ಚೋದಿಲ್ಲ ಅವರು. ಆ ನಿಟ್ಟಿನಲ್ಲಿ ಸರ್ ಮಾಡಿದ್ದಾರೆ ಅದನ್ನು. 2ನೇ ಕ್ಯಾಬಿನೆಟ್ಗೂ 3ನೇ ಕ್ಯಾಬಿನೆಟ್ಗೂ ಬಂತದು ಕೆಲಸ ಆಗ್ತದೆ. ಅದು ಟೆಂಡರು ಕರೀತಾರೆ ಈಗ. ಆ ದೃಷ್ಟಿಯಲ್ಲಿ ಇವತ್ತು ಬೇರೆನೂ ಹೇಳಿದರು ಸರ್, ಇನ್ನೊಂದು 2 ಜಟ್ಟಿ ಮಾಡಿದ್ದಾರೆ ಅಂತ. ಖಂಡಿತ ನಮಗೊಂದು 2 ಸಣ್ಣ ಜಟ್ಟಿ ಮಾಡಿಕೊಡಿ ಸರ್. ಏನೋ ನಾವು ಈ ಮಂಗಳೂರು ಭಾಗದವ್ರು ಬದುಕ್ತಾರೆ. ಒಂದು ಹಾಗೆ ಸಮಗ್ರ ಮೀನುಗಾರಿಕೆ ನೀತಿ ಇದ್ದರೆ ಎಲ್ಲರೂ ಮುಂದೆ ಬದುಕ್ತಾರೆ. ಹೊಡೆದಾಡೋದು ಇದೆಲ್ಲ ತಪ್ತದೆ. ಆ ನಿಟ್ಟಿನಲ್ಲಿ ನಮಗೊಂದಿಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ, ಮಾರುತಿ ಜನಸೇವಾ ಸಂಘ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮ ಜೊತೆ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್, ಗೀತಾನಂದ ಟ್ರಸ್ಟ್ ಹಾಗೆ ಸಮಾಜದ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮಾತುಗಳೇ ಈ ಸಂಸ್ಥೆಗೆ ಸ್ಫೂರ್ತಿ. 3.5 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇದುವರೆಗೆ 50 ಲಕ್ಷ ರೂಪಾಯಿಯಷ್ಟು ಹಣವನ್ನ ಇವರೆಲ್ಲ ಕೈಯಿಂದ ಹಾಕಿ ಮಾಡಿದ್ದಾರೆ. ನಿರ್ಗಮಿಸಬೇಕಾಗಿರೋದ್ರಿಂದ ಅವರಿಗೆ ಗೌರವದ. ಅದಕ್ಕೂ ಮುಂಚೆ ಒಬ್ಬ ವಿಶೇಷ ಸಾಧಕರು ನಮ್ಮ ಜೊತೆಗಿದ್ದಾರೆ, ಸಲ್ಲಿಸಲಿಕ್ಕಿದ್ದೇವೆ. ಅವರ ಪರಿಚಯದ ಒಂದು ವಿಟಿ ತಮ್ಮ ಮುಂದೆ ಬರ್ತಾ ಇದೆ. ಸಾಧನೆಯ ಶಿಖರದಲ್ಲಿ ಬೆಳಗುತ್ತಿರುವ ಯುವ ಸಾಧಕ. ಶಿಸ್ತು, ದಕ್ಷತೆ, ಶ್ರದ್ಧೆ, ಗುರಿ ಮುಟ್ಟುವ ಛಲ, ಆತ್ಮವಿಶ್ವಾಸ, ಸಾಹಸ, ನಯ ವಿನಯಗಳಿಗೆ ಹೆಸರಾದವರು ಸಿಂಧೂರಾಮ್ ಪುತ್ರನ್. ತಂದೆ ಮೀನುಗಾರಿಕಾ ತರಬೇತಿ ಕೇಂದ್ರದ ಶಿಕ್ಷಕರಾಗಿದ್ದ ಶ್ರೀ ಆನಂದ ಪುತ್ರನ್. ತಾಯಿ ಮಮತಾಮಯಿಯಾದ ಶ್ರೀಮತಿ ಜಲಜಾಕ್ಷಿ. ಶ್ರೀರಾಮನಂತೆ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಮಾದರಿಯಾದ ಯುವಕ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಉದ್ದಿಮೆಯಲ್ಲಿ ಮುನ್ನುಗ್ಗುತ್ತಿರುವ ಕನಸುಗಾರ. ಉದ್ಯಾವರ ಇವರ ಜನ್ಮಭೂಮಿ, ಮಂಗಳೂರು ಇವರ ಕರ್ಮಭೂಮಿ. ಯಾಂತ್ರಿಕ ದೋಣಿ ನಿರ್ಮಾಣ, ಮಂಜುಗಡ್ಡೆ ಕಾರ್ಖಾನೆ, ಮೀನು ಸಗಟು ವ್ಯಾಪಾರ, ರಫ್ತು ಉದ್ಯಮ ಯಾವುದೇ ಇರಲಿ, ಸಾಧಕ ಬಾಧಕಗಳನ್ನು, ಅವಕಾಶಗಳನ್ನು, ಅಭಿವೃದ್ಧಿಯ ಮಾದರಿಗಳನ್ನು ಅಧ್ಯಯನದೊಂದಿಗೆ ಬೆಳೆಸುತ್ತಿರುವ ಮತ್ಸ್ಯೋದ್ಯಮ ಸಂಶೋಧಕ ಶ್ರೀ ಸಿಂಧೂರಾಮ್ ಪುತ್ರನ್. ಅಮೆರಿಕ, ಚೈನಾ, ಕಾಂಬೋಡಿಯಾ, ಇಂಡೋನೇಷಿಯಾ, ಗಲ್ಫ್, ಯುರೋಪ್ ಮುಂತಾದ ದೇಶಗಳಲ್ಲಿ ಪ್ರವಾಸ ಮಾಡಿ ಮೀನುಗಾರಿಕಾ ಕ್ಷೇತ್ರದ ಪ್ರಗತಿ ಸುಧಾರಣೆಯಲ್ಲಿ ಹೆಜ್ಜೆ ಇಡುತ್ತಿರುವ ಶ್ರೀ ಸಿಂಧೂರಾಮ್ ಪುತ್ರನ್ ಯುವಕರಿಗೆ ಸದಾ ಮಾದರಿ. ಮತ್ಸ್ಯೋದ್ಯಮ ಕ್ಷೇತ್ರದಲ್ಲಿ ಮಾಡಿದ ಗಣನೀಯವಾದ ಸಾಧನೆಗಾಗಿ ತಮಗೆ ಮೊಗವೀರ ಯುವರತ್ನ ಪ್ರಶಸ್ತಿ ಲಭಿಸಿರುವುದು ಪ್ರಶಂಸನೀಯ. ತಮ್ಮ ಉದ್ಯಮಶೀಲತೆ, ಸಮಾಜ ಸೇವೆಯ ಆದರ್ಶಗಳನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲವು ತನ್ನ ಸ್ಥಾಪನೆಯ ಮಾಣಿಕ್ಯ ಮಹೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಶ್ರೀ ಸಿಂಧೂರಾಮ್ ಪುತ್ರನ್ ರವರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವಾಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು ಶ್ರೀ ಸಿಂಧೂರಾಮ್ ಪುತ್ರನ್ ಅವರಿಗೆ. ಸಾಮಾಜಿಕ ಸೇವೆಗೆ ಕಿರಿಯ ವಯಸ್ಸಿನಲ್ಲೇ ಉದ್ಯಮದಲ್ಲಿ ಅವರು ಕಂಡಿರುವಂತಹ ಅಪಾರವಾದ ಯಶಸ್ಸು, ಆ ಉದ್ಯಮದ ಯಶಸ್ಸಿನ ಜೊತೆಯಲ್ಲಿ ಅವ್ರು ಮಾಡ್ತಿರುವಂತಹ ಒಳ್ಳೆಯ ಕೆಲಸಗಳಿಂದ ಸ್ಫೂರ್ತಿಯನ್ನು ಪಡೆದು ಮಾರುತಿ ಜನಸೇವಾ ಸಂಘ ಇವತ್ತು ಈ ವೇದಿಕೆಯಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವವನ್ನು ಸಲ್ಲಿಸ್ತಾ ಇದೆ. ಮತ್ಸ್ಯೋದ್ಯಮಿಗಳಾದ ಶ್ರೀ ಸಿಂಧೂರಾಮ್ ಪುತ್ರನ್ ಅವರಿಗೆ ಮಾರುತಿ ಜನಸೇವಾ ಸಂಘದ ಮಾಣಿಕ್ಯ ಮಹೋತ್ಸವದ ಪರ್ವಕಾಲದಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯ ಮುಕುಟಕ್ಕೆ ಗರಿಯನ್ನ ಸಲ್ಲಿಸ್ತಾರೆ. ಯಶಸ್ಸಿನ ಯಾತ್ರೆ ದಿಗ್ದಿಗಂತಗಳನ್ನ ತಲುಪಲಿ ಅನ್ನುವ ಹಾರೈಕೆಯನ್ನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆಯ ಎದುರ್ಭಾಗದಲ್ಲಿರ್ತಕ್ಕಂಥ ಸಭೆ ಈ ಕಾರ್ಯಕ್ರಮದಿಂದ ನಮ್ಮ UT ಖಾದರ್ ಸರ್ ಕಾಪುವಿನ ಬ್ರಹ್ಮಕಲಶಕ್ಕೆ ತೆರಳಬೇಕಾಗಿರೋದ್ರಿಂದ ಅವರನ್ನು ನಾವು ಮುಂದಿನ ದಿನಗಳಲ್ಲಿ ಅವರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಉಡುಪಿ ಜಿಲ್ಲೆಯಲ್ಲಿ ಉದ್ಯಮಿಯಾಗಿ ಹಾಗೆ ಇವರು ಕೂಡ ಸಾವಿರಾರು
ಸಾಮಾಜಿಕ ಕಾರ್ಯಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದವರು. ಗೀತಾನಂದ ಅನ್ನುವ ಫೌಂಡೇಶನ್ ಮೂಲಕ ಅವರು ನಿರಂತರವಾಗಿ ಅದೆಷ್ಟೋ ಜನರ ಬದುಕನ್ನ ಬೆಳಗಿಸುವಂತ ಕೆಲಸವನ್ನ ಮಾಡಿದಂತ ಬಹಳ ಸರಳ, ಸಜ್ಜನ, ಸುಸಂಸ್ಕೃತ ಉದ್ಯಮಿಗಳಲ್ಲಿ ಒಬ್ಬರು. ಗೀತಾನಂದ ಫೌಂಡೇಶನ್ ನ ಪ್ರವರ್ತಕರು ಶ್ರೀ ಆನಂದ್ ಸಿ ಕುಂದರ್ ಸರ್, ತಮ್ಮ ಮಾತುಗಳಿಗಾಗಿ. ಮಾರುತಿ ಯುವಕದ ಮಂಡಲ ಮತ್ತು ಮಾರುತಿ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ನಿಜವಾಗಿಯೂ ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಬಹಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ, ಒಂದು ಯುವಕ ಮಂಡಲ ಇಷ್ಟೊಂದು ಕೆಲಸ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟದಿದ್ದರೆ ನಮ್ಮ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ. ನಾವೆಲ್ಲರೂ ನೋಡ್ತಾ ಇದ್ದೇವೆ, ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ 3 ವಿಷಯ ಅತ್ಯಂತ ಮುಖ್ಯವಾಗ್ತದೆ. ಯಾಕಂತ ಹೇಳಿದರೆ, ಅಲ್ಲಿರುವ ದೇವಸ್ಥಾನಗಳು ಯಾವ ರೀತಿ ಉಂಟು ಅಂತ ಹೇಳುವುದು ಅಲ್ಲಿ ಮುಖ್ಯ ಆಗ್ತದೆ. ಎಲ್ಲ ಒಳ್ಳೆಯ ಸುಸಜ್ಜಿತವಾದ, ಒಳ್ಳೆಯ ಸಂಸ್ಕೃತಿ ಕೊಡುವಂಥ ದೇವರು ದೇವಸ್ಥಾನಗಳಿದ್ದರೆ ಖಂಡಿತ ಆ ಊರು ಅಭಿವೃದ್ಧಿ ಹೊಂದ್ತದೆ, ಒಳ್ಳೆಯದಾಗ್ತದೆ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಇನ್ನೊಂದು, ಆ ಊರಿನಲ್ಲಿರುವ ಶಿಕ್ಷಣ ಸಂಸ್ಥೆಗಳು ಅವು ಯಾವ ರೀತಿ ಇದೆ, ಅಲ್ಲಿ ಜನರಿಗೆ ಸುಸಂಸ್ಕೃತ ಶಿಕ್ಷಣ ಸಿಗ್ತದ, ಅದು ಮುಖ್ಯವಾಗ್ತದೆ ಆ ದೆಸೆಯಲ್ಲಿ. ಮತ್ತು ಆ ಊರಿನಲ್ಲಿರುವ ಏನು ಸಂಘ ಸಂಸ್ಥೆಗಳು ಯಾವ ರೀತಿ ಆ ಊರನ್ನು ಕೊಂಡು ಹೋಗ್ತವೆ, ಯಾವ ರೀತಿ ಆ ಊರಿಗೆ ಆ ಸಂಘ ಸಂಸ್ಥೆಗಳು ತಮ್ಮ ಕೈಲಾದ ಸೇವೆ ಮಾಡ್ತವೆ ಅಂತ ಹೇಳೋದು ಹೊಂದ್ಕೊಂಡು ಹೋಗ್ತದೆ. ಅದೇ ರೀತಿ ಇವತ್ತು ನಾವು ಉಳ್ಳಾಳದಲ್ಲಿರುವ ನಮ್ಮ ಮಾರುತಿ ಯುವಜನ ಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲವನ್ನು ನಾವು ಆ ರೀತಿ ನೋಡ್ಬೋದು. ಯಾಕಂತ ಹೇಳಿದರೆ, ಉಳ್ಳಾಳದಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಅಲ್ಲಿ ಕ್ರಿಕೆಟ್ ಆಡುವ ಹುಡುಗರೆಲ್ಲ ಒಟ್ಟಿನಿಂದ ಮಾಡಿದಂಥ ಈ ಒಂದು ತಂಡ ಇವತ್ತು ಬೃಹತ್ ಆಕಾರವಾಗಿ ನಿಂತು ಇಡೀ ಸಮಾಜಕ್ಕೆ ಅವರಿಂದ ಒಂದು ಯೋಚನೆ ಮತ್ತು ಯೋಜನೆ ಸಿಕ್ಕುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಇವರು ಮಾಡುವ ಎಲ್ಲ ಕಾರ್ಯಕ್ರಮವೂ ನಮಗೆ ಆದರ್ಶಪ್ರಾಯ. ಇತರ ಯುವಕ ಮಂಡಲಗಳಿಗಿರ್ಬೋದು, ಇಡೀ ಸಮಾಜಕ್ಕಿರ್ಬೋದು, ಇದು ಒಂದು ಆದರ್ಶಪ್ರಾಯವಾದ ಯುವಕ ಮಂಡಲ ಮೂಡಿ ಬಂದಂತಾಗ್ತದೆ. ಯಾಕಂತ ಹೇಳಿದರೆ, ಸ್ವತಃ ಅವ್ರ ಕೈಯಿಂದ ಅಷ್ಟು ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಪ್ರಾಯೋಜಕರಾಗಿ ಸಾಕಷ್ಟು ಜನರನ್ನು ಸೇರಿಸಿಕೊಂಡಿದ್ದಾರೆ. ಅದೇನೇ ಇದ್ದರೂ ಸಹ ಸಮಾಜದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲವರನ್ನು ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ನಿಜವಾಗಿಯೂ ದೇವರಿಗೂ ಪ್ರೀತಿ ಕೊಡುವಂಥ ವಿಷಯ. ಖಂಡಿತ ನಾವೆಲ್ಲರೂ ಹೋಗುವಾಗ ಏನೂ ತಗೊಂಡು ಹೋಗುವುದಿಲ್ಲ, ಏನಿದ್ರೂ ಇಲ್ಲೇ ಬಿಟ್ಟು ಹೋಗುವಂಥದ್ದು. ಆದರೆ ನಾವು ಮಾಡಿದ ಏನಾದರೂ ಪುಣ್ಯ ಕೆಲಸ, ಯಾರಿಗೆ ಬಡವರ ಕಣ್ಣೀರು ಒರೆಸುವಂಥ ಒಂದು ಕೆಲಸ ಇರ್ಬೋದು, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ, ಸಾಮಾಜಿಕವಾಗಿ ನಾವು ಏನು ಸಹಾಯ ಇನ್ನೊಬ್ರಿಗೆ ಮಾಡ್ತೇವೋ ಆ ಪುಣ್ಯ ಮಾತ್ರ ನಮ್ಮ ಜೊತೇಲಿ ಬರ್ತದೆ ಹೊರತು ಬೇರೆ ಇನ್ನೇನೂ ನಮ್ಮ ಜೊತೇಲಿ ಬರುವುದಿಲ್ಲ. ಅದನ್ನು ನಾವು ಎಲ್ಲರೂ ಮನಗಾಣಬೇಕು. ಯಾಕಂತ ಹೇಳಿದರೆ, ಅಲ್ಲಿ ನಾವು ಹೋದವಾಗ ಯಾವುದೇ ಇರಲಿ, ನಮ್ಮ ಡಾಲರ್ ಇರ್ಬೋದು, ರೂಪಾಯಿ ಇದು ಯಾವುದೂ ವರ್ಕ್ ಆಗೋದಿಲ್ಲ. ಅಲ್ಲಿ ಇವು ಎಷ್ಟು ಪುಣ್ಯ ಮಾಡಿದ್ದಾನೆ, ಇವನನ್ನು ಎಲ್ಲಿ ಕಳಿಸ್ಬೇಕು ಅಂತ ಹೇಳೋದು ಮಾತ್ರ ಮುಖ್ಯವಾಗ್ತದೆ. ಖಂಡಿತ ಆ ದೆಸೆಯಲ್ಲಿ ನಾವೆಲ್ಲರೂ ಇದೇ ರೀತಿ ಈಗ ನಮ್ಮ ಮಾರುತಿ ಯುವ ಸಂಘಟನೆಯವರು ಯಾವ ರೀತಿ ಮಾಡ್ತಾ ಇದ್ದಾರೋ ಅದೇ ರೀತಿ ಮುಂದುವರೆದುಕೊಂಡು ಹೋಗುವ. ಖಂಡಿತ ಇವರಿಂದ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ, ಇನ್ನೂ ಹೆಚ್ಚಿನ ಜನಸೇವೆ ಇವರು ಮಾಡಲಿ ಅಂತ ಹೇಳ್ತಾ, ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಂತೆ ಮಾಡುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರು ಇದರ ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ್ ಮ್ಯಾಮ್, ನಿಮ್ಮ ಮಾತು. ವಿಶ್ವದಾದ್ಯಂತ ನಾವೆಲ್ಲರೂ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇರ್ತೇವೆ. ವಿಶ್ವಸಂಸ್ಥೆ ಕೂಡ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳಿಗೂ ಕೂಡ 2030 ನೀವೆಲ್ಲ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮುಟ್ಟಬೇಕು, ಆಗ ನೀವು ಸುಭೀಕ್ಷರಾಗ್ತೀರಿ, ನಿಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಕೊಟ್ಟಿದೆ. ಹಾಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಅಷ್ಟೇ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವ್ರಿಗೆ ಹಮ್ಮಿಕೊಂಡಿರುವಂಥ ಎಲ್ಲ ಅಭಿಯಾನಗಳು, ಯೋಜನೆಗಳು ನೀವು ಯಾವುದನ್ನೂ ನೋಡಿದರೂ ಕೂಡ ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕಡೆಗೆ ಅದು ಟಾರ್ಗೆಟ್ ಆಗಿರ್ತದೆ.
ಅದು ಬಡತನ ನಿರ್ಮೂಲನ ಇರ್ಬೋದು, ಹೆಣ್ಣು ಮಕ್ಕಳ ಅಥವಾ ಸ್ತ್ರೀಯರ ಸಬಲೀಕರಣ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಿಸಿದ ಪೋಷಣೆಗಳಿರ್ಬೋದು, ಪರಿಸರ ಸಂರಕ್ಷಣೆ ಇರ್ಬೋದು, ಶಿಕ್ಷಣ ಹಾಗೂ ಕೌಶಲ್ಯ ವೃದ್ಧಿ ಇರ್ಬೋದು. ಸೊ ಇಂಥ ಸುಮಾರು 17 ಗುರಿಗಳನ್ನು ನಮ್ಮ ಈ ಹೆಮ್ಮೆಯ ಮಾರುತಿ ಯುವಕ ಮಂಡಲ ಇವತ್ತು ತನ್ನ ಎಲ್ಲ 40 ಹಾಗೂ ಈ 40 ಸಂವತ್ಸರಗಳ ಕಾರ್ಯಚಟುವಟಿಕೆಗಳ ಮೂಲಕ ಅದನ್ನು ಸಾಕಾರಗೊಂಡಿದೆ ಅಂತ ಹೇಳಿದರೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಹಾಗೆಯೇ ನಾನು ತುಂಬ ಏನೋ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯದ ಅಭಾವ ಇರುವ ಕಾರಣ. ಇನ್ನೊಂದು ಲೈಮ್ಲೈಟ್ ಯಾವುದು ಈ ಒಂದು ಸಂಘಟನೆದು ಅಂತ ಹೇಳಿದರೆ ಜೀವನ ಕೌಶಲ್ಯ. ನೋಡಿ, ನಮ್ಮನ್ನೆಲ್ಲ ಸರ್ಕಾರ ಟ್ರೈನಿಂಗ್ಗೆ ಕಳಿಸಿ ಒಂದಷ್ಟು ಜೀವನ ಕೌಶಲ್ಯ ಕಲಿತು ಬನ್ನಿ ಅಂತ ಹೇಳಿ ಕರೀತಾರೆ. ಇವತ್ತು ಜೀವನ ಕೌಶಲ್ಯ, ಸೊ ಜೀವನ ಕೌಶಲ್ಯ ಅಂತ ಹೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ 10 ಜೀವನ ಕೌಶಲ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಡಕ ಆಗಿರಬೇಕು ಅಂತ ಹೇಳ್ತದೆ. ಸಹಾನುಭೂತಿ ಇರ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು, ಕಮ್ಯುನಿಟಿ ಅಂದರೆ ಸಮುದಾಯದ ಸಬಲೀಕರಣ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್, ಹೀಗೆ ಇಂತಹ 10 ಜೀವನ ಕೌಶಲ್ಯಗಳು ನಮ್ಮದಾಗಬೇಕು ಅಂತ ಹೇಳ್ತದೆ. ಹಾಗೆಯೇ ಈ 10 ಜೀವನ ಕೌಶಲ್ಯಗಳಲ್ಲಿ ಒಂದು 7-8 ಇದ್ದರೂ ಕೂಡ ನಾವು ಸಮಾಜಕ್ಕೆ ಸ್ಫೂರ್ತಿದಾಯಕವಾಗಿ ಒಂದು ಸಮಾಜಕ್ಕೆ ಬೇಕಾಗುವ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಈ ನಮ್ಮ ಮಾರುತಿ ಯುವಕ ಮಂಡಲ ಏನಿದೆ, ಎಲ್ಲ ಜೀವನ ಕೌಶಲ್ಯಗಳನ್ನು ಕೂಡ ತಮ್ಮ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಕಾರ್ಯೋನ್ಮುಖರಾಗಿ ತಮ್ಮನ್ನು ಅಂದರೆ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಸೊ ಇದೆಲ್ಲ ನಮ್ಮ ಮುಂದೆ ಇರುವಂಥ ಎಲ್ಲ ನಮ್ಮ ಫಲಾನುಭವಿ ವಿದ್ಯಾರ್ಥಿಗಳಿರ್ಬೋದು, ಮಿತ್ರರಿಗಿರ್ಬೋದು, ವಿದ್ಯಾರ್ಥಿಗಳಿಗೆ, ಅಥವಾ ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದರೆ ಇವತ್ತು ಈ ಒಂದು ಆರ್ಥಿಕ ಸಹಾಯವನ್ನು ಪಡೆದಂಥ ಫಲಾನುಭವಿಗಳು, ಅದು ಕೂಡ ನೋಡಿ ಎಷ್ಟು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ತಂದೆ ತಾಯಿ ಇದ್ದು ಮಕ್ಕಳ ಇವತ್ತು ಲಾಲನೆ ಪೋಷಣೆ ನಮಗೆಷ್ಟು ಚಾಲೆಂಜಿಂಗ್ ಅಂತ ನಮಗೆಲ್ಲರಿಗೆ ಗೊತ್ತಿದೆ. ಅಂಥದ್ರಲ್ಲೂ ಕೂಡ ತಾಯಿ ಒಬ್ಬಳೇ ಮಕ್ಕಳನ್ನು ಪೋಷಿಸುವಂಥ ಒಂದು ಸನ್ನಿವೇಶ ಇದೆಯಲ್ಲ, ಅದು ತುಂಬ ಸವಾಲಿನದ್ದು. ಎಷ್ಟೋ ಸಲ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ನೋಡ್ತೇವೆ, ಕಲೀಲಿಕ್ಕೆ ಅವರಿಗೆ ಮನಸ್ಸಿದ್ರೂ ಕೂಡ ಅವರ ತಾಯಿ ಒಬ್ಬರೇ ಇದ್ದುಕೊಂಡು ಅವರ ಜವಾಬ್ದಾರಿ ಅವರ ಚಿಕ್ಕಪ್ಪ ಮಾವ ಹೀಗೆ ಅವರ ಮೇಲೆ ಇರುವ ಕಾರಣ ಅವರ ಎಲ್ಲ ಕನಸುಗಳು ಕೂಡ ಕಮರಿ ಹೋಗುವಂಥ ಒಂದು ಸಂದರ್ಭ ಒದಗಿ ಬರ್ತದೆ. ಸೊ ಅಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ನಾನು ಹೇಳುವಂಥದ್ದು, ಶಿಕ್ಷಣ ಎಂಬುದು ಒಂದು ದೊಡ್ಡ ಅಸ್ತ್ರ. ನಾವು ಸಬಲರಾಗಬೇಕು ಅಂತ ಹೇಳಿದರೆ, ಜೀವನದಲ್ಲಿ ಮುಂಬರಬೇಕು ಅಂತ ಹೇಳಿದರೆ, ಶಿಕ್ಷಣದ ಜೊತೆಯಲ್ಲಿ ಜೀವನ ಕೌಶಲ್ಯಗಳು ನಮಗೆ ಅತಿ ಅತಿ ಅಗತ್ಯ. ಸೊ ಹಾಗಾಗಿ ಇವತ್ತು ನಾನು ನನ್ನ ಪಾಠದಲ್ಲಿ ಅಥವಾ ಪಾಠ ಪ್ರವಚನ ಅಥವಾ ಸಮುದಾಯ ಸಬಲೀಕರಣದ ಬಗ್ಗೆ ಮಾತನಾಡುವಾಗ ಎಕ್ಸಾಂಪಲ್ ಎಲ್ಲಿದೋ ಅಲ್ಲ ನಾನು ಕೊಡೋದು, ನಮ್ಮ ಉಳ್ಳಾಲದ ಮಾರುತಿ ಯುವಕ ಮಂಡಳದ ಉದಾಹರಣೆಯನ್ನು ಕೊಡುವಂಥದ್ದು. ಯಾಕಂದರೆ ಇವತ್ತೆಲ್ಲರಿಗೂ ಕೂಡ ನಮ್ಮ ಸಭಾಧ್ಯಕ್ಷರು ಉದ್ಘಾಟನೆ ಮಾಡಿದಂಥ ನಾಡೋಜ ಸನ್ಮಾನ್ಯರಾದಂಥ ಡಾಕ್ಟರ್ ಜಿ ಶಂಕರ್ ಸರ್ ಅವರು ಕೂಡ ಅದೇ ಹೇಳಿದರು. ಸಮಾಜಮುಖಿಯಾದ ಚಿಂತನೆಯನ್ನು ನಾವು ಮಾಡಿಕೊಂಡು ಬೆಳೆದಾಗ ನಮ್ಮಲ್ಲಿ ಯಾವುದೇ ರೀತಿಯ ದುರ್ಬುದ್ಧಿಗಳಿರಲಿ, ಯಾವುದೇ ರೀತಿಯ ಅಪವರ್ತಿ ಸ್ವಭಾವಗಳನ್ನು ನಮ್ಮನ್ನು ತಾಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸೊ ಹಾಗಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹಾಗೂ ಇವತ್ತಿನ ಫಲಾನುಭವಿಗಳೇ ನಿರಾಶರಾಗಬೇಡಿ. ಆಶಾಭಾವದಿಂದ ಇಂಥ 10 ಹಲವಾರು ಅವಕಾಶಗಳು ಸಮಾಜದಲ್ಲಿ ಇಂಥ ಸಂದರ್ಭಗಳು ಒದಗಿ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಆಶಾಭಾವದಿಂದ ತಮ್ಮ ಎಲ್ಲ ಕನಸುಗಳ ಕಡೆಗೆ ಒಕ್ಕೊರಲಾಗಿ ಒಂದು ರೀತಿಯ ಯೋಜನೆಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಒಂದು ಉತ್ಕೃಷ್ಟ ವೇದಿಕೆಯಲ್ಲಿ ಒಂದು ಭಾಗವಾಗಿ ಮಾಡಿದಂತಹ ಈ ಒಂದು ಮಾರುತಿ ಯುವಕ ತಂಡದ ಎಲ್ಲ ನನ್ನ ಸದಸ್ಯ ಮಿತ್ರರಿಗೂ ಹಾಗೂ 40 ವರ್ಷ ಈ ಒಂದು ಸಂಸ್ಥೆಯನ್ನು ನೀರುಣಿಸಿ ಪೋಷಿಸಿದಂತಹ ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನದಾಳದ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮುಂದೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ ಇದರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಯಸಿ ಕೋಟ್ಯಾನ್ ಸರ್ ತಮ್ಮ ಮಾತುಗಳನ್ನು ಈಗ ನಮ್ಮ ಜೊತೆಗೆ. ಈ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಉಳ್ಳಾಲ ಇದರ 40ನೇ ವರ್ಷಾಚರಣೆಯ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಆನಂದ್ ಶ್ರೀ ಕುಂದರ್ರವರೇ. ಈ ಒಂದು ಕಾರ್ಯಕ್ರಮದ ಎಲ್ಲ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಯಾಕಂದರೆ ಮಾರುತಿ ಜನಸೇವಾ ಸಂಘದ ಈ ಒಂದು ಕಾರ್ಯಕ್ರಮ ಇರ್ಬೋದು, 40ನೇ ವರ್ಷಾಚರಣೆ ಕಾರ್ಯಕ್ರಮ ಇರುವುದು, ಜನರಿಗೆ
ತಮ್ಮಿಂದ ಯಾವುದೆಲ್ಲ ಸಹಾಯ ಸಹಕಾರವನ್ನು ಮಾಡಬಹುದಂತೇಳಿ ಸೇವಾ ಸಂಘಕ್ಕೆ ತನ್ನ ಎಲ್ಲ ಕಾರ್ಯಕ್ರಮಗಳಿಗೆ ವಿವರಣೆ ಕೊಟ್ಟದ್ದು, ಅವರ ಬೆನ್ನೆಲುಬಾಗಿ ನಿಂತಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಿರಿಯರು ಆದ ಸದಾನಂದ ಬಂಗೇರ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಮಾರುತಿ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತರೇ, ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಒಂದು ಸಂಘ ಸಂಸ್ಥೆ ಸಮಾಜಕ್ಕೆ ಏನೆಲ್ಲ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಂಥ ಒಂದು ದೊಡ್ಡ ಸಂಸ್ಥೆ ಇದ್ದರೆ ಖಂಡಿತವಾಗಿ ಅದು ಮಾರುತಿ ಜನಸೇವಾ ಸಂಘ. ಮಾರುತಿ ಕ್ರಿಕೆಟರ್ ಸಾಧಾರಣ 20-22 ವರ್ಷಗಳ ಮುಂಚೆ ನಾನು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಟ್ಟಿಗೆ ಉಳ್ಳಾಲಕ್ಕೆ ಮಾರುತಿ ಕ್ರಿಕೆಟರ್ನವರ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಸಂಸ್ಥೆ ಕೇವಲ ಕ್ರಿಕೆಟಲ್ಲೇ ಮುಂದುವರೆದು ಕೇವಲ ಕ್ರೀಡೆಗೆ ಮಾತ್ರ ಮಹತ್ವವನ್ನು ಕೊಟ್ಟಿದ್ದೀರಿ. ಖಂಡಿತ ಈ ಸಂಸ್ಥೆ ಇದುವರೆಗೆ ಇಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಇರಲಿಕ್ಕಿಲ್ಲ. ತಾನು ಯಾವುದೆಲ್ಲ ಕಾರ್ಯಕ್ರಮಗಳಾಗ್ಬೋದು ಮಾಡಬಹುದು, ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶಿಕ್ಷಣವಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟದ್ರಿಂದ ಇವತ್ತು ತಾವು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ಖಂಡಿತ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಸರ್ವ ಉಪ್ಪಳದಿಂದ ಸೀರೂರುವರೆಗಿನ ಎಲ್ಲ ಸಮಾಜದ ಪರವಾಗಿ ನಿಮಗೆ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನವರೆಗೂ 22 ವರ್ಷದಿಂದ ನಾನೇನು ಈ ಸಂಸ್ಥೆಯಲ್ಲಿರುವ ಪದಾಧಿಕಾರಿಗಳಿರ್ಬೋದು ಎಲ್ಲರನ್ನು ಹತ್ತಿರದಿಂದ ಕಂಡವು. ಯಾಕಂದರೆ ಒಂದು ಸಂಸ್ಥೆಯಲ್ಲಿ ಅದರಿದ್ದ ಎಲ್ಲ ಸದಸ್ಯರು 22 ವರ್ಷಕ್ಕಿಂತ ಮೊದಲು ನಾನು ಏನು ಕಂಡಿದ್ದೇನೆ, ಈಗಲೂ ಅಂಥ ಒಂದು ಒಳ್ಳೆಯ ಬಾಂಧವ್ಯ ಒಗ್ಗಟ್ಟಿನಿಂದ ನೀವು ಇದ್ದೀರಿ. ಖಂಡಿತ ಆ ಒಗ್ಗಟ್ಟೆ ಇವತ್ತು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳ ಬಯಸ್ತೇನೆ. ಮುಂದೆಯೂ ನಿಮ್ಮ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ. 40 ವರ್ಷ 50 ವರ್ಷ ಆಗಿ 100 ವರ್ಷ ಆಗಲಿ, ಎಲ್ಲರೂ ತಮ್ಮ ಜನರಿಗೆ ತಮ್ಮಿಂದ ಯಾವುದಾಗ ನೆರವು ಇರ್ಬೋದು ಅದನ್ನು ಕೊಡುವಲ್ಲಿ ತಾವು ಮಗ್ನರಾಗಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ತಮಗೆಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಜಯಸಿ ಕೋಟ್ಯಾನ್ ಅವರಿಗೆ. ಕಾರ್ಯಕ್ರಮದ ಮುಂದೆ ಮತ್ಸ್ಯೋದ್ಯಮಿಗಳು ಹಾಗೆ ಈ ಭಾಗದ ಜನಪ್ರಿಯ ನಾಯಕರಲ್ಲಿ ಒಬ್ಬರಾಗಿರುವಂತಹ ಸನ್ಮಾನ್ಯ ಶ್ರೀ ಮೋಹನ್ ಬೆಂಗ್ರೆ ಸರ್ ತಮ್ಮ ಶುಭಾಶಯದ ಮಾತುಗಳನ್ನು ಈಗ ನಮ್ಮ ಜೊತೆಗೆ. ಮಾರುತಿ ಮಾಣಿಕ್ಯ ಮಹೋತ್ಸವದ ಇನ್ನಿದ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ ನಮ್ಮ ಹಿರಿಯರು ಸದಾನಂದ ಬಂಗೇರ್ರೆ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂತಿನ ದಾನಿ ಅಂಚನೆ ಮಲ್ಲ ಸಮಾಜ ಸೇವಕರು ಹಿರಿಯರಾಯನ ಆನಂದ್ ಕುಂದರ್ರೆ, ಈ ಇನ್ನಿದ ಮಾತರ್ನೆಲ್ಲ ಮುಖ್ಯವಾದ ಎನ್ನ ನಾಯಕಿ ನಮ್ಮ ಸಮಾಜದ ನಾಯಕಿ ಡಾಕ್ಟರ್ ಜಿ ಶಂಕರ್ ಮೆರೆಲ್ನ ಸ್ಮರಿಸೊಂದು ಅಂಚನೆ ಮಹಾಜನ ಸಂಘದ ಅಧ್ಯಕ್ಷರಾಯನ ಜಯಶ್ರೀ ಕೋಟ್ಯನ್ರೆ, ಸಿಂಧುರಾಮರೇ, ಹಿರಿಯರಾಯನ ಉಮೇಶ್ ಕರ್ಕೆರ್ರೆ, ಯುವ ವೇದಿಕದ ಅಧ್ಯಕ್ಷರೇ, ಮಾನ್ಯ ಸುಮಾನ ಸುಧಾಕರ್ರೆ ಸೇರಿದಿನ ಎನ್ನ ಮಾತ ಬಂದುಲೆ ಏನು ಭಾಷಣಗಾರ ಹತ್ತು ಅಂಜಾನಲ ಮಾರುತಿ ಕ್ರಿಕೆಟ್ ಸಗನ ಪರವಾದ 2 ನಿಮಿಷ ಪಾತ್ರ ಆಸೆ ದಯ ಬಂದಾಗ ಮಾರುತಿ ಕ್ರಿಕೆಟ್ ರಸ್ತ ಜವನಗೆಲ್ಲ ಒಂಜಿ 30 ವರ್ಷದ ಸಂಬಂಧ ಅಕುಲು ಕ್ರಿಕೆಟ್ಗೂ ಬೋದಿತ್ತೇರು ಕ್ರಮೇಣ ರೈಟ್ರ್ ಆದ ಮತ್ತು ಧಕ್ಕೆ ಬತ್ತೇರು. ಧಕ್ಕೆ ಬಂದಾಗ ಮಗನ ಆ್ಯಕ್ಟಿವಿಟೀಸ್ ಮಾತ್ರ ತೂನಾಗ ಅಕುಲು ಮನ್ಪುನ ಸೇವೆ ನಮಗೆ ಮಾತೆರೆಗಳಿತ್ತೆ ಖುಷಿಯಾರ ಇನ್ನಿದ ಕಾರಣ ಅಕನ ಸೇವೆ ಹೆಂಚು ಅನ್ನೋದು ಈತ ಮಲ್ಲ ಸಭೆ ಸೇರ್ದಿನ ಕಾರಣ ನಮ್ಮಲ್ಲ ಅಕನೊಟ್ಟಿಗೆ ಸೇರ್ದಿನ ಅಕನೊಂದು ವಿಷಯ ಪನ್ಪುಂಡು ಅಕಲು 3 ಗಂಟೆ ಲಕ್ಕುವೇರು 3 ಗಂಟೆಗೆ ಧಕ್ಕೆಗೆ ಬರ್ತದೆ ರೈಟ್ ಒಂದದ್ದು ಇತ್ತೆ ಹಾಕಲು ದನಿನ ಹಾಕಲು ಅದು ಸಮಾಜಕ್ಕೆ ಹೆಂಗಣದಾದ ಕೊಡುಗೆ ಅಂದು ಕೊರಡು ಬಂದು ಇತ್ತು ನಾನು ಇನ್ನು ಹಾಕಲು ಕೊಡ್ತೀನಿ ಹಾಕಲು ಅಕನೊಂದು ವಿಷಯ ಬಂದಪ್ಪ ಅಕಲು ತೊಲೈತೆ ಸಮಾಜೋಡು ನಾಡ್ದು ಅಕಲು ಸ್ವಾತಂತ್ರ್ಯೋತ್ಸವ ಮಂತೊಂದು ಇತ್ತೇರು ಸ್ವಾತಂತ್ರ್ಯೋತ್ಸವಡು ನಮ್ಮ ಅಕಲು ನಾಡನ್ನು ಎಕ್ಸ್ ಮಿಲಿಟ್ರಿನಾಗಲಿ ಸ್ವಲ್ಪ ರಿಟೈರ್ಡ್ ಆದ ಬರ್ಪೇರು ಅಕನ ಗೊತ್ತಿದ್ದು ಅಕನ ಇಲ್ಲನು ನಾಡು ಬತ್ತದು
ಅಕ್ಲೆಲ್ಲ ಧ್ವಜಾರೋಹಣ ಮಂತದ್ದು ಒಂಜಿ ಸ್ವಾತಂತ್ರ್ಯೋತ್ಸವ ಒಂಜಿ ಕರೆಕ್ಟ್ ಕಾರ್ಯಕ್ರಮ ಮಂತಂದಿತ್ತೆ ಜೋಡ್ದ ಐಟು ಬಕ್ಕಾಕನ ಸಮಾಜ ಸೇವೆ ಅಕುಲು ಇನ್ನೀಗ ಒಡೆ ಮುಟ್ಲೆ ಎತ್ತದನ್ನು ಬಂದಾಗ ಆಗಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಟ್ಲ ತೆಗೆದು ಏನಂದ್ರೆ 2 ವಿಷಯ ಬಂದು ಒಂಜಿ ಆಜೆ ಪೆರುಲ್ಲೆ ಅರೆಕಲ ಆಜೆ ಹಬ್ಬ ಅರೆಕಲ ಆಜೆ ಬೇರೆ ಕಾಲಿ ಚತುರುಳ್ಳಿ ಮಾರ ಶಾಲೆ ಕಟ್ಟಿದ್ದಾರೆ ಮೊಕ್ಕನಲ್ಲ ಅರ್ನಲ್ಲ ಕಾನ್ಸೆಪ್ಟ್ ಸದರ ಒಂಜಿ ಎಲ್ಲ ಕನ್ನೆ ಅರೇನು ಮೊಕ್ಕಲು ನಾರ್ದು ಕಂದದ್ದು ಅರೆಗ್ ಪ್ರಶಸ್ತಿಗೆ ಅಂತದ್ದು ಅರೇನು ಸನ್ಮಾನ ಐಟ್ ಬೇಕಾರೆ ಪದ್ಮಶ್ರೀ ತೆಗಿನ ಮಗನ ಪದ್ಮಶ್ರೀ ಫಸ್ಟ್ ಕೊಡ್ದಾತನ ಮಕ್ಕಳು ಪದ್ಮಶ್ರೀ ಭಾರತ ಸರ್ಕಾರ ಅರೆಗೆ ಬಕ್ಕ ಕೊಡ್ತೀನಿ ಮಕ್ಕಳು ಐಟ್ಲ ತುಂಬ ನಾರ್ದಾಗಲೇನು ಕಂದದಾತ ನಾನೊಂಜಿ ಸಾಲು ಮರ ತಿಮ್ಮಕ್ಕ ಬೀಚ್ ಫೆಸ್ಟಿವಲ್ಗೆ ಸಾಲು ಮರ ತಿಮ್ಮಕ್ಕನ ಮಗಳು ಕಂದೀರ್ ಅವೇನು ಜಗದೀಶನ್ನೇ ಬತ್ತಾಯಿದೆ ಸಾಲು ಮರ ತಿಮ್ಮಕ್ಕ ನಮ್ಮ ಕೇಂದ್ರ ಅವು ಜಗದೀಶರ್ನ ಒಂಜಿ ನೆಟ್ಟಿತ್ತೀರ ಅದ ರೆಸಾರ್ಟ್ ಹಿಡಿತೀರ ಅವೇನು ಲೆದವ 2 ನಿರ್ಮಾಣ ನೀರ್ಬೋದರೆ ಲೆದ ಅಲ್ಲೇ ಸಾಲು ಮರ ತಿಮ್ಮಕ್ಕ ಅಂತ ನಾನು ಆನೆ ಪೊಂಜವೇನು ತೋನಾಗ ನಿಂಗೊಂಡಿರ್ ಮೊನ ನೀರು ಮಣ್ಣ ಮಗಳೇ ಪುರ್ಸತ್ತಿಜ್ಜು ಬೀಚ್ ಫೆಸ್ಟಿವಲ್ ಏರೆಲ್ಲ ಪೊನಪಿನದು ಅರೆಗೆ ಪದ್ಮಶ್ರೀ ತಿಕ್ಕ ಮಗನ ಕಾನ್ಸೆಪ್ಟ್ ಮತ್ತು ಹಂಚಿನ ಇತ್ತೆ ಹಾಕಲು ಮಾನ್ಯ ಜಿ ಶಂಕರ್ನ ವಿಷಯಕಲೇ ಗೊತ್ತಾ ಒಂದು 25 ವರ್ಷ ದುಂಬು ಜಿ ಶಂಕರ್ ಏರೊಂದು ಎಂಕಲ ಗೊತ್ತಿಚ್ಚು ಗೊತ್ತುಂಡು ಜಿ ಶಂಕರ್ನಾಥ್ ಬರಿಕೆ ಹೋಗ್ಬಿನಾಥ್ ನಮ್ಮ ದಾಲ ಗೊತ್ತಿತ್ತು ತಾಕತ್ತಿಚ್ಚು ಯಾನು ಆನಂದ್ ಕೊಂದಾರ್ನ ಬಕ್ಕ ಮೇರೆ ಕೇಶವ ಕುಂದಾರ ಬಂದು ಜಿ ಶಂಕರ್ ಮರ ಸುಧೀರ್ ನಕಲು ಪಣೊಂದುಲ್ಲೇರು ಜಿ ಶಂಕರ್ ಒಂದು ಹೆಂಗನ ಕಾರ್ಯಕ್ರಮ ಲೆತ್ತವ್ರೊಡ್ಡು ಅದು ಜಿ ಶಂಕರ್ ನಾಥ್ ಹೆಂಗೆ ಕಾಂಟ್ಯಾಕ್ಟ್ ಇಚ್ಚಿ ಹೆಂಗೆ ಜಿ ಶಂಕರ್ನ ಕಾಂಟ್ಯಾಕ್ಟ್ ಪುಣ್ಯಕಲ್ಲ నేను ಕಾಂಟ್ಯಾಕ್ಟ್ ಆಯೆ ಪುಣ್ಯಾತ್ಮನು ಮೇರಂಜಲ್ ಓಕೆ ಯಾರು ಬರ್ಪೇಂಡರು ಅಪ್ಪಾಗ ಉಲ್ಲಾಲೋಡು ಸದಾನಂದ ಬಂಗಾರನ ಒಂಜಿ ಮಲ್ಲ ಟೀಮ್ ಇತ್ತು 6-5 ದಿನ ಮಾಡ್ತಿದ್ದೆಗೆ ಮಕ್ಕಳಿಗೆ ಭಾರತದ ಶಾಲೆ ಕಟ್ಟಬಾರ್ದೀನಿ ಜಿ ಶಂಕರ್ ನಲ್ಪನೆ ಅಡ್ಡ ಕಾರ್ ಅಡ್ಡ ತೀದ್ದು ಮಕ್ಕಳು ಸೀದಾ ಭಾರತ ಶಾಲೆಯಲ್ಲೇ ತಾಯ್ತಾರೆ ಕಾರ್ಯಕ್ರಮ ಮಕನ ಬನ್ನಗ ಜಿ ಶಂಕರ್ ಅಕಲೆ ಎಲ್ಲ ತಿರ್ಬೋದು ಆಣಿ ಭಾರತ ಶಾಲೆಗಾರ ಹೋದು ಭಾರತ ಶಾಲೆಯನ್ನು ತೂದು ಐಟಾಗ ಮಗವರಿ ಶಾಲೆ ಬತ್ತೀರು ಸಾನೋಗಿ ಬತ್ತೀರು ಅಪ್ಪಗ ಉಲ್ಲಾಲದ ವಿಷಯವನ್ನು ಕನ್ನಾರ ಕಂತಿನ ಒಂದು ಆಲೋಚನೆ ಬಂದರೆ ಜಿ ಶಂಕರ್ ಹಿರಿಯ ಕುಲು ಈತು ಮಲ್ಲ ಶಾಲೆ ಕಟ್ಟದೇರು ಈತು ಜಾಗೆ ಉಂಡು ಮಗಳನ್ನ ಈತು ಮಂದಿರ ಕಟ್ಟೊಂದು ಆನಿ ಸದಾನಂದ ಬಂಗಾರನ ಬಲಿಗೆ ಜಿ ಶಂಕರ್ ಬಲಿ ಆಯ್ತು ಅದೇ ಬಂಗಾರ ಆನಿಡ್ ಬಕ್ಕ ಉಲ್ಲಾಲದ ಮಿತ್ತು ಪ್ರೀತಿದ ಅಪಗನ ಮೇರ್ ಬಂಡೆ ಜಿ ಶಂಕರ್ ಯಾರು ನಿಖಲೆ ಸೈನ್ಸ್ ಬ್ಲಾಕ್ ಕಟ್ಟವೆ ಅವಾಗ ಖಾಲಿ ಕಾಮರ್ಸಲ್ಲಿ ಆರ್ಟ್ಸಲ್ಲಿ ಎತ್ತೀನಿ ಸೈನ್ಸ್ ಎತ್ತಿಜ್ ಭಾರತ ಕಾಲೇಜ್ ಎಂಡರಿತ್ತೆ ಯಾನು ನಿಖಲು ಸೈನ್ಸ್ ಬ್ಲಾಕ್ ಕಟ್ಟಲ್ಲಿ ಅಂಚಿನ ಬಕ್ಕ ಉಲ್ಲಾಲದಲ್ಲ ನಿಜ ಅವ್ರ ಕಾರಣ ಮಾಡುತ್ತಿದ್ದಾಕಲು ಉಲ್ಲಾಲದ ಸಂಬಂಧ ಆಯ್ತು ಜಿ ಶಂಕರ್ ಅವು ಗುಲ್ಗಜ್ಜನೆಲ್ಲ ಚಾಮುಂಡಿನೆಲ್ಲ ಪವರ್ ಐಟ್ ಬಗ್ಗೆ ಆರೇ ಎದುರು ಅಂತದ್ದು ಅಲ್ಪ ಗೌರವ ಅಧ್ಯಕ್ಷ ಆದ ಉಲ್ಲಾಲ ವ್ಯಾಘ್ರ ಚಾಮುಂಡೇಶ್ವರದ ಜೀರ್ಣೋದ್ಧಾರಗೂ ಪ್ರಮುಖ ಅಲ್ಪ ಜೀರ್ಣೋದ್ಧಾರ ಅದು 75 ಲಕ್ಷ ಸದಾನಂದ ಬಂಗಾರನ ಕೈಟು ಕೊರದು ವೈದ್ಯನ ಪುಣ್ಯಾತ್ಮೆ ಡಾಕ್ಟರ್ ಜಿ ಶಂಕರ್ ಇದಕ್ಕೆ ಕಾರಣ ಮಾರುತಿ ಕ್ರಿಕೆಟರ್ಸ್ ಅಕ್ಕನ ಕಾನ್ಸೆಪ್ಟ್ ಅಂಚಿನ ಏರೇರು ಸಮಾಜ ಸೇವೆಲ್ಲೇರು ಏರೇರು ಸಮಾಜೋಡು ಸಾಧಕರಲ್ಲೇರು ಇತ್ತದಲ್ಲೇರನ ಜಾತಿ ಮತ ಭೇದ ಚಂದ ಅಕುಲು ಮಸ್ತ್ ಕಾರ್ಯಕ್ರಮ ಮಂದಿರು ಅಂಚಾದ ನಿಕುಲು ಈತ ಸಭೆಯನ್ನು ಸೇರಿದ್ರು ಅಕನ ಕಾರ್ಯಕ್ರಮಗೂ ಅಂಚಾದ ಇನ್ನು ಅಕುಲು ಸಕ್ಸಸ್ ಅವರ ಕಾರಣ ಈ ಮನ್ಪುನ ಸಮಾಜ ಸೇವೆ ಅಕುಲು ನನ್ನೆಲ್ಲ ಹೆಚ್ಚಿನ ಸಕ್ಸಸ್ ಆವಡ್ ಈ 40, 50, 100 ವರ್ಷ ಅಕನ ಸಂಘ ಸಂಸ್ಥೆದ ನನ್ನೆಲ್ಲ ಬೆಲೆವಾಡು ಅಕುಲು ಒಗ್ಗಟ್ಟಿದ್ದು ಮಾತೆಲ್ಲ ಸಮಾಜ ಸೇವೆ ಮನ್ಪಾಡು ಅಂಚನೆ ಹೆಚ್ಚಿನ ಮಲಮಲ್ಲ ಸಂಘ ಸಂಸ್ಥೆ ಲೀಡರ್ ನಕುಲು ಎದುರೋಡು ಉಲ್ಲಾರು ನಿಕುಲು ಮಾತಿರಲ್ಲ ಇತ್ತೆ ಒಕ್ಕಲು ದಾದವನ್ನಾಗ ಹಾಕಲು ಬೈದಿನ ರೊತ್ತಿಗೆ ಬೈದೆ ಒಲ್ಪ ಹಾಕಲು ಫಿಶಿಂಗ್ ಬೈದಿನ ಅಲ್ಪ ಸೊಸೈಟಿಗೆ ಡೈರೆಕ್ಟರ್ ಆದ ಅಧ್ಯಕ್ಷರಾದ ಹೆಂಗನೊಟ್ಟಿಗೆ ಕೆಲಸ ಬಂದಿಲ್ಲ ಪುನಃ ಇತ್ತೆ ನಾನೊಂದು ಸೊಸೈಟಿಗೆ ಹೆಂಗನ ದಾದಾಲ ಸೇವೆ ಹೊಡೊಂದು ಅನಿಲ್ ಅಂಗನೊಟ್ಟಿಗೆ ಸೇರೊಂದಿದ್ದೆ ಆಮೇಡ್ಲಲ್ಲಿ ಪುನಃ ಟೋಟಲಿ ಕಾನ್ಸೆಪ್ಟ್ ಸೋಷಿಯಲ್ ವರ್ಕ್ದು ನಿಜದಪ್ಪ ನಮ್ಮ ಮಾತೆಲ್ಲ ಸೇರಿದಿನಾಗಲು ಅಕನ ಎಡ್ಡೆ ಕೆಲಸ ನಮ್ಮ ಸಹಾಯ ಮನ್ಪುಗ ಒಂದೊಂದು ನಿಖರ ಮಾತೆರೆಗಳ ಎನ್ನ ಕರೆದು ಅರ್ಪಿಸಿ ಮಾತಾಡ ಅವಕಾಶ ಮಾಡ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಮಾರ್ಗದರ್ಶನ ಮುಂದಿನ ದಿನಗಳಲ್ಲೂ ಕೂಡ ಮಾರುತಿ ಜನಸೇವಾ ಸಂಘದ ಜೊತೆಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ವಿಶೇಷವಾದಂತಹ ಒಬ್ರು ವ್ಯಕ್ತಿ ಇಲ್ಲಿದ್ದಾರೆ. ನಮ್ಮ ಮಾರುತಿ ಜನಸೇವಾ ಸಂಘದ ಬಹುತೇಕ ಸದಸ್ಯರ
ಗುರುಗಳು, ಅವರಿಗೆ ವಿದ್ಯೆ ಬುದ್ಧಿಯನ್ನ ಶಾಲೆಯಲ್ಲಿ ಕಲಿಸಿದವರು ಮಾತ್ರ ಅಲ್ಲ, ಈ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಂಪೂರ್ಣ ರೂಪರೇಷೆಯ ಹಿಂದೆ ಅವರ ಕೊಡುಗೆ ಇದೆ. ಬೆಂಗಳೂರಿನಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮಕ್ಕೆ ತಯಾರಿಗೆ ಅವರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ನೀವೆಲ್ಲ ನೋಡಿದ್ರಿ ಡಾಕ್ಯುಮೆಂಟ್ರಿ VT ಎಲ್ಲ, ಅದರಲ್ಲಿ ಧ್ವನಿ ನನ್ನದು, ಆದರೆ ಅದರ ಹಿಂದಿನ ಶಬ್ದಗಳೆಲ್ಲ ಕೂಡ ಅವರೇ ಬರೆದದ್ದು. ಅವರು ಈಗ ಶ್ರೀ ಎಂ ವಾಸುದೇವ್ ರಾವ್, ನಿವೃತ್ತ ಅಧ್ಯಾಪಕರು, ಭಾರತ್ ಪ್ರೌಢಶಾಲೆ ಉಳ್ಳಾಲ. ಸರ್, ನಿಮ್ಮ ಸ್ಟೂಡೆಂಟ್ಸ್ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ನಿಮ್ಮ ಮನದಾಳದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಒಂದು ಶಾಲೆಯಲ್ಲಿ ಟೀಚರ್ ಸ್ವರ್ಗದ ಬಗ್ಗೆ ಎಲ್ಲ ತಿಳಿಸಿದ್ರಂತೆ. ಸ್ವರ್ಗ ಹಾಗೆ ಇರ್ತದೆ, ಹೀಗೆ ಇರ್ತದೆ ಎಲ್ಲ ವರ್ಣನೆ ಮಾಡಿ ಕೊನೆಯಲ್ಲಿ ಮಕ್ಕಳಲ್ಲಿ ಕೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ಸ್ವರ್ಗಕ್ಕೆ ಯಾರೆಲ್ಲ ಹೋಗ್ತೀರಿ ಅಂತ. ಎಲ್ಲ ಮಕ್ಕಳು ಕೈ ಎತ್ತಿದ್ರು, ನಾವು ಹೋಗ್ತೀವಿ ನಾವು ಹೋಗ್ತೀವಿ ಅಂತ. ಒಬ್ಬ ಮಾತ್ರ ಎತ್ತಲಿಲ್ಲ. ಯಾಕೆ? ಅವ ಹೇಳಿದ, ಟೀಚರ್ ನಾನು ಮನೆಗೆ ಹೋಗ್ತೇನೆ ಅಂತ. ಮಾರುತಿ ಜನಸೇವಾ ಸಂಘ ಭ್ರಮೆಯಲ್ಲಿ ಕೆಲಸ ಮಾಡುವುದಿಲ್ಲ, ವಾಸ್ತವವಾಗಿ ಅದು ಕೆಲಸದ ಸೇವೆಯ ಯೋಜನೆಗಳನ್ನು ರೂಢಿಸಿಕೊಂಡಿದೆ. ಒಂದು ಮಾತು ನಾವು ನುಡಿಗಟ್ಟಿನಲ್ಲಿ ಕೇಳುತ್ತೇವೆ, ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮ, ಆಡಿ ಮಾಡಿದವ ಮಧ್ಯಮ, ಆಡಿಯೂ ಮಾಡದವ ಅಧಮ. ಮಾರುತಿ ಜನಸೇವಾ ಸಂಘದವರು ಆಡದೇ ಮಾಡುವವರು. ಅವರು ಜನಸೇವೆಯನ್ನು ಮಾಡುವಲ್ಲಿ ನಾವು ಇಂಥದ್ದು ಮಾಡ್ತೇವೆ ಅಂತ ಸುಮ್ಮನೆ ಡಂಗುರ ಸಾರುವುದಿಲ್ಲ. ಅವರ ಸಂಸ್ಥೆಗೆ ಯಾರೆಲ್ಲ ಹೋಗ್ತಾರೆ ಬರಿಗೈಯಲ್ಲಿ ವಾಪಸ್ ಹೋಗುವುದೇ ಇಲ್ಲ. ಆ ರೀತಿಯ ಜನಸೇವೆಯನ್ನು ಮಾಡಿಕೊಂಡು ಬಂದಂತಹವರು ಮಾರುತಿ ಜನಸೇವಾ ಸಂಘದ ಸದಸ್ಯರು. ನನಗೆ ತುಂಬ ಹೆಮ್ಮೆ ಇದೆ. ಅನೇಕ ಶಿಕ್ಷಕರೆಲ್ಲ ಹೇಳ್ಕೊಳ್ತಾರೆ, ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಹಾಗೆ ಇದ್ದಾರೆ, ಹೀಗೆ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು ಇಷ್ಟು ಚಂದದಲ್ಲಿ ಜನಸೇವೆಯನ್ನು ಮಾಡಿಕೊಂಡಿದ್ದಾರಲ್ಲ, ಅದು ಭಾಳ ಹೆಮ್ಮೆ ತರುವಂತಹ ವಿಷಯ. ಇಂದಿನ ಶಿಕ್ಷಣದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಕ್ಕಳು ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಸೇವೆಯ ಹಿಂದೆ ಹೋಗುವವರು ಯಾರೂ ಸಹ ಇಲ್ಲ. ಆದರೆ ಜನಸೇವಾ ಸಂಘ ಇದರ ಸದಸ್ಯರು ಮತ್ತೊಂದು ಅಂಶವನ್ನು ನಾನು ಸ್ಪಷ್ಟಪಡಿಸ್ತೇನೆ. ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಹುದ್ದೆಗಾಗಿ ಜಗಳ ಮಾಡಿಕೊಳ್ತಾರೆ. ನಾನು ಅಧ್ಯಕ್ಷನಾಗಬೇಕು, ನಾನು ಇಂತಹ ಹುದ್ದೆಯನ್ನು ಪಡ್ಕೊಳ್ಬೇಕು. ಆದರೆ ಜನಸೇವಾ ಸಂಘದಲ್ಲಿ ಹುದ್ದೆಯ ಬಗ್ಗೆ ಹೋರಾಟವೇ ಇಲ್ಲ. ಮತ್ತೊಂದು, ಅಲ್ಲಿ ಯಾವುದೇ ವ್ಯಕ್ತಿ ಹುದ್ದೆಯನ್ನು ಅನುಭವಿಸಿದರೂ ಕೂಡ ಎಲ್ಲರೂ ಸಮಾನರು, ಅದರಲ್ಲಿ ತಾರತಮ್ಯ ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾರೆ. ಈ ರೀತಿಯ ಒಂದು ಸಂಸ್ಥೆ ನಿಜವಾಗಿ ನಮ್ಮ ಉಳ್ಳಾಲದಲ್ಲಿರುವುದು ಬಹಳ ಹೆಮ್ಮೆ. ಇದು ನಮ್ಮ ನಾಡಿಗೆ ಗೌರವವನ್ನು ತಂದುಕೊಟ್ಟಿದೆ. ಈಗಾಗಲೇ ರಾಜ್ಯ ಪ್ರಶಸ್ತಿ ಬಂದಿರುವುದರಿಂದ ನಮ್ಮ ಇಡೀ ರಾಜ್ಯ ಮಾರುತಿ ಜನಸೇವಾ ಸಂಘವನ್ನು ಗುರುತಿಸಿದೆ. ನಿಜವಾಗಿ ಮಕ್ಕಳಂತ ಹೇಳ್ತೇನೆ, ಯಾಕೆ ಹೇಳಿದರೆ ನನ್ನ ವಿದ್ಯಾರ್ಥಿಗಳು, ಹೆಚ್ಚಿನವರೆಲ್ಲ ನನ್ನ ವಿದ್ಯಾರ್ಥಿಗಳು ಈ ರೀತಿಯ ಸೇವೆಯಿಂದ ಖಂಡಿತವಾಗಿಯೂ ಉತ್ತಮ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾವ ವ್ಯಕ್ತಿ ಶ್ರೀಮಂತರಾಗ್ತಾರೆ, ಹೃದಯ ಶ್ರೀಮಂತರಿಕೆಯನ್ನು ಹೊಂದಿರ್ತಾರೆ, ಅಂತಹ ವ್ಯಕ್ತಿಯೇ ನಿಜವಾದ ವ್ಯಕ್ತಿತ್ವ. ಆ ರೀತಿಯ ಗುಣಗಳನ್ನು ಮಾರುತಿ ಜನಸೇವಾ ಸಂಘ ಬೆಳೆಸಿಕೊಂಡಿದೆ. ಮಾರುತಿ ಜನಸೇವಾ ಸಂಘ ಈಗ ಮಾಣಿಕ್ಯ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಹಾಗೆಯೇ ಮುಂದೆ ಇದು ಸುವರ್ಣ ಮಹೋತ್ಸವ ಆಗಲಿ, ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡುವಂತಾಗಲಿ ಎನ್ನುವ ಹಾರೈಕೆಯನ್ನು ಸಲ್ಲಿಸ್ತಾ ಇಂದಿನ ಸಮಾರಂಭಕ್ಕೆ ನಾನು ಆಮಂತ್ರಿಸಿದ್ದಕ್ಕಾಗಿ ಎಲ್ಲ ಮಾರುತಿ ಜನಸೇವಾ ಸಂಘದ ಸದಸ್ಯರಿಗೆ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನೀವು ತಾರತಮ್ಯದ ಬಗ್ಗೆ ಹೇಳಿದ್ರೆ, ವೇದಿಕೆಯಲ್ಲಿ ಸಂಸ್ಥೆಯ ಒಬ್ಬ ಸದಸ್ಯ ಕೂಡ ವೇದಿಕೆಯಲ್ಲಿ ಕೂತ್ಕೊಳ್ಳಿಲ್ಲ, ಎಲ್ಲರೂ ಕೂಡ ಕೆಳಗಡೆ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಈ ಸಂಸ್ಥೆಯ ಹೆಗ್ಗಳಿಕೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ವಿ. ಬಹುಶಃ ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ನೀವೆಲ್ಲ ಬಂದಿದ್ದೀರಿ, ಎಲ್ರಿಗೂ ಮನೆಗೆ ಹೋಗ್ಬೇಕು, ಎಲ್ರಿಗೂ ಬೇರೆ ಬೇರೆ ಕೆಲಸಗಳಿದೆ. ಅದ್ರ ಮಧ್ಯದಲ್ಲಿ ನಿಮ್ಮ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಕಾರ್ಯಕ್ರಮದ ಮುಂದೆ
ಹಿರಿಯರಾದಂಥ ಶ್ರೀ ಉಮೇಶ್ ಕರ್ಕೇರ, ಇವರು ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು. ಸರ್, ನೀವು ನಿಮ್ಮ ಶುಭಾಶಯದ ನುಡಿಗಳನ್ನು ನಮ್ಮ ಜೊತೆಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಜನಸೇವಾ ಸಂಘದ 40ನೇ ವಾರ್ಷಿಕೋತ್ಸವ ಅಂತ ಹೇಳ್ಬೋದು. ಈ ಒಂದು ಸಮಾರಂಭದ ಅಧ್ಯಕ್ಷರಾದ ನನ್ನ ಮಿತ್ರರು ಬಂಗೇರವರೇ, ಹಾಗೆ ಸಮಾಜವನ್ನು ಒಗ್ಗೂಡಿಸುವಂಥದ್ದು, ಸಮಾಜದ ಒಂದು ಮನೆಯಲ್ಲಿ ಒಂದು ಯಜಮಾನ ಇದ್ದರೆ ಅದೇ ಒಂದು ಸಮಾಜಕ್ಕೆ ಒಂದು ಯಜಮಾನ ಇದ್ದರೆ ಅದು ಶೋಭೆ ತರುವಂಥದ್ದು ನಾವು ನೋಡಿದ್ದೇವೆ. ನಮ್ಮಲ್ಲಿ ಈಗ ಎಲ್ಲ ಕಾರ್ಯಕ್ರಮಕ್ಕೆ ಇವರ ಬೆನ್ನೆಲುಬಿ ನಿಂತ ಜಿ ಶಂಕರ್ ಅವರೇ, ಹಾಗೆ ನನ್ನ ಮಿತ್ರರಾದ ಆನಂದ್ ಕುಂದಾರ್ ಅವರೇ, ಮೋಹನ್ ಬೆಂಗರೆ ಅವರೇ, ನಮ್ಮ ಮಹಾಸಂಘದ ಅಧ್ಯಕ್ಷರಾದ ಜಯಸಿ ಕೋಟೆ ಅಂದರೆ ವೇದಿಕೆಯಲ್ಲಿದ್ದ ಗಣ್ಯರೇ, ಮಾರುತಿ, ಇವರು ಮಾರುತಿ ಅಂತ ಹೆಸರಿಟ್ಟವರಿಗೆ ಗೊತ್ತಾಯಿತು. ರಾಮಾಯಣದಲ್ಲಿ ಮಾರುತಿಯೇ ಕಾಣುವುದು. ಶ್ರೀರಾಮನ ಭಕ್ತನಾಗಿ ಮಾರುತಿ ಕ್ಲಬ್, ಮಾರುತಿ ಜನಸೇವಾ ಸಂಘ. ನನಗೆ ಎನಿಸ್ತದೆ, ಈ ಒಂದು ಸಂಘದಲ್ಲಿದ್ದವರು ಜಿ ಶಂಕರ್ ಹೇಳಿದರು, ತುತ್ತು ಅನ್ನಕ್ಕೂ ಒಂದು ಸಮಯದಲ್ಲಿ ನಾವು ಪರಾರ್ತಿದ್ದೇವೆ ಅಂತ. ಈ ಮಾರುತಿ ಸಂಘದವರು ಹಾಗೆ. ನಾವು ಧಕ್ಕೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ನಮ್ಮ ಮೋಹನ್ ಬೆಂಗ್ರೆ ಹೇಳಿದರು, ಎಲ್ಲ ಜನರೊಟ್ಟಿಗೆ ಸೇರಿ ಬೋಟ್ನಲ್ಲಿ ರೈಟರಾಗಿ ಅದರ ಕೆಲಸವನ್ನು ನಿರ್ವಹಿಸಿ 1 ಬೋಟು 2 ಬೋಟು 3 ಬೋಟು ಅದೆಲ್ಲ ಮಾರುತಿ, ಸಾಧಾರಣ 80 ಬೋಟು ಮಾರುತಿ ಅಂತ ಹೆಸರು ಧಕ್ಕೆಯಲ್ಲಿದೆ. ಅದರ ಅರ್ಥ ಎಲ್ಲ ಸಂಘ ಸಾವಿರ ಅಂತಂದರೆ ಪ್ರತಿ ವರ್ಷ ನಮಗೊಂದು ಡೊನೇಷನ್ ಕೊಡಿ, ನಮಗೊಂದು ಡೊನೇಷನ್ ಕೊಡಿ ಅಂತ ಹೇಳ್ತಾರೆ. ಈ ಸಂಘ ಹಾಗೆಲ್ಲ ತನ್ನ ಕಿಸೆಯಿಂದ ಹಾಕಿ, ನನ್ನ ಭುಜದಿಂದ ಹಾಕಿ ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಎಲ್ಲರಿಗೂ ದಾನ ಧರ್ಮವನ್ನು ಮಾಡುತ್ತಾ ಇದೊಂದು 40ನೇ ವರ್ಷದ 5 ಕೋಟಿ ಬಜೆಟನ್ನು ಇಟ್ಟಿದ್ದಾರೆ. ನೋಡಿ, ನಾವು ಹೇಳ್ತೇವೆ ಇದು 5 ಕೋಟಿ ಬಜೆಟ್ ಇಡುವಾಗ ಇವರ ಧೈರ್ಯ ಏನಂದರೆ ಯಾರು ಕೊಡೋದು ನಮ್ಮಲ್ಲಿ ಹಾಕುವ ಶಕ್ತಿ ಇದೆ ಅಂತ ಇವರಿಗೆ ಗೊತ್ತು. ಆದ್ದರಿಂದ ಎಲ್ಲರೂ ಅವರಿಗೆ ಸಹಕಾರ ಮಾಡುವಂಥ ಗಣ್ಯರಿದ್ದಾರೆ, ನಮ್ಮ ಸಮಾಜದವರಿದ್ದಾರೆ, ಗ್ರಾಮದವರಿದ್ದಾರೆ. ಇದೆಲ್ಲ ಯಶಸ್ವಿ ಆಗಲಿ. ಇವತ್ತು 40 ವರ್ಷ ನಾನು ಬರುವಾಗ ಹೇಳಿದೆ ಸುಧೀರ್ ಹತ್ರ, ನೀವು ಕರೆಯುವುದು ನನ್ನನ್ನು ಕರೆಯುವುದು ಬಂದ ಕೇಳೋದು ವೈದ್ಯಕ್ಕೆ ಕರೀಲಿಕ್ಕೆ. ಎಲ್ಲ ಗಣ್ಯರಿದ್ದಾರೆ ಸಾಕಂತ ಹೇಳುವಾಗಲೂ ವೇದಿಕೆ ಕರೆದ್ರು, ನಿಮಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸಮಾರಂಭದ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇವರ 50ನೇ ವರ್ಷ ಗೋಲ್ಡನ್ ಜೂಬ್ಲಿ ನಮಗೆ ನೋಡುವಂಥ ಭಾಗ್ಯ ಸಿಗಲಿ ಅಂತ ಹೇಳ್ತಾ, ಇನ್ನು ಎಲ್ಲ ಸಮಾಜದವರು ಇವರ ಒಂದು ಕಾರ್ಯಕ್ರಮ, ಯಾಕಂದರೆ ಬಡವರಿಗೆ ಕೊಡ ಕಿಟ್ ಅವರು ಹುಡುಕಿ ಕೊಟ್ಟಿದ್ದಾರೆ, ಜಾತಿ ಭೇದವಿಲ್ಲದೆ ಅದರಂತೆ ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಇನ್ನು ಕೆಲವು ಕಾರ್ಯಕ್ರಮ ಹೇಳಿದರು ಅವರು, ಇದರಲ್ಲಿ ನಿಮ್ಮ ಮಾರುತಿ ಕ್ಲಬ್ ನಮ್ಮ ಕ್ಲಬ್ಬು ಯಶಸ್ವಿಯಾಗಲಿ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನಿಮಗೆ, ಅದನ್ನು ಕೂಡ ನಮ್ಮ ಹೇಳಿದರು ಅವರು. ಅವರ ಒಂದು ಕಾರ್ಯಕ್ರಮದ ವೈಖರಿಕ್ಕೆ ಅವರು ಸಹಕಾರ ಕೊಟ್ಟಿದೆ ಅಂತ ನಾನು ನಂಬ್ತೇನೆ. ಅದರಲ್ಲಿ ಹಿಂದೆ ಜಿ ಶಂಕರ್ ಕೂಡ ಇದ್ದಾರಂತ ನನ್ನ ಭಾವನೆ. ಯಾಕಂದರೆ ಆ ಒಂದು ಪ್ರಶಸ್ತಿಗೂ ಅಷ್ಟು ಸುಲಭ ಇಲ್ಲ, ಆ ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ನಿಮ್ಮ ಮಾರುತಿ ಜನಸೇವಾ ಸಂಘ ಯಶಸ್ವಿ ಆಗಲಿ. ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ನೀವೆಲ್ಲರೂ ಯುವಕರು, ನಾವೊಂದು ಹಿರಿಯರು, ಆದ್ದರಿಂದ ಹೇಳ್ತೇವೆ ನಿಮಗೆಲ್ಲರೂ ಎಲ್ಲ ದೇವರ ಅನುಗ್ರಹ ಇರಲಿ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿತೇನೆ. ಧನ್ಯವಾದಗಳು ಸರ್. ನಿಮ್ಮ ಮಾರ್ಗದರ್ಶನ ಆಶೀರ್ವಾದದ ಹೀಗೆ ಇರಲಿ ಅಂತ ಹೇಳ್ತಾ ಕೊನೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ 2 ಗಣ್ಯರು, ಸಿಂಧೂರಾಮಿ ಪುತ್ರನ್ ಹಾಗೆ ಶ್ರೀ ಜಯಂತ್ ಅಮೀನ್ ಅವರು ಸ್ಮೈಲ್ ಮೂಲಕವೇ ಶುಭಾಶಯವನ್ನು ನಮಗೆ ಸಲ್ಲಿಸಿದ್ದಾರೆ. ಅಧ್ಯಕ್ಷರ ಭಾಷಣದತ್ತ ನಾವು ಬರಲಿಕ್ಕೂ ಮುಂಚೆ ಈ ಕಾರ್ಯಕ್ರಮದ ಆರಂಭದಲ್ಲಿ ನೃತ್ಯದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಸೂರೆಗೊಂಡಂಥ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ನೃತ್ಯ ತಂಡದ ನಿರ್ದೇಶಕರಾದಂಥ ಅರೆಹೊಳೆ ಸದಾಶಿವರಾವ್ ಅವರಿಗೆ ಸ್ಮರಣಿಕೆಯ ಗೌರವವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದನ್ನ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಹಸ್ತಾಂತರಿಸಬೇಕು. ಸಂಸ್ಕಾರಗಳ ಪ್ರಕಾರದ ನೃತ್ಯವನ್ನ ಪ್ರಸ್ತುತಪಡಿಸಿದಂಥ ಅರೆಹೊಳೆ ಪ್ರತಿಷ್ಠಾನ ಸದಾಶಿವರಾವ್ ಅವರ ಮಾರ್ಗದರ್ಶನ
ಮಾರ್ಗದರ್ಶನದಲ್ಲಿ ಅವರ ಮಗಳು ಶ್ವೇತಾ ಅರೆಹೊಳೆ ಅವರು ಕಾಂತಾರ ಚಾಪ್ಟರ್ 1 ಅಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಅವರ ನಿರ್ದೇಶನದ ನೃತ್ಯ ವೈವಿಧ್ಯವನ್ನ ತಾವು ನೋಡಿದ್ರೆ ಈ ಸಭಾ ಕಾರ್ಯಕ್ರಮದ ನಂತರ ಕೂಡ ಅವರು 2 ಡ್ಯಾನ್ಸ್ ಅನ್ನ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ನಮ್ಮ ಆತ್ಮೀಯ ಮಿತ್ರರು RJ ಪ್ರಸನ್ನ ಇವರು ಕೂಡ ವೇದಿಕೆ ಬರಬೇಕಾಗಿ ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅವರನ್ನು ಆನಂದ್ ಸಿ ಕೊಂದರಿವರು ಶಾಲು ನೀಡಿ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಅಧ್ಯಕ್ಷರ ಮಾತುಗಳು ಉಳ್ಳಾಲ ಮೊಗವೀರ್ ಸಂಘದ ಮಾಜಿ ಅಧ್ಯಕ್ಷರು, ಮಾರುತಿ ಜನಸೇವಾ ಸಂಘದ ಮಾರ್ಗದರ್ಶಕರಾದಂಥ ಶ್ರೀ ಸದಾನಂದ ಬಂಗೇರ ಅವರು. ಬಹುಶಃ ಮಾರುತಿ ಜನಸೇವಾ ಸಂಘ ನೆತ್ತ ಬಗೆಟ್ ಪಾನ್ಪುಂದಾಂಡ ಬಹುಶಃ ಇನಿ ನಮ್ಮ ಸ್ಕ್ರೀನ್ ತುಯ್ಯ 39 ವರ್ಷೋಡ್ದಾಗ್ಲು ದಾನಪುರ ಮಲ್ದಿರು ಒಬ್ಬರ ಸಾಧನ ಮಲ್ದೇರೆ ಪನ್ಪಿನೇನು ಅವನನ್ನು ಹೆಚ್ಚಿಗೆ ನಾನು ಪಣೇರ ಪೋಪುಜಿ ಇದೇ ಪನ್ನಾಗ ಮಾತೆಲ್ಲ ಪಂಡೇರ ಅವನು ಅಲ್ಲ ಮಕ್ಕಳನ್ನ ಈ ಸಾಧನೆ ಸರ್ಕಾರ ಗುರುತ ಮಲ್ದಿ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ದಿನ ನನಗೆ ಉಳ್ಳಾಳಗತ್ತು ಇದು ನಮ್ಮ ಕರ್ನಾಟಕ ಹೆಮ್ಮೆದ ವಿಚಾರ ಬಂದು ನಾನು ಪಡೆದರೆ ಭಾಳ ಸಂತೋಷ ಪಡಪೆ. ನನಗೆ ಪ್ರಾಮುಖ್ಯವಾದ ಅನ್ಪಣ್ಣ ಬಹುಶಃ ಮಕ್ಕಳನ್ನ ಒಂದು ಸಿಲ್ವರ್ ಜುಬ್ಲಿ ಸಂದರ್ಭಗಳು ಮಗುವಿರ ಶಾಲೆನ ಜೀವನೋದ್ಧಾರ ಮಲ್ದು 1.5 ಕೋಟಿ ದಾತಿ ಈ ಖರ್ಚು ಮಲ್ದು ಅಂಚನೆ ಭಾಳ ಒಂಜಿ ಜನಪ್ರಿಯ ಅಂಚಿತ ನಮ್ಮ ಬೀಜಿಸೋನ್ ಮಲ್ತಿನ ಹಿಂಗಿತ್ತು ನೆನಪಾಪುಂಡು ಅವನ್ನ ಆ ಪೊರ್ತುಡು ಒಂಜಿ ಸಿಲ್ವರ್ ಜಿಬ್ಬೆ ಪಂಡು 25 ವರ್ಷ ದುಂಬು ಒಂಜಿ 1.5 ಕೋಟಿ ಖರ್ಚು ಮಲ್ಪಂಡ ಈ ಸಂಸ್ಥೆ ಬಹುಶಃ ಪಿರವಗಳನ್ನ ಭಾಳವಾದ ಒಂಜಿ ಧೈರ್ಯ ಪೋಲ್ ಬೆಳೆಪಿನ ಒಂಜಿ ಅಕ್ಲಿಗೆ ಬಹುಶಃ ಧೈರ್ಯ ಇತ್ತದಾದನ ಬಹುಶಃ ಅಂಚನೆ ಈ 40 ವರ್ಷದ ಈ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮವನ್ನು ಮಲ್ದೇರಿ ಮರಣ ಗಣರಾಜ್ಯೋತ್ಸವಗಳನ್ನು ಬೋದಿತ್ತೆ ಅವೆಲ್ಲ ಒಂಜಿ ಹೃದಯ ಚಿಕಿತ್ಸೆಗೆ ಒಂಜಿ ಬೇತೆ ಬೇತೆ ಕಾರ್ಯಕ್ರಮವು 2 ಲಕ್ಷ ರೂಪಾಯಿ ಆತಾಗಲಿ ಸಹಕಾರ ಮಲ್ದೇರಿ ಅಂಚನೆ ಇನಿ ನಮ್ಮ ನೆಟ್ಟು ಕೊರಿತಿಲಗನೆ ಹಲವಾರು ಕಾರ್ಯಕ್ರಮ ಅದನ್ನು ಪಾಲನಲ್ಲೇರಿ ಬಹುಶಃ ಇದಕ್ಕೆ ಪ್ರಾಮುಖ್ಯವಾದ ಉಮೇಶ್ ಕರ್ಕೆ ಬಣ್ಣಲಗನೆ ಮಾರುತಿ ಎತ್ತ ಪುದಾರಿ ಮಾರುತಿ ಬಣ್ಣಗ ಹಾರು ಬಣ್ಣಲಗನೆ ರಾಮಾಯಣ ಭಾಳ ಸುವರ್ಣಾಕ್ಷರ ಬರೆದಿತ್ತು ಹಾಗೆ ಸ್ವಾಮಿ ನಿಷ್ಠೆ ಸ್ವಾಮಿ ಭಕ್ತಿ ವಾವನಿ ಥರದ ತೊಂದರೆ ಆದಾಗ ರಾಮದೇವರಿಗೆ ಭಕ್ತಿ ಶಕ್ತಿದ ಕೆಲಸ ಮಾಡಿನಾರಿ ಅಂಜನೆ ರಾಮದೇವರ ಹೆಂಟೆ ಆದಿ ಬಂಟೆಯಾದಿ ಭಕ್ತಿದ ಶಕ್ತಿ ಪಡೆದು ಮೃತ್ಯುಂಜಯ ಮುಖ್ಯ ಪ್ರಾಣ ಮರಣದಾಂತಿನಾರು ಚಿರಂಜೀವಿ ಆದಿ ಬ್ರಹ್ಮಲೋಕದ ಪದವಿ ಪಡೆಯ ಕೈಲಿ ಬ್ರಹ್ಮಲೋಕದ ಪದವಿ ಪಡೆಯ ಚಿತ್ತಿನ ಮಹಾನ್ ವ್ಯಕ್ತಿನ ಬುದರ್ದಿದ್ದೀರಿ ಅಂಚೆ ಚ್ಯುತಿ ಬರಂದಲಕ ಈತು ಬಡ ನಳಪದೇರಿ ನಾನು ಮಿಟ್ಟಿಗ ಆ ದೇವರು ಹನುಮಂತ ದೇವರು ಆ ಮುಖ್ಯ ಪ್ರಾಣ ದೇವರು ಅದು ಸಂರಕ್ಷಣೆ ಕೊರಡಿ ಅಕಲ್ನ ಈ ಕೀರ್ತಿ ಹುಣ್ಣಿಮೆ ಚಂದ್ರಲಕ್ಕ ಬೆಳಗಡಿ ಅಂಚನೆ ಹಿಮಾಲಯ ಪರ್ವತದೊಳಗ ಎತ್ತರಡು ಅಕಲ್ನ ಈ ಕೀರ್ತಿ ಪತಾಗ ಹಾರಿಸಾಡು ಪಣದು 2 ಪಾತ್ರ ಪಣದು ಈ ಅವಕಾಶಕ್ಕನ್ನ ಭಾರತೀಯ ಜನಸೇವಾ ಸಂಘವು ತರ ಭಗವದ್ದಿನ ಪಾತ್ರ ಉಂಟು ಹಿಂಜೆ ಕರ್ನಾಟಕ. ಹಿರಿಯರಾದ ಶ್ರೀ ಸದಾನಂದ ಬಂಗೇರ್ ಅವರ ಆಶೀರ್ವಾದಗಳನ್ನು ಕೇಳಿಕೊಂಡು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಏನಿತು ಜನ್ಮದಲ್ಲಿ ಏನಿತು ಜೀವರಿಗೆ ಏನಿತು ನಾವು ಋಣಿಯೋ ತಿರುಗಿ ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ ಹೇಳಿದಾಗೆ ಮಾಣಿಕ್ಯ ಮಹೋತ್ಸವದ ಈ ಪರ್ವಕಾಲದ ಸಂಭ್ರಮದ ಕ್ಷಣಗಳಲ್ಲಿ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆ ಕೂಡ ಮಾರುತಿ ಜನಸೇವಾ ಸಂಘದ ಮೇಲಿನ ಪ್ರೀತಿ ಅಭಿಮಾನದಿಂದ ಬಂದಿರತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ ಮಾರುತಿ ಸಾಧಕ ಪ್ರಶಸ್ತಿಯನ್ನ ಸ್ವೀಕರಿಸಿದ ಎಲ್ಲ ಸಾಧಕರು ಹಾಗೆ ಎಲ್ಲ ಮತ್ಸ್ಯೋದ್ಯಮ ಸಂಸ್ಥೆಗಳ ಮಾಲಕರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಉಪ್ಪಳದಿಂದ ಸಸಿಹಿತ್ಲುವರೆಗಿನ ಗ್ರಾಮ ಸಭೆಗಳ ಅಧ್ಯಕ್ಷರು ಹಿರಿಯರು ಗುರಿಕಾರರುಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ.